ಈ ನಿಟ್ಟಿನಲ್ಲಿ ಕಳೆದ ಸಂಚಿಕೆಯಲ್ಲಿ ನಾನು ತಮಗೆ ಹಕ್ಕುಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಟ್ಟಿದ್ದೆ. ಹಕ್ಕುಗಳಂದ್ರೆ ಏನು ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದಾಗ ನಾನು ಹೇಳ್ದೆ, ನೋಡ್ರಿ, ಹಕ್ಕುಗಳಂತಂದ್ರೆ ಇಟ್ ಈಸ್ ಅ ಕೈಂಡ್ ಆಫ್ ಫ್ರೀಡಮ್, ಇಟ್ ಈಸ್ ಅ ಕೈಂಡ್ ಆಫ್ ಪ್ರಿವಿಲೇಜ್ ಗಿವನ್ ಬೈ ಎ ಸ್ಟೇಟ್ ಟು ಎಂಜಾಯ್ ಯುವರ್ ರೈಟ್ಸ್ ಅಂತ ಹೇಳ್ತಾ ಇದ್ರು. ಟು ಎಂಜಾಯ್ ದ ಪ್ರಿವಿಲೇಜಸ್ ಆರ್ ಎಂಜಾಯ್ ದ ಬೆನಿಫಿಟ್ಸ್ ಗಿವನ್ ಬೈ ಎ ಸ್ಟೇಟ್ ಅಂತ ಇದೆ. ಸೊ ರೈಟ್ ಈಸ್ ನಥಿಂಗ್ ಬಟ್ a privilege, a freedom given by state to its citizens to enjoy the liberty ಅಂತ ಹೇಳ್ತಾರೆ. To enjoy the liberty, to enjoy the democratic setup ಅಂತ ಹೇಳ್ತಾರೆ. So as this is a democracy, ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೀವಿ. ಹಿಯರ್ ಲಾ ಇಸ್ ದಿ ಕಿಂಗ್, ಕಿಂಗ್ ಇಸ್ ನಾಟ್ ದ ಲಾ. ನೀನ್ ಎಂತ ದೊಡ್ಡ ಶ್ರೀಮಂತನೇ ಆಗಿರು, ನೀನ್ ಎಂತ ದೊಡ್ಡ ರಾಜಕಾರಣಿ ಆಗಿರು, ನೀನ್ ಎಂತ ದೊಡ್ಡ ಪದವಿಲಿರು, ನೀನ್ ಎಂತ ದೊಡ್ಡ ಬಿಸ್ನೆಸ್ ಟೈಕೂನ್ ಆಗಿರು, ಆದ್ರೆ ನೀನು ಕಾನೂನಿನ ಅಡಿಯಲ್ಲಿ ಸಾಮಾನ್ಯ ಅಂತ. ಯು ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತ. ಕಾನೂನಿನ ಅಡಿಯಲ್ಲಿ ನೀವು ಸರಿಸಮಾನರು. ನಿಮ್ಗಿಂತನೂ ದೊಡ್ಡವರು ಯಾರು ಅಂತಂದ್ರೆ ಕಾನೂನು ಅಂತ ಹೇಳಿ. ಸೊ ಲಾ ಇಸ್ ದಿ ಕಿಂಗ್, ಲಾ ಇಸ್ ದಿ ವೆಪನ್, law is the weapon or a tool or a social device to win the rights of the people. And here rights of the people is supreme. And here rights of the people is supreme. And here one thing we need to understand, laws are introduced for the purpose of benefits of its citizens. And ಕಾನೂನು ಯಾಕೆ ಮಾಡಲಾಯಿತು ಅಂತಂದ್ರೆ, ಕಾನೂನು ಏನು ಪ್ರಜೆಗಳಿಗೆ ಅನುಕೂಲ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾನೂನಿನ ಸೃಷ್ಟಿಸಲಾಯಿತು. ಅದರ ಅಡಿಯಲ್ಲಿ ಎಷ್ಟು ತರ ಕಾನೂನು ಬರ್ತವ್ ಸರ್ ಅಂತ ಕೇಳಿದ್ರೆ, ಅದರ ಅಡಿಯಲ್ಲಿ ವಿಧ ವಿಧ ಬಗೆಯಾದ ಕಾನೂನುಗಳು ನಾವು ನೋಡ್ತೀವಿ. ಸಿವಿಲ್ ಲಾ ಅಂತ ನಾವು ನೋಡ್ತೀವಿ. ಸಿವಿಲ್ ಲಾ ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ವ್ಯಕ್ತಿಗತವಾದಂತಹ ಹಕ್ಕುಗಳು ಚ್ಯುತಿಯಾದಂತಹ ಸಂದರ್ಭದಲ್ಲಿ ಅವನು ಕೋರ್ಟಿನ ಮೊರೆ ಹೋಗಿ, ನೋಡಿ ನನಗೆ ವ್ಯಕ್ತಿಗತವಾದಂತಹ ಹಕ್ಕು ಏನಿದೆ, ಈ ಒಂದು ಕಾನೂನು ನನಗೆ ಹಕ್ಕುಗಳನ್ನ ಕೊಟ್ಟಿದೆ. ನೋಡಿ, ಈ ಒಂದು ಕಾನೂನು ಹೇಳುತ್ತೆ, ತಾತನ ಆಸ್ತಿಯಲ್ಲಿ ಮೊಮ್ಮಗನಿಗೆ ಪಾಲಿದೆ ಅಂತ ಹೇಳುತ್ತೆ, ತಾತನ ಆಸ್ತಿಯಲ್ಲಿ ಮೊಮ್ಮಗಳಿಗೂ ಸಹ ಪಾಲಿದೆ ಅಂತ ಹೇಳುತ್ತೆ. ಈ ನಿಟ್ಟಿನಲ್ಲಿ ನನ್ ದೊಡ್ಡಪ್ಪ, ಸೊ ನಮ್ ತಂದೆಯವ್ರು ತೀರೋದ್ರ ಮಧ್ಯ, ಸೊ ನಮ್ ದೊಡ್ಡಪ್ಪ ಏನ್ ಮಾಡಿದಾನೆ, ಅವನು ಆ ಆಸ್ತಿನ ಅವನ ಒಂದು ಹೆಸರಿಗೆ ಏನು ಆ ಹೆಸರಿಗೆ ಒಂದು ನೋಂದಾವಣಿ ಮಾಡ್ಕೊಂಡಿದ್ದಾನೆ. ನಾವು ಆಸ್ತಿಯನ್ನ ಕೇಳಕ್ ಹೋದ್ರೆ ನೀವ್ ಯಾರು ಆಸ್ತಿಯನ್ನ ಕೇಳುವಂತ ಅಧಿಕಾರ ಇಲ್ಲ ಅಂತ ಕೇಳ್ತಾ ಇದ್ದಾನೆ. ಈ ನಿಟ್ಟಿನಲ್ಲಿ ಮೊಮ್ಮಕ್ಕಳಾದಂತವರು ಸಹ ನಾವು, ನಮಗೂ ಸಹ ಪಾಲಿದೆ, ಮೊಮ್ಮಕ್ಕಳಾಗಿದ್ವಿ ನಾವು, ನಮಗೂ ಸಹ ನಮ್ ತಾತನ ಆಸ್ತಿಲಿ ಭಾಗ ಇದೆ, ಯಾಕೆ ಕೊಡಲ್ಲ ಅಂತ ಹೇಳ್ತಾರೆ. ನೋಡಿ, ಈ ಕಾನೂನು ಹೇಳುತ್ತೆ ಭಾಗ ಇದೆ ಅಂತ ಹೇಳಿ. ಹಾಗಾಗಿ ನನಗೆ ನ್ಯಾಯಾಲಯದಲ್ಲಿ ನನಗೆ ಒಂದು ನ್ಯಾಯವನ್ನ ದೊರಕಿಸ್ಕೊಡಿ ಅಂತ ಹೇಳಿ ಸಿವಿಲ್ ಕಾನೂನು ವ್ಯಕ್ತಿಗತವಾದಂತಹ ಹಕ್ಕುಗಳ ಬಗ್ಗೆ ನ್ಯಾಯವನ್ನ ಒದಗಿಸ್ಕೊಡುತ್ತೆ. ನೋಡಿ, ಇಂಥ ಒಬ್ಬ ವ್ಯಕ್ತಿ ನಾವು ಮಲಗಿದ್ದಂತ ಸಂದರ್ಭದಲ್ಲಿ ನಮ್ಮನೆಗೆ ಬಂದು ಬೆಂಕಿಯನ್ನ ಹಚ್ಚಿದಾನೆ.
ನಾವು ಇಲ್ದಲೇ ಇರೋ ಸಂದರ್ಭದಲ್ಲಿ ನಮ್ಮ ಹೊಲದಲ್ಲಿ ಏನು ಏನು ಬೆಳೆಗಳನ್ನೆಲ್ಲ ನಾವು ಹಾಕಿ ಏನು ಸ್ಟೋರ್ ಮಾಡಿದ್ವಿ. ಆ ಭತ್ತದ ಒಂದು ಏನು ಆ ಬವಣೆಗೆ ಇತ್ತು, ಆ ಭತ್ತದ ಒಂದು ಏನು ಆ ಭತ್ತಗಳನ್ನೆಲ್ಲ ನಾವು ಹಾಕಿ ನಾವೊಂದು ಸ್ಟೋರ್ ಅನ್ನ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಆ ಭತ್ತದ ಒಂದು ಇದಕ್ಕೆ ಬೆಂಕಿ ಇಟ್ಟಿದ್ದಾನೆ, ನನಗೆ ಇಷ್ಟು ನಷ್ಟ ಆಯ್ತು. ಅವನು ಈ ತರ ಒಂದು ಅಪರಾಧವನ್ನ ಮಾಡಿದ್ದಾನೆ, ನಮಗೆ ಹೊಡೆದಿದ್ದಾನೆ. ನೀವ್ಯಾರು ಈ ತೋಟಕ್ಕೆ ಬರೋವಂಥವ್ರು, ನೀವ್ಯಾರು ಈ ಜಮೀನಿಗೆ ಬರೋವಂಥವ್ರು, ನಿಮ್ಗೇನ್ ಅಧಿಕಾರ ಇದೆ ಈ ಜಮೀನಿಗೆ ಬರ್ಬೇಕು ಅಂತ ಹೇಳಿ ನಮ್ಗೆ ಹೊಡೆದಿದ್ದಾನೆ. ನನ್ನ ಹೆಂಡತಿಯ ಒಂದು ಘನತೆಗೆ ಆ ಧಕ್ಕೆ ತರೋ ರೀತಿಲಿ ನಡ್ಕೊಂಡಿದ್ದಾನೆ, ಅವನಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನೀವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತೀರಿ. ಸೊ ಈ ನಿಟ್ಟಿನಲ್ಲಿ ನಿಮಗೆ ಕ್ರಿಮಿನಲ್ ಕಾನೂನು ಅನ್ನೋ ನಿಟ್ಟಿನಲ್ಲಿ ನಿಮಗೆ ಸಹಾಯವನ್ನ ಕ್ರಿಮಿನಲ್ ಕೋರ್ಟ್ಗಳು ನ್ಯಾಯವನ್ನ ಒದಗಿಸ್ಕೊಡುತ್ತೆ. ನೋಡಿ, ಹೀಗೆ ನಮಗೆ ಸಾಕಷ್ಟು ಕಾನೂನುಗಳು ನಮ್ಮ ಹಕ್ಕುಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ಆ ಕಾನೂನುಗಳು ಕಾಯ್ದೆಗಳನ್ನ ರಚನೆಯನ್ನ ಮಾಡಲಾಗುತ್ತೆ. ನೋಡಿ, ಇಂಥ ಒಬ್ಬ ವ್ಯಕ್ತಿ ನೋಡಿ ನಮಗೆ ಹೊಡೆದಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ನಾನು ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಅವರು ಸೆಕ್ಷನ್ 323 ಅಡಿಯಲ್ಲಿ FIR ಅನ್ನ ದಾಖಲಿಸ್ತಾರೆ. ಸೆಕ್ಷನ್ 323 ಅಡಿಯಲ್ಲಿ FIR ಅನ್ನ ದಾಖಲಿಸ್ತಾರೆ. ನೋಡಿ, ಇವನು ನಮ್ಮ ಮನೆ ಕಳ್ತನವನ್ನ ಮಾಡಿದ್ದಾನೆ. ನೋಡಿ, ಇವನು ನಮ್ಮ ಮನೆ ಕಳ್ತನವನ್ನ ಮಾಡಿದ್ದಾನೆ ಅಂತ ಸಂದರ್ಭದಲ್ಲಿ ನಾನು ಹೋಗಿ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಸೆಕ್ಷನ್ 379 IPC ಅಡಿಯಲ್ಲಿ FIR ಅನ್ನ ದಾಖಲೆಯನ್ನ ಮಾಡ್ತಾರೆ. ಇವನು ಬೀದಿಲಿ ನಿಂತ್ಕೊಂಡು ಗಲಾಟೆಯನ್ನ ಮಾಡಿದ್ದಾನೆ, 504 ಅನ್ನ ಹಾಕ್ತಾರೆ, 506 ಅನ್ನ ಹಾಕ್ತಾರೆ. ಮರ್ಡರ್ ಅನ್ನ ಮಾಡಿದ್ದಾರೆ, ಸೆಕ್ಷನ್ 302 ಹಾಕ್ತಾರೆ. ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಹಾಕ್ತಾರೆ? ಇಂಡಿಯನ್ ಪೀನಲ್ ಕೋಡ್ ಅನ್ನ ಒಂದು ಕಾಯ್ದೆ, ಅದು ಒಂದು ಕಾನೂನು ಅಡಿಯಲ್ಲಿ FIR ಅನ್ನ ರಿಜಿಸ್ಟರ್ ಮಾಡ್ತಾರೆ. ಸೊ ಹಾಗೆ ನನಗೆ ನನ್ನ ದೇಶ ಪ್ರಜಾಪ್ರಭುತ್ವದಲ್ಲಿ ಇದ್ದೀನಿ ನಾನು. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನನಗೆ ನಾನು ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೀನಿ, ಕಂದಾಯವನ್ನ ಕಟ್ತಾ ಇದ್ದೀನಿ. ಹಾಗಾಗಿ ಸರ್ಕಾರದ ಸೌಲಭ್ಯಗಳು ನನಗೆ ಬೇಕು. ಸರ್ಕಾರ ಏನ್ ಕೆಲಸಗಳನ್ನ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನನಗೆ ಮಾಹಿತಿ ಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನ ಮನೆಯ ಮುಂದೆ ಒಂದು ಗೌರ್ಮೆಂಟ್ನವರು ಚರಂಡಿಯನ್ನ ಮಾಡ್ತಾ ಇದ್ದಾರೆ, ಚರಂಡಿಯ ಕೆಲಸವನ್ನ ರಿಪೇರಿ ಮಾಡ್ತಾ ಇದ್ದಾರೆ. ಕೇಳಿದ್ರೆ ನಮ್ಗೇನು ಗೊತ್ತಿಲ್ರಿ ಅಂತ ಹೇಳ್ತಾ ಇದ್ದಾರೆ. ಅವರು ಕಾಂಟ್ರಾಕ್ಟರ್ ಯಾರು ಹೋಗ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನನ್ನ ಮನೆ ಎದುರುಗಡೆ ಯಾರು ಬಂದು ಆ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಯಾರೋ ಬಂದು ಗುಂಡಿಯನ್ನ ತೆಗಿತಾ ಇದ್ದಾರೆ, ಪೋಲನ್ನ ನೆಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕೇಳಿದ್ರೆ ಇಲ್ಲ ಒಂದು ಟೆಲಿಕಾಂ ಒಂದು ಕಂಬ ಬರುತ್ತ್ರಿ ಅಂತ ಹೇಳ್ತಾ ಇದ್ದಾರೆ, ಮೊಬೈಲ್ ಇಂಟರ್ನೆಟ್ ಇಂದು ಆ ಕಂಬನ ಹಾಕ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ಮನೆ ಮುಂದೆ ಗಾಡಿಯನ್ನ ನಿಲ್ಲಿಸ್ಕೊತಾ ಇದ್ದೀನಿ. ಸೊ ಈ ನಿಟ್ಟಿನಲ್ಲಿ ಆ ಗಾಡಿಯನ್ನ ತೆಗಿಲಿಕ್ಕೆ ಅಥವಾ ನನ್ನ ಗಾಡಿಯನ್ನ ನಿಲ್ಲಿಸ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಯಾರನ್ನು ಕೇಳಿ ನೀವು ಇದ್ ಮಾಡ್ತಾ ಇದ್ದೀರಾ? ಇಲ್ಲ, ಅವರು ನಮ್ಮ ಮೇಸ್ತ್ರಿ ಹೇಳಿದ್ರು, ಹಾಗಾಗಿ ಗುಂಡಿ ತೆಗಿತಾ ಇದೀವ್ರಿ, ನಮ್ಗೇನು ಗೊತ್ತಿಲ್ರಿ ಅಂದ್ರು. ಅಂತ ಸಂದರ್ಭದಲ್ಲಿ ಮಾಹಿತಿಯನ್ನ ಕೇಳ ವಿಚಾರವಾಗಿ ಒಂದು ಕಾನೂನು ಬೇಕು ನಮ್ಗೆ, ಒಂದು ರೈಟ್ ಬೇಕು ನಮ್ಗೆ. ವಿ ನೀಡ್ ಟು ಹ್ಯಾವ್ ಅ ರೈಟ್ ಟು ಆಸ್ಕ್ ದ ಇನ್ಫಾರ್ಮೇಶನ್. ನೋಡಿ, ವಿ ನೀಡ್ ಟು ಹ್ಯಾವ್ ಅ ರೈಟ್ ಟು ಆಸ್ಕ್ ದ ಇನ್ಫಾರ್ಮೇಶನ್ ಅಂತ. ನೋಡಿ, ಈ ನಿಟ್ಟಿನಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನೊಬ್ಬ ವ್ಯಕ್ತಿ ಏನ್ ಹೇಳ್ತಾನೆ ಅಂದ್ರೆ, ಇಟ್ ಈಸ್ ದ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಸಿಟಿಜನ್ ಟು ಕ್ವಶನ್ ಅಥಾರಿಟಿ ಅಂತ ಹೇಳ್ತಾರೆ. ನೋಡಿ, ಇಟ್ ಈಸ್ ದ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಸಿಟಿಜನ್ ಟು
ಕ್ವಶನ್ ದಿ ಅಥಾರಿಟಿ ಅಂಡ್ if you start question the authority will be alert ಅಂತ ಬೆಂಜಮಿನ್ ಫ್ರಾಂಕ್ಲಿನ್ ಹೇಳ್ತಾರೆ. ನೀವು ಕ್ವಶನ್ ಮಾಡಿದಂತ ಸಂದರ್ಭದಲ್ಲಿ ಏನು ಸರ್ಕಾರದ ಒಂದು ವ್ಯವಸ್ಥೆಯನ್ನ, ಸರ್ಕಾರದ ಒಂದು ಕೆಲಸಗಳನ್ನ ಅಂತ ಸಂದರ್ಭದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ಅದು ಏನಾದ್ರೂ ಒಂದು ಕರಪ್ಟ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನೋಡಿ, ಕರಪ್ಟ್ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ಅದು ಎಚ್ಚೆತ್ಕೊಂಡು, ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ? ಮೈ ವಾಯ್ಸ್ ಇಸ್ ನಾಟ್ ಆಡಿಬಲ್. Audible, sir. You're audible, sir. You're audible, sir. Okay, some of them are replying that I'm not audible. Ready? So here, a right to information, it is a right of every individual to ask the authority regarding with any information regarding the activities of the government. ಸರ್ಕಾರದ ಯಾವುದೇ ವ್ಯವಸ್ಥೆಗಳಲ್ಲಿ, ಯಾವುದೇ ಕಾರ್ಯಗಳಲ್ಲಿ ಸರ್ಕಾರ ಯಾವುದೇ ಒಂದು ಆಕ್ಟಿವಿಟಿಯನ್ನ ಮಾಡ್ತಾ ಇರಬೇಕಾದ್ರೆ, ನೀವ್ ಏನ್ ಆಕ್ಟಿವಿಟಿ ಮಾಡ್ತಾ ಇದ್ದೀರಾ, ನೀವ್ ಏನ್ ಕೆಲಸವನ್ನ ಮಾಡ್ತಾ ಇದ್ದೀರಾ, ಅದಕ್ಕೆ ಖರ್ಚು ವೆಚ್ಚಗಳು ಎಷ್ಟಿದೆ ಅನ್ನೋ ನಿಟ್ಟಲ್ಲಿ ನಮ್ಗೆ ಮಾಹಿತಿ ಕೊಡಿ ಅಂತ ಕೇಳೋದಕ್ಕೆ ನನಗೆ ಹತ್ರ ಒಂದು ಹಕ್ಕು ಬೇಕು, ನನ್ನ ಹತ್ರ ಒಂದು ಹಕ್ಕಿರ್ಬೇಕು. ಆ ಹಕ್ಕನ್ನ ಕೊಡುವಂಥದ್ದು ಈ ಮಾಹಿತಿ ಹಕ್ಕು ಕಾಯ್ದೆ ಅನ್ನೋ ಅಡಿಯ ಒಂದು ಕಾನೂನು ಅಡಿಯಲ್ಲಿ ನಮ್ಗೆ ಒಂದು ಹಕ್ಕು ನಮ್ಗೆ ಸಿಕ್ಕಿದೆ. ಸರ್, ವೆದರ್ ದಟ್ ರೈಟ್ ಟು ಸೀಕ್ ಇನ್ಫಾರ್ಮೇಶನ್ ಈಸ್ ಅ ಪಾಸಿಟಿವ್ ರೈಟ್ ಆರ್ ಅ ನೆಗೆಟಿವ್ ರೈಟ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ರೈಟ್ ಟು ಸೀಕ್ ಇನ್ಫಾರ್ಮೇಶನ್ ಇಸ್ ಅ ಪಾಸಿಟಿವ್ ರೈಟ್ ಆಫ್ ಎವ್ರಿ ಇಂಡಿವಿಜುವಲ್. ಪ್ರತಿಯೊಬ್ಬ ಪ್ರಜೆಯ ಒಂದು ಪಾಸಿಟಿವ್ ಅಂದ್ರೆ ಸಕಾರಾತ್ಮಕವಾದಂತಹ ಹಕ್ಕು ಇದಾಗಿರುತ್ತೆ. ಈ ಹಕ್ಕಿಂದ ನೀವು ಯಾವುದೇ ಸರ್ಕಾರದ ಒಂದು ಕೆಲಸದ ಪಾರದರ್ಶಕತೆ, ಏನು ಟ್ರಾನ್ಸ್ಪರೆನ್ಸಿಯನ್ನ ನೀವು ಕ್ವಶನ್ ಮಾಡಬಹುದು. ನನ್ನ ಮನೆ ಎದುರುಗಡೆ ಒಂದು ಪಾರ್ಕಿನಲ್ಲಿ ಆ ಪಾರ್ಕ್ ನಿರ್ಮಾಣ ಆಗ್ತಾ ಇರುತ್ತೆ. ಪಾರ್ಕ್ ನಿರ್ಮಾಣ ಆಗುವಂತ ಸಂದರ್ಭದಲ್ಲಿ ಕಳಪೆ ಕಾಮಗಾರಿಯನ್ನ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನನ್ಗೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ, ಅರ್ಧಂಬರ್ಧ ಕೆಲಸವನ್ನ ಮಾಡಿಬಿಟ್ಟು ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ನಾನು ನೋಡಿ, ಈ ಕೆಲಸವನ್ನ ಯಾರು ಕಾಂಟ್ರಾಕ್ಟರ್ಗೆ ನೀವು ವಹಿಸಿದಿರಿ, ಈ ಕೆಲಸ ಕಾರ್ಯಕ್ಕೆ ನೀವು ಎಷ್ಟು ಮಟ್ಟದ ಒಂದು ಖರ್ಚು ವೆಚ್ಚ ತಗಲಿದೆ ನಿಮ್ಗೆ, ಈ ನಿಟ್ಟಿನಲ್ಲಿ ನಾನು ಪ್ರಶ್ನೆಯನ್ನ ಕೇಳ್ತೀನಿ RT ಅರ್ಜಿಯನ್ನ ಸಲ್ಲಿಸುವ ಮುಖೇನ. ಸೊ ಇಲ್ಲಿ ಅಂತ ಸಂದರ್ಭದಲ್ಲಿ ತಕ್ಷಣ ಅಧಿಕಾರಿಗಳು ಎಚ್ಚೆತ್ಕೊಂತಾರೆ. ಅಯ್ಯೋ, ಯಾರೋ ಒಬ್ಬ ಪ್ರಶ್ನೆ ಮಾಡ್ತಾ ಇದ್ದಾನಲ್ರಿ, ಮಾಡೋ ಕೆಲಸಗಳನ್ನ ನಾವು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ವಿ, ಇಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾನೆ ಅಂತ ತಕ್ಷಣ ಅವರು ಅಲರ್ಟ್ ಆಗಿ ಕೆಲಸವನ್ನ, ಕಾರ್ಯವನ್ನ ಪ್ರಾಪರ್ ಆಗಿ ಮಾಡುವಂಥದ್ದು ಸಹ ನಾವು ನೋಡಿದ್ದೀವಿ. ಎಷ್ಟೋ ಏನು ಗೌರ್ಮೆಂಟ್ ವರ್ಕ್ಸ್ಗಳು ಕೇವಲ ಒಂದೊಂದು RT ಅರ್ಜಿಯಲ್ಲಿ ಏನು ಎಚ್ಚೆತ್ಕೊಂಡು ಅವರು ಸರಿಯಾದಂತಹ ಒಂದು ಕೆಲಸವನ್ನ, ಕಾರ್ಯವನ್ನ ಮಾಡಿ, ಸೊ ಒಂದು ಆ ನಿಟ್ಟಿನಲ್ಲಿ ಪಾರದರ್ಶಕತೆಯನ್ನ ಮೇಂಟೈನ್ ಮಾಡಿ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡೋಗಿರೋಂಥದ್ದು ಸಹ ನೋಡಿದ್ದೀವಿ. ಸೊ ಇತ್ತೀಚೆಗೆ ಇದೇ RTI ಏನಾಗಿದೆ, ಈ RTI ಒಂದು ವೆಪನ್ ಆಗಿ ಈ ಏನು ಏನು ಅಡ್ಡದಾರಿಯಲ್ಲಿ ಅದನ್ನ ಉಪಯೋಗಿಸ್ಕೊಳ್ಳೋ ರೀತಿಯಲ್ಲಿ ಅವ್ರನ್ನ, ಸರ್ಕಾರಿ ಅಧಿಕಾರಿಗಳನ್ನ ಆಗಿರ್ಬೋದು ಅಥವಾ ಸರ್ಕಾರದನ್ನ ಪ್ರಶ್ನೆ ಮಾಡೋ ರೀತಿಯಲ್ಲಿ ಅದನ್ನ ದುರುಪಯೋಗ ಪಡಿಸ್ಕೊಂಡು ಅದರಲ್ಲಿ ಹಣವನ್ನ ಮಾಡ್ತಾ ಇರುವಂತ ಒಂದು ಏನು ಆಪಾದನೆನೂ ಸಹ ನಾವು ಬಂದಿದೆ. ಈ ನಿಟ್ಟಿನಲ್ಲಿ ನಾವು ಈ ಒಂದು ಏನು ಕಾನೂನು ಕಲಿಕಾ ಕಾರ್ಯಕ್ರಮದಲ್ಲಿ ಏನ್ ಅರ್ಥ ಮಾಡ್ಕೊಬೇಕು ಸರ್ ಅಂತ ನೀವು ಏನಾದ್ರು ಪ್ರಶ್ನೆಯನ್ನ ಕೇಳಿದ್ರೆ, ಮೊದಲು ಈ RTI ಆಕ್ಟ್ ಏನಿದೆ, ಈ RTI ಆಕ್ಟ್ ಅಲ್ಲಿ
ಈ ಕಾಯ್ದೆ ಅಡಿಯಲ್ಲಿ ಏನೇನೆಲ್ಲ ವಿಷಯಗಳನ್ನ ಏನೇನೆಲ್ಲ ಅಂಶಗಳನ್ನ ನಾವು ಅಡಗಿಸಿದ್ದಾರೆ ಅನ್ನೋದನ್ನ ನಾವು ಮೊದಲನೇ ಹಂತದಲ್ಲಿ ತಿಳಿಬೇಕಾಗುತ್ತೆ. ಅದನ್ನ ನಾನು ಸಬ್ಸ್ಟ್ಯಾಂಟಿವ್ ಪಾರ್ಟ್ ಅಂತ ನಾನು ಕರಿತೀನಿ. ಅಂತಂದ್ರೆ ಸೈದ್ಧಾಂತಿಕವಾದಂತಹ ಒಂದು ಹಿನ್ನೆಲೆಯನ್ನ ಅಥವಾ ಈ ಆಕ್ಟಿನ ಒಂದು ತಾತ್ಪರ್ಯವನ್ನ ನೋಡುವಂಥದ್ದು. ತದನಂತರ ಇಲ್ಲಿ ನಮ್ಮ RTA ಕಾರ್ಯಕರ್ತರುಗಳಿದ್ದಾರೆ, ಸಲಾವುದ್ದೀನ್ ಅವರಿದ್ದಾರೆ, ಮತ್ತೆ ಮೋಹನ್ ಅವರಿದ್ದಾರೆ. ಸಾಕಷ್ಟು RTA ಕಾರ್ಯಕರ್ತರು ತಮ್ಮ ನಿಜ ಜೀವನದಲ್ಲಿ ಸಾಕಷ್ಟು RTA ಅರ್ಜಿಗಳನ್ನ ಸಲ್ಲಿಸಿ ಸಾಕಷ್ಟು ಒಂದು ಹೋರಾಟವನ್ನ ಮಾಡಿರುವಂತವ್ರು ಇದ್ದಾರೆ. ಇಟ್ ಈಸ್ ಬೆಟರ್ ಟು ಆಸ್ಕ್ ಏನು ಅನ್ ಎಕ್ಸ್ಪೀರಿಯನ್ಸ್ ಪರ್ಸನ್ ರಾದರ್ ದನ್ ಅ ಫಿಲಾಸಫರ್ ಅಂತಂದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ ಪರ್ಸನ್ ಅನ್ನ ಕೇಳುವಂಥದ್ದು ತುಂಬಾ ಉತ್ತಮವಾಗಿರ್ತದೆ, ಒಬ್ಬ ಥಿಯರಿಟಿಕಲ್ ಪಾರ್ಟ್ ಕೇಳುವಂಥದ್ದು ನಿಟ್ಟಿನಲ್ಲಿ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ನಮ್ಮ ಒಂದು ಸಂಸ್ಥೆ ಅಡಿಯಲ್ಲಿ ನಾವು ಮತ್ತೊಂದು ಸಂಸ್ಥೆ ಕರ್ನಾಟಕ ರಾಜ್ಯ RTI ಕಾರ್ಯಕರ್ತರ ಏನು ರಕ್ಷಣಾ ಒಂದು ವೇದಿಕೆ ಏನಿದೆ ಅವ್ರನ್ನ ನಾವು ಒಂದು ಅವ್ರನ್ನ ಸಹ ನಾವು ಬರ ಮಾಡ್ಕೊಳ್ತಾ, ಸೊ ಈ ನಿಟ್ಟಿನಲ್ಲಿ ಅವ್ರಿಗೂ ಸಹ ಒಂದು ಅವ್ರು ಏನು ತಮ್ಮ ಪ್ರಾಕ್ಟಿಕಲ್ ಅನುಭವ ಏನಿದೆ ಅದನ್ನು ಹಂಚ್ಕೊಳ್ಳಿ ಅಂತ ಹೇಳಿ ಅವ್ರನ್ನೂ ಸಹ ನಾವು ಕರೆಸಿದೀವಿ. ಸೊ ಇವ್ ಮೊದಲನೇದಾಗಿ ನಾನು ತಮ್ಗೆ ಥಿಯರಿ ಪಾರ್ಟ್ ಅನ್ನ ಹೇಳ್ತೀನಿ. ಥಿಯರಿ ಪಾರ್ಟ್ ಅಲ್ಲಿ ಏನೆಲ್ಲ ಸೆಕ್ಷನ್ಗಳಿದಾವೆ, ಆ ಸೆಕ್ಷನ್ಗಳು ಏನೆಲ್ಲ ಹೇಳ್ತದೆ ಅನ್ನೋದ್ರ ಬಗ್ಗೆ ತಮಗೆ ನಾನು ತಿಳಿಸ್ಕೊಡ್ತೀನಿ. ತದನಂತರ ನಾನು ನಮ್ಮ ಏನು ಆಕ್ಟಿವಿಸ್ಟ್ ಕಡೆ ಏನಿದ್ದಾರೆ, ಕಾರ್ಯಕರ್ತರು RTA ಕಾರ್ಯಕರ್ತರು ಏನಿದೆ ಅವರ ಕಡೆಯಿಂದನೇ ತಾವು ಈ RTA ವಿಚಾರವಾಗಿ ಪ್ರಾಕ್ಟಿಕಲ್ ಆಗಿ ಏನು ಪ್ರಾಯೋಗಿಕವಾಗಿ ಏನೆಲ್ಲ ನಾವು ಅರ್ಜಿಗಳನ್ನ ಸಲ್ಲಿಸಿದಾಗ ನಮ್ಗೆ ಪ್ರಾಪರ್ ಆಗಿ ಉತ್ತರ ಬರುತ್ತಾ, ಉತ್ತರ ಬರ್ದಲೇ ಇರೋ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲೆಲ್ಲ ಸಹ ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಏನು ಸಂವಾದದಲ್ಲಿ ನಾವು ಭಾಗಿಯಾಗ್ತಾ, ಇದು ನಾವು ಒಂದು ಕಾನೂನು, ಬಲವಾದಂತಹ ಕಾನೂನು, ಇದು ಅಷ್ಟು ಸುಲಭವಾದಂತಹ ಕಾನೂನಲ್ಲ. RTA ಅಂದ್ರೆ ಏನು ಒಂದು ಏನು ಅದೊಂದು ವೆಪನ್ ಅಂತ ಹೇಳ್ಬೋದು ನಾವು. ಸಹ ಆ ವೆಪನ್ ನಿಂದ ನಾವು ನಮ್ಮ ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಸಹ ಅದು ಒಂದು ಬಹಳ ದೊಡ್ಡ ಒಂದು ಶಕ್ತಿಯಾಗಿ ಪರಿಣಮಿಸಿದೆ RTI. ಸೊ ಈ ನಿಟ್ಟಿನಲ್ಲಿ RTI ನ ಒಂದು ಓವರ್ ವ್ಯೂ ಅನ್ನ ಮಾಡೋಣ. ಈ ಏನು ಸಂಪೂರ್ಣ ಕಾಯ್ದೆ ಇದೆ, RTI ಕಾಯ್ದೆ ಇದೆ, ಅದ್ರದ್ದು ಒಂದು ಓವರ್ ವ್ಯೂ, ಒಂದು ಪಕ್ಷಿ ನೋಟವನ್ನ ನಾವು ನೋಡೋಣ. ಸಲಾವುದ್ದೀನ ಸರ್ ನಾನು ನಿಮ್ಗೆ ಕೊಡ್ತೀನಿ, ನಾನು ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ಮೊದಲು ಒಂದು ಥಿಯರಿ ಪಾರ್ಟ್ ನ ಅವ್ರಿಗೆ ಹೇಳ್ಬಿಡೋಣ. ಓಕೆ ಸರ್. ಏನು ಸೆಕ್ಷನ್ ಗಳೇನಿದಾವೆ, ಯಾವ್ದು ಇಂಪಾರ್ಟೆಂಟ್ ಸೆಕ್ಷನ್ಸ್, ಆ ಸೆಕ್ಷನ್ ಗಳ ಮೇಲೆ ನಾನು ಒಂದೆರಡು ನಿಮಿಷ ಹೇಳ್ತೀನಿ. ಹೇಳ್ಬಿಟ್ಟು ತಮ್ಗೆ ನಾನು ಕೊಡ್ತೀನಿ. ತಾವು ತಮ್ಮ ಏನು ಪ್ರಾಯೋಗಿಕವಾದಂತಹ ಒಂದು ಅನುಭವನ ಅವ್ರ ನಂತರ ಹಂಚ್ಕೊಳ್ಳಿ ಸರ್, ಆಯ್ತಾ? ರೈಟ್ ಸರ್, ರೈಟ್ ಸರ್. ನೋಡಿ, ತಮ್ಗೆ ನಾನು RTI ಕಾಯ್ದೆಯನ್ನ ನೋಡೋಣ. ಎಷ್ಟೋ ಜನ RTI ಕಾಯ್ದೆ ಬಗ್ಗೆ ಅದ್ರೊಳಗೆ ಏನಿದೆ ಅನ್ನೋದು ಸಹ ತಿಳ್ಕೊಂಡಿರೋ ಅಂತದ್ದು ಮಾಡಿರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ RTI ಕಾಯ್ದೆ ಏನ್ ಹೇಳುತ್ತೆ ಅನ್ನೋದನ್ನ ತಮಗೆ ತೋರಿಸ್ತೀನಿ ನಾನು. ಮೊದಲು ಆ ಆಕ್ಟ್ ಹೆಂಗಿದೆ, ಆಕ್ಟ್ ಅಲ್ಲಿ ಎಷ್ಟು ಸೆಕ್ಷನ್ಸ್ ಗಳಿದಾವೆ, ಆ ಸೆಕ್ಷನ್ಸ್ ಅಡಿಯಲ್ಲಿ ನಾವು ಯಾವೆಲ್ಲ ವಿಚಾರಗಳನ್ನ ನಾವು ನೋಡ್ತಾ ಇದ್ದೀವಿ ಅನ್ನೋದನ್ನು ಸಹ ತಮಗೆ ನಾನು ತೋರಿಸ್ತೀನಿ. ನೋಡಿ, ಇದು ನಾವು ಹೇಗೆ ಲಾ ಪ್ರಾಕ್ಟೀಸ್ ಅಂತ ನಾವು ಮಾಡ್ತೀವಿ, ಹಂಗೆ ಇಟ್ ಈಸ್ ಆಲ್ಸೋ ಪ್ರಾಕ್ಟೀಸ್ ಅಂಡರ್ ದಿ RTI ಲಾ ಅಂತ ನಾವು ಕರಿಬಹುದು. RTI ಪ್ರಾಕ್ಟೀಸ್ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ. ನೋಡಿ, RTI ಪ್ರಾಕ್ಟೀಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಈ ನಿಟ್ಟಿನಲ್ಲಿ RTI ಬಗ್ಗೆ ತಮ್ಗೆ ಇದ್ರಲ್ಲಿ ಏನ್ ಹೇಳುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ನೋಡಿ, ಯಾವುದೇ ಕಾಯ್ದೆಯನ್ನ ತಗೊಂಡಂತ ಸಂದರ್ಭದಲ್ಲಿ ಯಾವುದೇ ಕಾನೂನು ಒಂದೊಂದು ಅಜೆಂಡಾಗಳನ್ನ ಹೊಂದಿರುತ್ತೆ. ಯಾವ್ದು, ಈಗ ಒಂದು ಇಂಡಿಯನ್ ಪೀನಲ್ ಕೋಡ್ ಅನ್ನ ತಗೊಂಡ್ರೆ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ, ಟು ಪ್ರಿವೆಂಟ್ ದಿ ಕ್ರೈಮ್ ಬಗ್ಗೆ ಹೇಳುತ್ತೆ, ಅದು ಕ್ರಿಮಿನಲ್ ಲಾ. ಸೊ ಹಾಗೆ ಈ RTI ಆಕ್ಟ್ ಏನಂತ ಹೇಳುತ್ತೆ ಅಂದ್ರೆ, ನೋಡಿ, an act to provide setting out the practical regime of right to information for citizens to secure
ಆಕ್ಸೆಸ್ ಟು ಇನ್ಫಾರ್ಮೇಶನ್ ಅಂಡರ್ ದಿ ಕಂಟ್ರೋಲ್ ಆಫ್ ಪಬ್ಲಿಕ್ ಅಥಾರಿಟೀಸ್ ಅಂತ ಹೇಳುತ್ತೆ ನೋಡಿ. ರೈಟ್ ಟು ಇನ್ಫಾರ್ಮೇಶನ್ ಫಾರ್ ಸಿಟಿಜನ್ಸ್ ಟು ಸೆಕ್ಯೂರ್ ಆಕ್ಸೆಸ್ ಟು ಇನ್ಫಾರ್ಮೇಶನ್ ಅಂಡರ್ ದಿ control of public authorities in order to promote transparency and accountability in the working of every public authority. The Constitution of Central Information Commission and State Information Commission and for matters connected therewith or incidental thereto ಅಂತ ಹೇಳಿ. ಅಂದ್ರೆ ಈ ಏನ್ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆ ಯಾವುದನ್ನ ಪುಷ್ಟೀಕರಿಸುತ್ತೆ ಅಂತಂದ್ರೆ, ಪಬ್ಲಿಕ್ ಅಥಾರಿಟಿಲಿ ಯಾವುದೇ ಕೆಲಸವನ್ನ ಮಾಡ್ತಾ ಇರಲಿ ಆ ಕೆಲಸದ ಪಾರದರ್ಶಕತೆಯನ್ನ ಪ್ರಮೋಟ್ ಮಾಡುತ್ತೆ. ಎವ್ರಿ ಆಕ್ಟ್ ಹ್ಯಾಸ್ ಇಟ್ಸ್ ಓನ್ ಅಜೆಂಡಾ. ಇಫ್ ಯು ಟೇಕ್ ಅಪ್ ದಿ ಚೈಲ್ಡ್ ಲೇಬರ್ ಆಕ್ಟ್, ಚೈಲ್ಡ್ ಲೇಬರ್ ಆಕ್ಟ್ ಏನಂತ ಹೇಳುತ್ತೆ, ಸೊ ಯಾವುದೇ ಒಬ್ಬ ವ್ಯಕ್ತಿ ಚೈಲ್ಡ್ ಲೇಬರ್ ಆಗಿ ಕೆಲಸವನ್ನ ನಿರ್ವಹಿಸಬಾರದು. ಬಾಲ ಕಾರ್ಮಿಕ ರದ್ದತಿ ಬಗ್ಗೆ ಅದು ಪ್ರಮೋಟ್ ಮಾಡುತ್ತೆ. ಚೈಲ್ಡ್ ಲೇಬರ್. ವರ್ಕ್ಮನ್ ಕಾಂಪನ್ಸೇಷನ್ ಏನಂತ ಹೇಳುತ್ತೆ, ಅಥವಾ ವರ್ಕ್ಮನ್ ಕಾಂಪನ್ಸೇಷನ್ ಆಕ್ಟ್ ಏನಂತ ಹೇಳುತ್ತೆ, ಯಾವುದೇ ಒಬ್ಬ ವ್ಯಕ್ತಿ ಕೆಲಸವನ್ನ ನಿರ್ವಹಿಸ್ತಾ ಇರೋ ಸಂದರ್ಭದಲ್ಲಿ ಯಾವುದೇ ಒಂದು ಕಾರ್ಖಾನೆಯ ಅವಘಡದಲ್ಲಿ ಅವನು ಬಾಧಿತನಾದ್ರೆ ಅವನು ಹೇಗೆ ನಷ್ಟದ ಪರಿಹಾರವನ್ನ ಪಡ್ಕೋಬೇಕು ಅಂತ ವರ್ಕ್ಮನ್ ಕಾಂಪನ್ಸೇಷನ್ ಆಕ್ಟ್ ಹೇಳುತ್ತೆ. ಸೊ ಹಾಗೆ ರೈಟ್ ಟು ಇನ್ಫಾರ್ಮೇಶನ್ ಏನಂತ ಹೇಳುತ್ತೆ ಅಂದ್ರೆ, ಅದು ಸರ್ಕಾರದ ಒಂದು ಕಾರ್ಯದ ಟ್ರಾನ್ಸ್ಪರೆನ್ಸಿಯನ್ನ ಮತ್ತು ಅಕೌಂಟಬಿಲಿಟಿಯನ್ನ ಪ್ರಮೋಟ್ ಮಾಡುತ್ತೆ. ಸೊ ಅದರಡಿಯಲ್ಲಿ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್, ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಸೊ ಈ ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ ನೋಡಿ. ವೆರಸ್ ಡೆಮೋಕ್ರಸಿ ರಿಕ್ವೈರ್ಸ್ an informed citizenry and transparency of information which are vital to its function and also to contain corruption and to hold governments and their instrumentalities accountable to the government ಅಂತ ಹೇಳುತ್ತೆ ನೋಡಿ. So it means to say that so it maintains the transparency of the information ನೋಡಿ. ಯಾವುದೇ ಸರ್ಕಾರದ ಕೆಲಸಗಳಾಗ್ಲಿ ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳ ಒಂದು ಅನುಕೂಲಕ್ಕೆ ನಡೆಸ್ತಾ ಇರುವಂತಹ ಸರ್ಕಾರಿ ಕೆಲಸಗಳಲ್ಲಿ ಯಾವುದೇ ತರ ಕರಪ್ಷನ್ ಅನ್ನ, ಯಾವುದೇ ತರ ಭ್ರಷ್ಟಾಚಾರವನ್ನ ನಿಯಂತ್ರಿಸಲಿ ಈ ಒಂದು ಇನ್ಫಾರ್ಮೇಶನ್ ಆಕ್ಟ್ ಕೆಲಸವನ್ನ ಮಾಡುತ್ತೆ. ಸೊ ಈ ನಿಟ್ಟಿನಲ್ಲಿ ನೋಡಿ, ಇನ್ಫಾರ್ಮೇಶನ್ ಫಾರ್ ಸಿಟಿಜನ್ಸ್ ಅಂತ ಹೇಳ್ಬಿಡ್ತಾರೆ, ಇಲ್ಲಿ ಪ್ರಜೆಗಳಂತ ಹೇಳ್ತಾರೆ ಹೊರತು ವೈಯಕ್ತಿಕವಾಗಿ ಇಂಥವ್ರೆ ಅಂತ ಹೇಳಲ್ಲ, ಯಾರಿಗೆ ಅಂತ ಇಲ್ಲ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹ ಈ ಒಂದು ಆಕ್ಟ್ ಸೊ ಉತ್ತರವನ್ನ ಕೊಡುತ್ತೆ ನೋಡಿ. ಇಟ್ ಈಸ್ ನೆಸೆಸರಿ ಟು ಆರ್ಗನೈಸ್ ದಿಸ್ ಕಾನ್ಫ್ಲಿಕ್ಟಿಂಗ್ ಇಂಟ್ರೆಸ್ಟ್ ವೈಲ್ ಪ್ರಿಸರ್ವಿಂಗ್ ದ ಪ್ಯಾರಾಮೌಂಟ್ ದಿ ಡೆಮೋಕ್ರೆಟಿಕ್ ಐಡಿಯಲ್ ಅಂತ ಹೇಳುತ್ತೆ ನೋಡಿ. ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಆಫ್ ದಿ ಕಾನ್ಸ್ಟಿಟ್ಯೂಷನ್ ನೋಡಿ, ಸಂವಿಧಾನದಲ್ಲೂ ಸಹ ಇದ್ರ ಬಗ್ಗೆ ಉಲ್ಲೇಖವನ್ನ ನಾವು ನೋಡ್ತೀವಿ. ಸಂವಿಧಾನದಲ್ಲಿ ಏನಂತ ಹೇಳುತ್ತೆ, ಸೊ ರೈಟ್ ಟು ಇನ್ಫಾರ್ಮೇಶನ್ ಇಸ್ ಅ ಫಂಡಮೆಂಟಲ್ ರೈಟ್ ನೋಡಿ, ಅದು ಮೂಲಭೂತವಾದಂತಹ ಹಕ್ಕುಗಳಲ್ಲಿ ಅದು ಒಂದು ನೋಡಿ. ನಾನು ಒಂದು ಸ್ವತಂತ್ರವಾದಂತಹ ಸ್ವಚ್ಛಂದವಾದಂತಹ ಪರಿಸರದಲ್ಲಿ ನಾನು ಇರಬೇಕು. ಸೊ ಈ ನಿಟ್ಟಿನಲ್ಲಿ ರೈಟ್ ಟು ಲೀವ್ ಇನ್ ಅ ಹೆಲ್ತಿ ಎನ್ವಿರಾನ್ಮೆಂಟ್ ಇಸ್ ಆಲ್ಸೋ ಎ ರೈಟ್ ಅಂಡರ್ ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅನುಚ್ಛೇದ 21 ಸಂವಿಧಾನದ ಅನುಚ್ಛೇದ 21 ಅಡಿಯಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನಾನು ಸ್ವಚ್ಛಂದವಾದಂತಹ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಇರಬೇಕು, ಎಲ್ರೂ ಸಹ ಬಾಳ್ಬೇಕು ಅನ್ನೋ ನಿಟ್ಟಲ್ಲಿ ಒಂದು ಅಧಿಕಾರವನ್ನ ಏನು ಪ್ರತಿಯೊಬ್ಬರಿಗೂ ಸಹ ನೀಡಿದೆ. ಸೊ ಈ ನಿಟ್ಟಲ್ಲಿ ಅದನ್ನ ಅದನ್ನ ಪ್ರತಿಪಾದಿಸಬಹುದು ನೋಡಿ. ನನ್ಗೊಂದು ಹೆಲ್ತ್ ಎನ್ವಿರಾನ್ಮೆಂಟ್ ಸಿಗ್ಲಿಲ್ಲ ಅಂತಂದ್ರೆ ನಾನು ಅದ್ರ ಬಗ್ಗೆ ಹೋರಾಟವನ್ನ ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಮಾಹಿತಿ ಹಕ್ಕನ್ನು ಸಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ಕಾರ್ಯಗಳಲ್ಲಿ ಪಾರದರ್ಶಕ ವಿಚಾರವಾಗಿ ಪ್ರತಿಯೊಬ್ಬರಿಗೂ ಅದನ್ನ ಕೇಳುವಂತ ಅಧಿಕಾರವನ್ನ ಕೊಟ್ಟಿದೆ ನೋಡಿ. ಇಲ್ಲಿ ಚಾಪ್ಟರ್ಸ್ ಗಳನ್ನ ಹಾಕಿದ್ದಾರೆ, ಅಂದ್ರೆ ಅದನ್ನ ವಿಂಗಡಣೆಯನ್ನ ಮಾಡಿದರೆ ಟೋಟಲ್ ಆಗಿ ನಾವು ಎಷ್ಟು ಸೆಕ್ಷನ್ಸ್ ಅನ್ನ ನೋಡ್ತೀವಿ ಅಂತಂದ್ರೆ ನೋಡಿ, RTI ಆಕ್ಟ್ ಇದರಲ್ಲಿ ಸಾಕಷ್ಟು ಅಮೆಂಡ್ಮೆಂಟ್ ಗಳಾಗಿದ್ದಾವೆ ನೋಡಿ. RTI ಆಕ್ಟ್ 2005 ಫಾರ್ ದ ಫಸ್ಟ್ ಟೈಮ್, ಸೊ 2005ನೇ ಇಸ್ವಿಲಿ ಇದು ಬರುತ್ತೆ. ಸೊ ನಿಮ್ಗೆ ಟೋಟಲ್ ಆಗಿ
ಯು ವಿಲ್ ಕಮ್ ಅಕ್ರಾಸ್ ನೋಡಿ, ಟೋಟಲ್ ಆಗಿ ಯು ವಿಲ್ ಕಮ್ ಅಕ್ರಾಸ್ ಹೌ ಮೆನಿ ಸೆಕ್ಷನ್ಸ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಶೆಡ್ಯೂಲ್ಸ್ ಗಳನ್ನು ಸಹ ತೋರಿಸಿದ್ದಾರೆ. ಟೋಟಲ್ ಆಗಿ ನಿಮ್ಗೆ 30 ಸೆಕ್ಷನ್ ಗಳನ್ನ ಕೊಟ್ಟಿದ್ದಾರೆ ನೋಡಿ. ಟೋಟಲ್ ಆಗಿ ಯು ವಿಲ್ ಕಮ್ ಅಕ್ರಾಸ್ 30 ಸೆಕ್ಷನ್ಸ್ ಅಂತ ಇದೆ. 30, 31, 31 ಅಂತ ಇದೆ. 30 ರಿಪೀಲ್ ಆಗಿದೆ, ಅದು 30. ಟೋಟಲಿ ಯು ವಿಲ್ ಕಮ್ ಅಕ್ರಾಸ್ 30 ಸೆಕ್ಷನ್ಸ್ ನೋಡಿ. 30 ಸೆಕ್ಷನ್ಸ್ ಅನ್ನ ನೀವು ನೋಡ್ಬೋದು. ಈ 30 ಸೆಕ್ಷನ್ಸ್ ಅಲ್ಲಿ ಈ ಆಕ್ಟಿನ ಒಂದು ವಿಚಾರವಾಗಿ ಉಲ್ಲೇಖವನ್ನ ಕೊಡಲಾಗಿದೆ. ಅದನ್ನ ಚಾಪ್ಟರ್ ವೈಸ್ ವಿಂಗಡಣೆ ಮಾಡಿದ್ದಾರೆ. ಮಿಸಲೇನಿಯಸ್ ಅಂತ ಲಾಸ್ಟ್ ಚಾಪ್ಟರ್ 6th ಚಾಪ್ಟರ್ ವಿಂಗಡಣೆ ಮಾಡಿದ್ದಾರೆ. ಸೊ ನಿಮಗೆ ಮೊದಲನೇ ಚಾಪ್ಟರ್ ಅಲ್ಲಿ ನೋಡಿ, ಮೊದಲನೇ ಚಾಪ್ಟರ್ ಅಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ ಪ್ರಿಲಿಮಿನರಿ, ಈ ಆಕ್ಟ್ ಬಗ್ಗೆ ನಿಮ್ಗೆ ಉಲ್ಲೇಖವನ್ನ ಕೊಡ್ತಾರೆ. ಇಲ್ಲಿ ನಿಮ್ಗೆ ಗೌರ್ಮೆಂಟ್, ಅಪ್ರಾಪ್ರಿಯೇಟ್ ಗೌರ್ಮೆಂಟ್ ಅಂದ್ರೆ ಯಾರು, ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಅಂದ್ರೆ ಏನು, ಸೆಂಟ್ರಲ್ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಅಂದ್ರೆ ಯಾರು, ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಅಂತಂದ್ರೆ ಯಾರಾಗಿರ್ತಾರೆ, ಹೂ ಇಸ್ ಎ ಕಾಂಪಿಟೆಂಟ್ ಅಥಾರಿಟಿ ನೋಡಿ. ಕಾಂಪಿಟೆಂಟ್ ಅಥಾರಿಟಿ ಅಂತಾರೆ, ಅಥಾರಿಟಿ ಅಂಡ್ ಕಾಂಪಿಟೆಂಟ್ ಅಥಾರಿಟಿ ನೋಡಿ. ನಿಮ್ಗೆ ಕಾಂಪಿಟೆನ್ಸ್ ಇದೆಯಾ ಅಂತ, ಕಾಂಪಿಟೆನ್ಸ್ ಅಂತಂದ್ರೆ ನಿಮ್ಗೆ ಸಾಮರ್ಥ್ಯ ಅಂತ, ಸಾಮರ್ಥ್ಯ ನೋಡಿ. ಕಾಂಪಿಟೆಂಟ್ ಅಂದ್ರೆ ಏನು, ರೆಲೆವೆಂಟ್ ಅಥಾರಿಟಿ. ಕಾಂಪಿಟೆಂಟ್ ಅಥಾರಿಟಿ ಅಂದ್ರೆ ರೆಲೆವೆಂಟ್ ಅಥಾರಿಟಿ ಯಾರಾಗಿರ್ತಾರೆ ಈ ಸಂಬಂಧಪಟ್ಟದಲ್ಲಿ ನೋಡಿ. ಕಾಂಪಿಟೆಂಟ್ ಅಥಾರಿಟಿ ಬಗ್ಗೆ ಉಲ್ಲೇಖವನ್ನ ಕೊಡ್ತಾರೆ. ಇನ್ಫಾರ್ಮೇಶನ್ ಅಂತಂದ್ರೆ ಏನು ನೋಡಿ. ಇನ್ಫಾರ್ಮೇಶನ್ ಮೀನ್ಸ್ ಎನಿ ಮೆಟೀರಿಯಲ್ ಇನ್ ಎನಿ ಫಾರ್ಮ್ ಇನ್ಕ್ಲೂಡಿಂಗ್ ರೆಕಾರ್ಡ್ಸ್, ಡಾಕ್ಯುಮೆಂಟ್ಸ್, ಮೆಮೋಸ್, ಇಮೇಲ್ಸ್, ಒಪಿನಿಯನ್ಸ್, ಅಡ್ವೈಸಸ್, ಪ್ರೆಸ್ ರಿಲೀಸಸ್, ಸರ್ಕ್ಯುಲರ್ಸ್, ಆರ್ಡರ್ಸ್, ಲಾಗ್ ಬುಕ್ಸ್, ಕಾಂಟ್ರಾಕ್ಟ್ಸ್, ರಿಪೋರ್ಟ್ಸ್, ಪೇಪರ್ಸ್, ಸ್ಯಾಂಪಲ್ಸ್, ಮಾಡೆಲ್ಸ್, data materials held in any electronic form and information relating to any private body which can be accessed by a public authority under any other law for the timing in force. ಸೊ ಎಲ್ಲವೂ ಇನ್ಫಾರ್ಮೇಶನ್ ಅಂತ ಹೇಳುತ್ತೆ. ರೆಕಾರ್ಡ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ ಆಗಿರ್ಬೋದು, ಮೆಮೊಗಳಾಗಿರ್ಬೋದು, ಇಮೇಲ್ಗಳಾಗಿರ್ಬೋದು, ಒಪಿನಿಯನ್ಗಳಾಗಿರ್ಬೋದು, ಅಡ್ವೈಸ್ಗಳಾಗಿರ್ಬೋದು, ಸರ್ಕಾರದ ನಿಟ್ಟಲ್ಲಿ ಯಾವುದೇ ಒಂದು ಕಾರ್ಯವನ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ಎಲ್ಲವೂ ಸಹ ಇನ್ಫಾರ್ಮೇಶನ್ ಆಗುತ್ತೆ ಅಂತ ಹೇಳುತ್ತೆ ನೋಡಿ. ಪಬ್ಲಿಕ್ ಅಥಾರಿಟಿ ಬಗ್ಗೆ ನೀವು ಇಂಡಿಯನ್ ಪೀನಲ್ ಕೋಡ್ ನಲ್ಲೂ ಸಹ ನೋಡ್ಬೋದು. ವಾಟ್ ಇಸ್ ಪಬ್ಲಿಕ್ ಅಥಾರಿಟಿ ಅಂತ ನೋಡಿ. ಇಲ್ಲೂ ಸಹ ಉಲ್ಲೇಖವನ್ನ ಕೊಡ್ತಾರೆ. ಎನಿ ಅಥಾರಿಟಿ ಆರ್ ಬಾಡಿ ಆಫ್ ಇನ್ಸ್ಟಿಟ್ಯೂಷನ್ ಆರ್ ಸೆಲ್ಫ್ ಗವರ್ಮೆಂಟ್ ಎಸ್ಟಾಬ್ಲಿಷ್ಡ್ ಆರ್ ಕಾನ್ಸ್ಟಿಟ್ಯೂಟೆಡ್ ಬೈ ಆರ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ನೋಡಿ. ನಿಮ್ಗೆ ಕಾನೂನು ಹೆಂಗ್ ಸರ್ ನಿರ್ಮಾಣ ಆಯ್ತು, ಕಾನೂನಿನ ಸೋರ್ಸಸ್ ಏನು ಅಂತ ಕೇಳಿದ್ರೆ ಒನ್ ಆಫ್ ದಿ ಸೋರ್ಸ್ ಆಫ್ ಲಾ ಈಸ್ ದಿ ಕಾನ್ಸ್ಟಿಟ್ಯೂಷನ್ ನೋಡಿ. One of the source of law is the parliament. One among the sources of law is the state legislature ನೋಡಿ. ಪಾರ್ಲಿಮೆಂಟು, ಸ್ಟೇಟ್ ಲೆಜಿಸ್ಲೇಚರು ಹಾಗೂ ಸಂವಿಧಾನ ನೋಡಿ, ಎಲ್ಲವೂ ಕನ್ಸ್ಟಿಟ್ಯೂಟ್ಸ್ ದಿ ಪಬ್ಲಿಕ್ ಅಥಾರಿಟಿ ನೋಡಿ. ಕನ್ಸ್ಟಿಟ್ಯೂಟೆಡ್ ಬೈ ದಿ, ಈ ಎಲ್ಲವೂ ಕಾನೂನನ್ನ ರಚಿಸುತ್ತೆ, ಕಾನೂನಿನ ಪ್ರಾಧಿಕಾರಗಳನ್ನ ರಚಿಸುತ್ತೆ. ಆಯ್ತಾ. ಪಬ್ಲಿಕ್ ಅಥಾರಿಟಿ ನೋಡಿ ಇನ್ಕ್ಲೂಡ್ಸ್ ಬಾಡಿ ಓನ್ ಕಂಟ್ರೋಲ್ಡ್ ಆರ್ ಸಬ್ಸ್ಟಾನ್ಷಿಯಲಿ ಫೈನಾನ್ಸ್ಡ್ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಸಬ್ಸ್ಟಾನ್ಷಿಯಲಿ ಫೈನಾನ್ಸ್ಡ್ ಅಂತ ಹೇಳುತ್ತೆ. ಸೊ NGOಗಳ ಬಗ್ಗೆ RT ಅರ್ಜಿಗಳನ್ನು ಸಲ್ಲಿಸಬಹುದಾ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, if that NGO is substantially financed by the government then you can question the NGOs also ನೋಡಿ. ಬಾಡಿ ಓನ್ ಕಂಟ್ರೋಲ್ಡ್ ಆರ್ ಸಬ್ಸ್ಟಾನ್ಷಿಯಲಿ ಫೈನಾನ್ಸ್ಡ್ ಅಂತ ಹೇಳುತ್ತೆ. ಸೊ ಹಿಯರ್ ರೆಕಾರ್ಡ್ ಬಗ್ಗೆ ಹೇಳುತ್ತೆ, ರೈಟ್ ಟು ಇನ್ಫಾರ್ಮೇಶನ್ ಬಗ್ಗೆ ಹೇಳುತ್ತೆ ನೋಡಿ. ಇಟ್ ಈಸ್ ಅ ರೈಟ್ ಟು ಇನ್ಫಾರ್ಮೇಶನ್ ಆಕ್ಸೆಸಿಬಲ್ ಅಂಡರ್ ದಿಸ್ ಆಕ್ಟ್ ವಿಚ್ ಇಸ್ ಹೆಲ್ಡ್ ಬೈ ಆರ್ ಅಂಡರ್ ದಿ ಕಂಟ್ರೋಲ್ ಆಫ್ ಎನಿ ಪಬ್ಲಿಕ್ ಅಥಾರಿಟಿ ಅಂಡ್ ಇನ್ಕ್ಲೂಡ್ಸ್ ದ ರೈಟ್ ಟು ಇನ್ಸ್ಪೆಕ್ಷನ್ ಆಫ್ ವರ್ಕ್ ಅಂತ ಹೇಳುತ್ತೆ ನೋಡಿ. ಇನ್ಸ್ಪೆಕ್ಷನ್ ಆಫ್ ವರ್ಕ್ ಸರ್, ನಮ್ಮ ಒಂದು ಸಂವಿಧಾನದ ಅಡಿಯಲ್ಲಿ ಒಬ್ಬ ಸಾರ್ವಜನಿಕನು ಪೊಲೀಸ್ ಆಗಿ ಆಕ್ಟ್ ಮಾಡ್ತಾನ ಸರ್, ಮಾಡಬಹುದಾ ಸರ್ ಅಂತಂದ್ರೆ ಹೌದು. ಒಬ್ಬ ಸಾರ್ವಜನಿಕನು ಒಬ್ಬ ಪೊಲೀಸ್ ಅಧಿಕಾರಿಯ ಕಾರ್ಯವನ್ನ ನಿರ್ವಹಿಸಬಹುದು. ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಎದುರುಗಡೆ ಯಾವುದೇ ಒಂದು ಹೀನ ಕೃತ್ಯವನ್ನ, ಒಂದು ಅಪರಾಧವನ್ನ ಮಾಡದಂತ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಬಂಧಿಸುವಂತಹ ಹಕ್ಕು ಕೇವಲ ಪೊಲೀಸ್ ಅಧಿಕಾರಿಗೆ ಮಾತ್ರ ಅಲ್ಲ, ಈ
ಒಬ್ಬ ನಾಗರಿಕನಿಗೂ ಸಹ ಅದು ಹಕ್ಕಿರುತ್ತೆ ಅಂತ CRPC ಅಡಿಯಲ್ಲಿ, CRPC ಕಾನೂನು ಅಡಿಯಲ್ಲಿ ಅದನ್ನ ತಿಳಿಸ್ಕೊಡ್ಲಾಗುತ್ತೆ. CRPC ಕಾನೂನು ಅಡಿಯಲ್ಲಿ ಹೇಳುತ್ತೆ, ನಿನ್ನ ಎದುರುಗಡೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಹೀನ ಕೃತ್ಯವನ್ನ ಮಾಡ್ತಾ ಇದ್ದಾನೆ, ಅವನ್ನ ಬಂಧಿಸುವಂತ ಹಕ್ಕು ನಮ್ಗಿದ್ಯಾ ಸರ್ ಅಂತಂದ್ರೆ, ಹೌದು ಬಂಧಿಸುವಂತ ಹಕ್ಕಿದೆ. ನೀವು ಬಂಧಿಸಬಹುದು, ಆ ವ್ಯಕ್ತಿಯನ್ನ ಬಂಧಿಸಿ ಒಬ್ಬ ವ್ಯಕ್ತಿಯನ್ನ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡುವಂತ ಅಧಿಕಾರವನ್ನ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಹೇಳುತ್ತೆ ನೋಡಿ. ಸೊ right to information accessible under this act, which is held by or under the control of any public authority and includes the right to inspection of work, documents, records ನೋಡಿ, taking notes, extracts and certified copies of documents or records, taking certified samples of material, obtaining information in the form of disk, floppies, tapes, video cassettes, or in any other electronic mode or through printouts where such information is stored in a computer or in any other device ಅಂತ ಹೇಳಿ ನೋಡಿ. ಸೊ ಈ ನಿಟ್ಟಿನಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಅಡಿಯಲ್ಲಿ ಪ್ರತಿಯೊಂದನ್ನು ಸಹ ನಮ್ಗೆ ಏನು ಅಧಿಕಾರವನ್ನ ಈ ಒಂದು ಕಾಯ್ದೆ ನಮ್ಗೆ ಕೊಟ್ಟಿದೆ ನೋಡಿ. ಈ ನಿಟ್ಟಿನಲ್ಲಿ ನಮಗೆ ಯಾವುದೇ ತರ ಒಂದು ಇನ್ಫಾರ್ಮೇಶನ್ ಬರ್ದಲೆ ಸಂದರ್ಭದಲ್ಲಿ ನಾವು ಅದನ್ನ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್, ಈಗ ನಮ್ಗೆ ಹೇಗೆ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ನಾವು ನೋಡ್ತೀವಿ, ಸೊ ಅದೇ ನಿಟ್ಟಿನಲ್ಲಿ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಅಡಿಯಲ್ಲಿ ಸಹ ನಾವು ನೋಡ್ತೀವಿ. ಸೆಕ್ಷನ್ 15 ನೀವು ನೋಡ್ಕೊಳ್ಳಿ ಅಂತ ಹೇಳುತ್ತೆ ನೋಡಿ. ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಮೀನ್ಸ್ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ಸಬ್ಸೆಕ್ಷನ್ 1 ಆಫ್ ಸೆಕ್ಷನ್ 15. ಸ್ಟೇಟ್ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಆ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್, ಸೊ ಅದನ್ನ 15 ಕ್ಲಾಸ್ 3 ಅಲ್ಲಿ. ಇನ್ಫಾರ್ಮೇಶನ್ ಆಫೀಸರ್ ಸೆಕ್ಷನ್ 5 ಅಲ್ಲಿ ನಾವು ನೋಡ್ತೀವಿ. ಥರ್ಡ್ ಪಾರ್ಟಿ ಇನ್ಫಾರ್ಮೇಶನ್ ಬಗ್ಗೆ ಕೇಳುವಂತದ್ದಾದ್ರೆ ನೋಡಿ, ಎ ಪರ್ಸನ್ ಅದರ್ ದ್ಯಾನ್ ದ ಸಿಟಿಜನ್ ಮೇಕಿಂಗ್ ಎ ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಶನ್ ಅಂಡ್ ಇನ್ಕ್ಲೂಡ್ಸ್ ಅ ಪಬ್ಲಿಕ್ ಅಥಾರಿಟಿ ಅಂತ ಹೇಳುತ್ತೆ ನೋಡಿ. ಇಲ್ಲಿ ನಿಮ್ಗೆ ಚಾಪ್ಟರ್ 2 ಏನಂತ ಹೇಳುತ್ತೆ, ರೈಟ್ ಟು ಇನ್ಫಾರ್ಮೇಶನ್ ಅಂಡ್ ಆಬ್ಲಿಗೇಷನ್ಸ್ ಆಫ್ ಪಬ್ಲಿಕ್ ಅಥಾರಿಟೀಸ್. ಸೊ ಎವ್ರಿ ಪಬ್ಲಿಕ್ ಅಥಾರಿಟಿ, ಯಾವುದೇ ಒಂದು ಪಬ್ಲಿಕ್ ಅಥಾರಿಟಿ ಅವ್ರಿಗೊಂದು ಬಾಧ್ಯತೆಯನ್ನ ಕೊಟ್ಟಿದೆ. ಹಕ್ಕುಗಳ ಜೊತೆಗೇನೆ ಡ್ಯೂಟಿನೂ ಸಹ ನಾವು ನೋಡ್ಬೇಕಾಗುತ್ತೆ ನೋಡಿ. ಹಕ್ಕುಗಳ ಜೊತೆ ನಾವು ಡ್ಯೂಟಿಯನ್ನು ನೋಡ್ಬೇಕಾಗತ್ತೆ. ಕರ್ತವ್ಯ, ಕೇವಲ ಹಕ್ಕುಗಳಷ್ಟೇ ಅಲ್ಲ, ಕರ್ತವ್ಯಕ್ಕೂ ಪ್ರಾಮುಖ್ಯತೆಯನ್ನ ಕೊಡಬೇಕು. ಇಲ್ಲಿ ಪಬ್ಲಿಕ್ ಅಥಾರಿಟಿ ಏನ್ ಕರ್ತವ್ಯ ಇದೆ ಅಂತ ನೋಡಿ. ಪಬ್ಲಿಕ್ ಅಥಾರಿಟಿ ಏನಿದೆ ಅಂತ, ಸಬ್ಸಿಡರಿ ನೋಡಿ, ರೋಲ್ ಆಫ್ ಇಂಟರ್ಮೀಡಿಯೇಟ್ರಿ ನೋಡಿ, ರೋಲ್ ಆಫ್ ಇಂಟರ್ಮೀಡಿಯೇಟ್ ಏನು ಚಾನಲ್ಸ್ ಅಂತ ನಾವು ಕರಿತೀವಿ ನೋಡಿ. ಯಾವುದೇ ಒಂದು ಅಶ್ಲೀಲ ವಿಡಿಯೋವನ್ನ ನಾನು ಇಂಟರ್ಮೀಡಿಯರಿ ಆದಂತಹ ಒಂದು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನನಗೆ ಇನ್ಫಾರ್ಮೇಶನ್ ಬರುತ್ತೆ. ಅದು ಯಾವುದೇ ಒಂದು ಇನ್ಫಾರ್ಮೇಶನ್, ಒಂದು ತೀರಾ ಒಂದು ಸ್ಕ್ಯಾಂಡಲ್ ಇರುವಂತ ಇನ್ಫಾರ್ಮೇಶನ್ ಅನ್ನ ಯೂಟ್ಯೂಬ್ ನಲ್ಲಿ ನಾವು ಹಾಕ್ತಂತ ಸಂದರ್ಭದಲ್ಲಿ ಯಾರು ಲಯಬಲ್ ಆಗ್ತಾರೆ? ಯೂಟ್ಯೂಬ್ ಆ ಒಂದು ಏನು ಆ ಒಂದು ಪ್ಲಾಟ್ಫಾರ್ಮ್ ಇರ್ತಾರಲ್ಲ, ಪ್ಲಾಟ್ಫಾರ್ಮ್ ಯಾರು ಓನರ್ ಇರ್ತಾರೆ, ವೆದರ್ ಹಿ ವಿಲ್ ಬಿ ಲಯಬಲ್, ಇಂಟರ್ಮೀಡಿಯೇಟರಿ ಲಯಬಿಲಿಟಿ ಅಂತ ನಾವು ಅದನ್ನ ಕರಿತೀವಿ. ಯಾವ್ದ್ರಲ್ಲಿ ಅಂತಂದ್ರೆ ನಾವು IT ಆಕ್ಟ್ ಅಲ್ಲಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಲ್ಲಿ ಅದನ್ನ ನಾವು ಕರಿತೀವಿ. ಅಂತ ಸಂದರ್ಭದಲ್ಲಿ ಸರ್ಕಾರ ಒಂದು ಇನ್ಫಾರ್ಮೇಶನ್ ಕೊಡುತ್ತೆ, ನೀವು ನಿಮ್ಮ ಏನು ಚಾನಲ್ ನಲ್ಲಿ, ನಿಮ್ಮ ಟ್ವಿಟರ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅಥವಾ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಇಂಥ ಒಂದು ವಿಡಿಯೋ ಹರಿದಾಡ್ತಾ ಇದೆ, ಅದನ್ನ ನೀವು ತಕ್ಷಣ ಅದನ್ನ ಡಿಲೀಟ್ ಮಾಡಿ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಡಿಲೀಟ್ ಮಾಡಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಆಕ್ಷನ್ ಅನ್ನ ತಗೊಳ್ಳಾಗುತ್ತೆ. ಹಾಗೆ ಪಬ್ಲಿಕ್ ಅಥಾರಿಟಿ ಅಂತ ಬಂದಾಗ ಸರ್ಕಾರದ ಸ್ವಾಮ್ಯ ಒಂದು ಏನು ವ್ಯವಸ್ಥೆ ಅಥವಾ ಸರ್ಕಾರ ಸ್ವಾಮ್ಯದ ಒಂದು ಸರ್ಕಾರ ಸ್ವಾಮ್ಯದ ಒಂದು ಯಾವುದೋ ಒಂದು ಇಲಾಖೆಗಳಿರ್ಬೋದು, ಸೊ ಎಲ್ಲವೂ ಪಬ್ಲಿಕ್ ಅಥಾರಿಟಿ ಇದ್ದು ಅವ್ರಿಗೆ ಆದಂತ ಒಂದು ಡ್ಯೂಟಿ, ಒಂದು ಕರ್ತವ್ಯಗಳನ್ನ ಸಹ ಕೊಡ್ಲಾಗುತ್ತೆ. ಅದನ್ನ ನಾವು ಈ ಚಾಪ್ಟರ್ 2 ಅಲ್ಲಿ ನಾವು ಮೇಜರ್ ಆಗಿ ನೋಡ್ತೀವಿ, ಆಯ್ತಾ. ಸೊ ಅದನ್ನ ನೀವು ನೋಡ್ಕೋಬೇಕು, ಯಾಕೆಂದ್ರೆ ಸುಮಾರು ಜನ ನಾವು ಈ ಆಕ್ಟ್ ಬಗ್ಗೆ ಏನ್ ಗೊತ್ತಿರೋದಿಲ್ಲ, ಏನು ಇದ್ರೊಳಗೆ ಇದೆ ಅಂತಾನು ಸಹ ನೋಡಿರೋದಿಲ್ಲ. ಸೊ ಹಾಗಾಗಿ ಈ ಒಂದು ತರಗತಿಯಲ್ಲಿ ನಾನು ಅದೊಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ತಮಗೆ ತೋರಿಸ್ಲಿಕ್ಕೆ, ಈ ಆಕ್ಟ್ ಅಡಿಯಲ್ಲಿ ಏನೇನೆಲ್ಲ ನಾವು ನೋಡ್ಬೋದು ಅಂತ ಹೇಳಿ. ಕನ್ನಡದಲ್ಲೂ ಸಹ ಸಿಗುತ್ತೆ ನಿಮ್ಗೆ. ಕನ್ನಡದಲ್ಲಿ ಪುಸ್ತಕಗಳಲ್ಲಿ ಕಾನೂನು ಏನು ಪುಸ್ತಕಗಳನ್ನ ಮಾರಾಟ ಮಾಡುವಂತ ಒಂದು ಕೇಂದ್ರಗಳಲ್ಲಿ ಅಥವಾ ಬುಕ್ ಸ್ಟಾಲ್ಗಳಲ್ಲಿ ನಿಮ್ಗೆ ಸಿಗುತ್ತೆ. ಮಾಹಿತಿ ಹಕ್ಕಿನ ಮೇಲೆ ಜನರಲ್ ಪುಸ್ತಕಗಳು ಸಿಗ್ತವೆ. ಮತ್ತು ಕಾಯ್ದೆಯನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಅಂತಂದ್ರೆ ಆ ನಿಟ್ಟಿನಲ್ಲಿ ಕಾನೂನಿನ ಒಂದು ಪಬ್ಲಿಕೇಶನ್ಸ್
ಪುಸ್ತಕಗಳ ಪುಸ್ತಕ ಒಂದು ಮಾರುವಂತ ಒಂದು ಕೇಂದ್ರಗಳಲ್ಲಿ ಸಿಗ್ತದೆ ನೋಡಿ. ಚಾಪ್ಟರ್ 3 ಅಲ್ಲಿ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಬಗ್ಗೆ ಹೇಳಲಾಗ್ತದೆ. ಸೊ ಅದರದ್ದು ಒಂದು ಲಿಮಿಟೇಷನ್ಸ್ ಬಗ್ಗೆ ಹೇಳಲಾಗ್ತದೆ ಚಾಪ್ಟರ್ 3 ಅಲ್ಲಿ. ಚಾಪ್ಟರ್ 4 ಅಡಿಯಲ್ಲಿ ನಿಮಗೆ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಬಗ್ಗೆ ನಿಮಗೆ ಮಾಹಿತಿಯನ್ನ ನಾವು ನೋಡ್ತೀವಿ. ಚಾಪ್ಟರ್ 4 ನಲ್ಲಿ ಚಾಪ್ಟರ್ 5 ಅಡಿಯಲ್ಲಿ ನೋಡಿ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದಿ ಇನ್ಫಾರ್ಮೇಶನ್ ಕಮಿಷನ್ಸ್, ಅಪೀಲ್ಸ್ ಅಂಡ್ ಪೆನಾಲ್ಟೀಸ್ ಅಂತ ಇದೆ ಇಲ್ಲಿ. ಸೊ ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಸೊ ಯಾವುದೇ ಸಂದರ್ಭದಲ್ಲಿ ಇನ್ಫಾರ್ಮೇಶನ್ ನನಗೆ ಸಿಗ್ಲಿದ್ದಲೇ ಇದ್ದಂತ ಸಂದರ್ಭದಲ್ಲಿ ಅದ್ರ ಮೇಲೆ ಅಪೀಲ್ಗಳನ್ನ ಹೋಗುವಂಥದ್ದು, ಫಸ್ಟ್ ಅಪೀಲ್ ಅಂತ ಹೋಗುವಂಥದ್ದು. ಎಷ್ಟೋ ಒಂದು ಕೇಸ್ಗಳಲ್ಲಿ ಈವನ್ ಹೈಕೋರ್ಟ್ಗಳಲ್ಲಿ ನಾವು ಏನು ಮಾಹಿತಿ ಹಕ್ಕಿನ ವಿಚಾರವಾಗಿ ಕೇಸು ಪ್ರಕರಣಗಳು ದಾಖಲಾಗಿರುವಂಥದ್ದನ್ನ ನಾವು ನೋಡಿದೀವಿ. ಸೊ ಈ ನಿಟ್ಟಿನಲ್ಲಿ ಪತಿ ಪತ್ನಿಯ ಒಂದು ಏನು ಇನ್ಕಮ್ ಟ್ಯಾಕ್ಸ್ ಒಂದು ಮೇಂಟೆನೆನ್ಸ್ ವಿಚಾರವಾಗಿ ಹಾಕದಂತ ಸಂದರ್ಭದಲ್ಲಿ ಏನು ಆ ಕೋರ್ಟ್ ನಲ್ಲಿ ಆ ಜನರಿಕ್ ಇನ್ಫಾರ್ಮೇಶನ್ ನಾವು ಕೊಡ್ಬೋದು ಅಂತ ಹೇಳಿ ಕೊಟ್ಟಿರುವಂತ ಉದಾಹರಣೆಗಳು ಸಹ ನಾವು ನೋಡ್ಬೋದು. ಈವನ್ ವೈಯಕ್ತಿಕವಾದಂತಹ ವಿಚಾರದಲ್ಲೂ ಸಹ ಅದರಲ್ಲಿ ಸಾಮಾಜಿಕ ನ್ಯಾಯ ಅಂದ್ರೆ ಸೋಷಿಯಲ್ ಜಸ್ಟಿಸ್ ನಿಟ್ಟಿನಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಕೋರ್ಟು ಅದನ್ನ ಕೊಡ್ಸಿದೆ, ಅದನ್ನು ಸಹ ನಾವು ನೋಡ್ಬೋದು. ಇದು ಈ ಚಾಪ್ಟರ್ ಅಡಿಯಲ್ಲಿ ನಾವು ಏನು ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದಿ ಇನ್ಫಾರ್ಮೇಶನ್ ಕಮಿಷನ್ಸ್, ಅಪೀಲ್ಸ್ ಅಂಡ್ ಪೆನಾಲ್ಟೀಸ್ ಬಗ್ಗೆ ನಾವು ನೋಡ್ತೀವಿ. ಸೊ ಇದ್ರ ಮುಂದೆ ಏನು ನಮ್ಮ RTI ಕಾರ್ಯಕರ್ತರಿದ್ದಾರೆ ಈ ಸೆಕ್ಷನ್ಗಳ ಮೇಲೆ ಅವರು ತಮ್ಮ ಒಂದು ಡಿಸ್ಕಷನ್ ಅನ್ನ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ನೋಡಿ ಚಾಪ್ಟರ್ 6 ಅಡಿಯಲ್ಲಿ ನಾವು ಮಿಸಲೇನಿಯಸ್ ಇದನ್ನ ನಾವು ನೋಡ್ತೀವಿ. ನೋಡಿ ಇಲ್ಲಿ ಡಿಫೆನ್ಸ್ ಅನ್ನ ಕೊಡ್ತಾರೆ. ಯಾವುದೇ ಒಂದು ಅಧಿಕಾರಿಗಳು ಒಂದು ಇನ್ಫಾರ್ಮೇಶನ್ ಕೊಡ್ದಲೆ ಅಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅವ್ರಿಗೂ ಒಂದು ರಕ್ಷಣೆಯನ್ನ ನಾವು ಇದರಲ್ಲಿ ನೋಡ್ಬೋದು. ನೋಡಿ ಪ್ರೊಟೆಕ್ಷನ್ ಆಫ್ ಆಕ್ಷನ್ ಟೇಕನ್ ಇನ್ ಗುಡ್ ಫೇತ್ ಅಂತ ಹೇಳುತ್ತೆ. ನೋ ಸೂಟ್ ಪ್ರಾಸಿಕ್ಯೂಷನ್ ಆರ್ ಅದರ್ ಲೀಗಲ್ ಪ್ರೊಸೀಡಿಂಗ್ ಶಾಲ್ ಲೈ ಅಗೇನ್ಸ್ಟ್ ಎನಿ ಪರ್ಸನ್ ಫಾರ್ ಎನಿಥಿಂಗ್ ವಿಚ್ ಇಸ್ ಇನ್ ಗುಡ್ ಫೇತ್ ಡನ್ ಆರ್ ಇಂಟೆಂಡೆಡ್ ಟು ಬಿ ಡನ್ ಅಂಡರ್ ದಿಸ್ ಆಕ್ಟ್ ಆರ್ ಎನಿ ರೂಲ್ ಮೇಡ್ ದೇರ್. ಅಂದ್ರೆ ಈ ಒಂದು ರಾಷ್ಟ್ರದ ಒಂದು ಏನು ಸೆಕ್ಯೂರಿಟಿ ಅಥವಾ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟದ್ದು ಅಥವಾ ರಕ್ಷಣೆಗೆ ಸಂಬಂಧಪಟ್ಟಿದ್ದು, ಡಿಫೆನ್ಸ್ಗೆ ಸಂಬಂಧಪಟ್ಟಿದ್ದು, ಆ ನಿಟ್ಟಲ್ಲಿ ಆ ಒಂದು ಮಾಹಿತಿಯನ್ನ ಕೇಳಿದ್ರೆ ಕೊಡ್ತಾರ ಸರ್ ಅಂತ ಪ್ರಶ್ನೆ ಕೇಳಿದ್ರೆ ಅಂತ ಮಾಹಿತಿಯನ್ನ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ದೇಶದ ಒಂದು ರಕ್ಷಣೆ ವಿಚಾರವಾಗಿ ಕೊಡೋದಿಲ್ಲ. ಆ ನಿಟ್ಟಲ್ಲಿ ಅವ್ರ ಮೇಲೆ ನಾವು ಏನಾದ್ರು ಕೇಸ್ ಹಾಕಬಹುದಾ ಸರ್ ಅಂತ ಕೇಳಿದ್ರೆ ಕೇಸ್ ಹಾಕಕ್ ಬರಲ್ಲ. ಯಾಕೆ ಅಂತಂದ್ರೆ ಸೆಕ್ಷನ್ 21 ಒಂದು RTI ಕಾಯ್ದೆ ಪ್ರಕಾರ ಸೊ ಅವರು ಯಾಕೆ ಕೊಡಲ್ಲ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಫಾರ್ ದ ಇಂಟ್ರೆಸ್ಟ್ ಆಫ್ ದಿ ನೇಷನ್, ಇಂಟ್ರೆಸ್ಟ್ ಆಫ್ ದಿ ಸೆಕ್ಯೂರಿಟಿ ಆಫ್ ದಿ ನೇಷನ್. ಸೊ ಈ ನಿಟ್ಟಿನಲ್ಲಿ ಕೊಡ್ತಾರೆ. ಸೊ ಹೀಗೆ ಇಲ್ಲಿ ಎಲ್ಲ ಒಂದು ಇದೆ ನೋಡಿ. ನೋ ಕೋರ್ಟ್ ಶಲ್ ಎಂಟರ್ಟೈನ್ ಎನಿ ಸೂಟ್ ಅಪ್ಲಿಕೇಶನ್ ಆರ್ ಪ್ರೊಸೀಡಿಂಗ್ ಇನ್ ರೆಸ್ಪೆಕ್ಟ್ ಆಫ್ ಎನಿ ಆರ್ಡರ್ ಮೇಡ್ ಅಂಡರ್ ದಿಸ್ ಆಕ್ಟ್ ಅಂಡ್ ನೋ ಸಚ್ ಆರ್ಡರ್ ಶಲ್ ಬಿ ಕಾಲ್ಡ್ ಇನ್ ಕ್ವಶನ್ ಅದರ್ವೈಸ್ ದ್ಯಾನ್ ಬೈ ವೇ ಆಫ್ ಎನ್ ಅಪೀಲ್. ಸೊ ಅಪೀಲ್ ಅನ್ನ ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ನೀವು ಪ್ರಾರಂಭಿಕ ಹಂತದಲ್ಲಿ ಕೋರ್ಟ್ ನ ಮೆಟ್ಲನ್ನ ನಾವು ಕೋರ್ಟ್ಗೆ ನಾವು ಅರ್ಜಿಯನ್ನ ಸಲ್ಲಿಸಿ ಅದನ್ನ ಚಾಲೆಂಜ್ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಒಂದು ಲಿಮಿಟೇಷನ್ ಸಹ ಕೊಟ್ಟಿದ್ದಾರೆ. ಇಷ್ಟು ನಿಮ್ಗೆ ನಾನು ಸಂಕ್ಷಿಪ್ತವಾಗಿ ಅಂದ್ರೆ ಬ್ರೀಫ್ ಒಂದು ಪಕ್ಷಿ ನೋಟದ ಒಂದು ವಿಚಾರವಾಗಿ ನಾನು ಈ ಮಾಹಿತಿಯ ಹಕ್ಕಿನ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಸಾಕಷ್ಟು ಒಂದು ವಿಚಾರ ಮಾಡುವಂಥದ್ದು ಇದೆ. ಸಾಕಷ್ಟು ನಮ್ಮ RTI ಕಾರ್ಯಕರ್ತರಿದ್ದಾರೆ. RTI ಕಾರ್ಯಕರ್ತರು ಇದನ್ನ ಪ್ರತಿನಿತ್ಯ ಹಾಕಿ ಕೇಳಿರುವಂಥದ್ದು, ಹೋರಾಟವನ್ನ ಮಾಡಿರುವಂಥದ್ದು ನಾವು ನೋಡುವಂಥದ್ದಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಇವತ್ತು ಏನು RTI ಕಾರ್ಯಕರ್ತರಂತಹ ಇದರ ನಮ್ಮ ಸಲಾವುದ್ದೀನ್. ಇದು ಸರ್ ಲೈನಲ್ಲಿ ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇದೆ. ಇದು ನಿಮ್ದೇ ಅಲ್ವಾ ಓಪೋ? ಹೌದು ಸರ್. ನಿಮ್ಮನ್ನ ನಾನು ಈಗ ಮೇನ್ ಸ್ಪಾಟ್ಗೆ ತಗೊಂಡ್ಬರ್ತಾ ಇದ್ದೀನಿ. ಸೊ ದಯವಿಟ್ಟು ಸರ್ ನಿಮ್ಮ ಒಂದು ಅನಿಸಿಕೆಯನ್ನ ಕೊಡಿ ಸರ್. ಅದಲ್ಲ ಸರ್, ಇದೇನಾ? ಅಲ್ಲ 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 ಅದು ಯಾವುದು ಇದು ನಿಮ್ದು? ಓಕೆ, ಅದಲ್ಲ ಸರ್ ಅದು. ಅದು ಕಟ್ ಮಾಡ್ತಾ ಇದ್ದೀನಿ ಅದನ್ನ. ಇಲ್ಲಿ ನೀವು ವಿಡಿಯೋ ಆನ್ ಮಾಡ್ಕೊಬಹುದು, ಇಲ್ಲ ಅಂತಂದ್ರೆ ಹಾಗೆ ಮಾತಾಡ್ಬೋದು ಸರ್. ಸ್ಟಾರ್ಟ್ ವಿಡಿಯೋ. ಮಾತಾಡಿ ಸರ್. ಇಲ್ಲ ಕನೆಕ್ಟ್ ಆಗಿದ್ದೀನಾ? ಕನೆಕ್ಟ್ ಆಗಿದ್ರೆ ಸರ್ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ ನಿಮ್ಗೆ?
ಮಾತಾಡಿ ಸರ್. ಹಲೋ, ಮಾತಾಡಿ ಸರ್. ಮೇನ್ ಸ್ಟ್ರೀಮಿಂಗ್ ಬರ್ತಾ ಇಲ್ಲ ಫೋಟೋ? ಇಲ್ಲ, ತೊಂದ್ರೆ ಇಲ್ಲ. ವಿಡಿಯೋ ಆನ್ ಮಾಡ್ಕೊಂಡಿಲ್ಲ ತಾವು? ಈಗ ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ಈಗ ಅಲ್ಲಿ ಸ್ಟಾರ್ಟ್ ವಿಡಿಯೋ ಅಂತ ಇರುತ್ತೆ. ಮಾತಾಡಿ ಸರ್. ಸರ್, ನನ್ನ ಹೆಸರು ಸಲಾವುದ್ದೀನ್ ಅಂತೇಳಿ. ಹಾ, ಎಲ್ಲ ಸ್ನೇಹಿತರು ಕಾರ್ಯಕರ್ತರ ಗಮನಕ್ಕೆ, ನಾನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ 2005 ಡಿಸೆಂಬರಿಂದ ಮಾಹಿತಿ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀನಿ. ಹಲವಾರು ತೊಂದರೆಗಳು, ಸಮಸ್ಯೆಗಳು ಸಾಮಾನ್ಯವಾಗಿ ಬರ್ತದೆ. ಆದ್ರೆ ಮಾಹಿತಿ ಕೇಳಬೇಕಾದ್ರೆ ಕೆಲವೊಂದು ಮಾಹಿತಿಗಳನ್ನ ಇತ್ತೀಚೆಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೋ ಮೆಡಿಕಲ್. ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಸರ್. ಕೇಳಿಸ್ತಿದೆ ಸರ್. ಮಾಹಿತಿ ಕೇಳ್ಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಯಾರೋ ಒಬ್ರು ಮೆಡಿಕಲ್ ಕ್ಲೈಮ್ ಮಾಡ್ಕೊಂಡಿರ್ತಾರೆ. ಅವರಿಗೆ ಏನು ಅವ್ರ ಕುಟುಂಬದಲ್ಲೋ ಇಲ್ಲ ಅವ್ರ ಸ್ನೇಹಿತರಲ್ಲೋ ಅದು ಲಕ್ಷಾಂತರ ರೂಪಾಯಿ ಅವ್ಯವಹಾರಗಳಾಗುತ್ತೆ. ಅವ್ರ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಆಸ್ಪತ್ರೆಗೆ ಜಾಯಿನ್ ಆಗಿರ್ತಾರೆ, ಎಲ್ಲ ಒಂದು 5-10 ಸಾವಿರ ರೂಪಾಯಿ ಬಿಲ್ ಆಗಿರುತ್ತೆ. ಅಲ್ಲಿ ಹಣ ಕೊಟ್ಬಿಟ್ಟು ಡೂಪ್ಲಿಕೇಟ್ ಬಿಲ್ ತಂದು ಒಂದು 5-6 ಲಕ್ಷ ಕ್ಲೈಮ್ ಮಾಡ್ತಾರೆ. ಆ ಮೆಡಿಕಲ್ ರಿಯಾಂಬುಲೆನ್ಸ್ ಕ್ಲೈಮ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ದಾಖಲೆಗಳು ಕೇಳಕ್ ಹೋದಾಗ ಅದು ವೈಯಕ್ತಿಕ ಅಂತ ಹೇಳ್ತಾರೆ. ಆಕ್ಚುಲಿ ಅದು ವೈಯಕ್ತಿಕ ದಾಖಲೆಗಳು ಬರಲ್ಲ. ಇವ್ರು ಒಂದೇ ಅರ್ಜಿಯಲ್ಲಿ ಇದು ವೈಯಕ್ತಿಕ ದಾಖಲೆ ಅಂತ ಕೊಟ್ಬಿಡ್ತಾರೆ. ಇವ್ರು ವೈಯಕ್ತಿಕ ಕೇಳಕ್ ಬರಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನ ಅಲ್ಲಿಗೆ ಬಿಟ್ಟು ಬಿಡ್ತಾರೆ. ಅದೆಲ್ಲ ಪೂರ್ತಿ ಹಣ ಪೋಲಾಗುತ್ತೆ. ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವರಿಗೆ ಬಿಲ್ ಆಗಿರ್ತಕ್ಕಂಥದ್ದು ಮಾತ್ರ ಕೇಳಬೇಕು. ಏನ್ ಬಿಲ್ ಆಗಿದಾವೆ, ಏನ್ ಬಿಲ್ ಕೊಟ್ಟಿದ್ದಾರೆ. ಯಾಕಂದ್ರೆ ಕಾಯಿಲೆ ಅನ್ನೋದು ಒಂದು, ಆ ಕಾಯಿಲೆನ ಗೌಪ್ಯವಾಗಿ ಇಡಬೇಕು ಅಂತ ಸರ್ಕಾರ ಹೇಳುತ್ತೆ. ಆ ಕಾಯಿಲೆ ಗೌಪ್ಯವಾಗಿ ಇಡೋ ಒಂದೇ ಉದ್ದೇಶ ಇಟ್ಕೊಂಡು ದಾಖಲೆಗಳನ್ನ ಕೊಡಕ್ ಹೋಗಲ್ಲ. ನಾವಿಲ್ಲಿ ಮಾಹಿತಿ ತಗೊಂಡು 5ರಿಂದ 6 ಪ್ರಕರಣಗಳು ಹಾಕಿದ್ದೀವಿ. ತಾಲೂಕು ಆಫೀಸ್ಗಳಲ್ಲಿ ಮಾಮೂಲಿ ಒಬ್ರು ಕ್ಲರ್ಕ್ 13 ಲಕ್ಷ ಕ್ಲೈಮ್ ಮಾಡ್ಕೊಳ್ತಾರೆ. ಮಾಮೂಲಿ ಒಬ್ರು ಶಿಕ್ಷಕರು ತಗೊಳಕ್ಕೆ ಬರಲ್ಲ, ಅವ್ರ ತಂದೆ ರಿಟೈರ್ಡ್ ಆಗಿರ್ತಾರೆ, ಆದ್ರೂ ಕೂಡ ಅವ್ರು 4 ಲಕ್ಷ ಕ್ಲೈಮ್ ಮಾಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಮಾಹಿತಿ ತಗೊಳ್ಬೇಕಾದ್ರೆ ಅವ್ರು ಗೋಪ್ಯ ಅಂದಾಗ ನಾವು ಕಾಯಿಲೆನ ಹೊರತುಪಡಿಸಿ ಅಂತಾನೆ ಕೊಡ್ಬೇಕು. ಕಾಯಿಲೆಯನ್ನು ಹೊರತುಪಡಿಸಿ ಕೊಡಿ ಅಂತೇಳಿ ಮಾಹಿತಿ ತಗೊಳ್ಬೇಕು. ಮತ್ತೆ ಕೆಲವೊಂದ್ ಕಡೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಒಂದ್ ಇಲಾಖೆಯಲ್ಲಿ ಒಬ್ಬರೇ ಅಧಿಕಾರಿಗಳಿರ್ತಾರೆ. ಈ ಕೆಲವು ಕಾರ್ಯಕರ್ತರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ಈ ರೀತಿ ಇದನ್ನ ಕೇಳಕ್ ಹೋದ್ರೆ ನಾವು ಅವ್ರನ್ನ PDO ಅಂತ ಬರ್ತೀವಿ ಅಂತ. ಯಾವುದೇ ಅರ್ಜಿ ಸಲ್ಲಿಸ್ಬೇಕಾದ್ರೆ ನಾವು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇಂಥ ಇಲಾಖೆ ಅಂತಾನೆ ನಾವು ಬರಿಬೇಕಾಗುತ್ತೆ, ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಂತ. ಕೆಲವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇಲ್ಲ AEE PWD ಅಂತ ಬರೀತಾರೆ. 30 ದಿನ ಇಟ್ಕೊಂಡು ಅರ್ಜಿನ ವಜಾ ಮಾಡ್ತಾರೆ. ಇದು ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಬಂದಿರೋದಿಲ್ಲ ಅಂತೇಳಿ. ಹಾಗಾಗ್ಬಿಟ್ಟು ಯಾವುದೇ ಸಾಮಾನ್ಯ ಕಾರ್ಯಕರ್ತರು ಅಥವಾ ಎಷ್ಟೇ ತಿಳುವಳಿಕೆ ಇದ್ರು ಅರ್ಜಿ ಸಲ್ಲಿಸ್ಬೇಕಾದ್ರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇಂಥ ಇಲಾಖೆ ಅಂತೇಳಿ ಕೊಡ್ಬೇಕು. ಈ ಮೊನ್ನೆ ಮೈಸೂರಿಂದ ಒಬ್ರು ಕಾಲ್ ಮಾಡಿದ್ರು. ಅವ್ರು ಹೇಳ್ತಾರೆ, ಅಲ್ಲಿ ಯಾರೋ ಒಬ್ರು ತೀರ್ಕೊಳ್ತಾರೆ, ಅವರ ಕೆಲಸವನ್ನ ಅವರ ರಿಲೇಟಿವ್, ಒಬ್ರು ದೂರದ ರಿಲೇಟಿವ್ ತಗೊಂಡಿರ್ತಾರೆ ಅಂತ. ಅವರು ಅದನ್ನ ಅವರಿಗೆ ಕೆಲಸ ಕೊಟ್ಟಿದ್ದು ರೀತಿ ಮತ್ತು ಅವ್ರಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳು ಏನೇನು ದಾಖಲೆಗಳನ್ನ ಕೊಟ್ಟಿದ್ದೀರೋ ಅದನ್ನ ಕೊಡಿ ಅಂತೇಳಿ ಅವ್ರಿಗೆ ಕೇಳಿದಾಗ ಅವರು ಇದು ವೈಯಕ್ತಿಕ ಮಾಹಿತಿ ಕೊಡಕ್ ಬರಲ್ಲ ಅಂದ್ರು. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗುತ್ತೆ, ವೈಯಕ್ತಿಕ ಅಂದ್ರೆ ಪದೇ ಬರ್ತಾರೆ. ವೈಯಕ್ತಿಕ ಯಾವ್ದಿರ್ತಂದ್ರೆ, ಒಬ್ಬ ಮನುಷ್ಯನ ಅವನಿಗೆ ಏನಾದ್ರು ಅವನ ಜೀವಕ್ಕೆ ಅಪಾಯ ತದ್ದೊಡ್ಡು ಅಂತ ಇದ್ರೆ, ಅಥವಾ ದೇಶದ ರಕ್ಷಣಾ ವಿಚಾರದಲ್ಲಿ ಏನಾದ್ರು ಮಿಲಿಟರಿ ಸೀಕ್ರೆಟ್ಸ್ ಏನಾದ್ರೆ ಅಂತ ಕೆಲವೊಂದು ಮಾತ್ರ ಅವರು ವೈಯಕ್ತಿಕ ಅಂತ ಮಾಡ್ತಾರೆ. ಯಾವುದೋ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಅಪೀಲ್ ಇಟ್ಕೊಂಡು ಆ ವ್ಯಕ್ತಿಗೆ ಮಾತ್ರ ಕೊಟ್ಟಿರುತ್ತೆ ಆದೇಶ, ಇಡೀ ಸರ್ಕಾರಕ್ಕೆ ಮಾಡಿರಲ್ಲ, ಸರ್ಕಾರದ ಇಂಪ್ಲಿಮೆಂಟ್ ಮಾಡಿರಲ್ಲ. ಇದು 81G ಅಂತ ಒಂದು ನಂಬರ್ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಮಾಹಿತಿನ ತಿರಸ್ಕಾರ ಮಾಡಕ್ ಬರ್ತಾರೆ. ನಾವು ಕೇಳ್ಬೇಕಾದ್ರೆ ಏನಂದ್ರೆ, ಈಗ ಆ ವರ್ಷದಲ್ಲಿ 2015ನೇ ಇಸ್ವಿಯಲ್ಲಿ ಎಷ್ಟು ಜನಕ್ಕೆ ಈ ತರ ಏನು ಅವ್ರ ಮರಣ ನಂತರ ಅವ್ರ ಕುಟುಂಬ ಕೆಲಸ ಕೊಟ್ಟಿದ್ದೀರಾ ಅಂತ ಪೂರ್ತಿ ಪಟ್ಟಿ ತೆಗೆದಾಗ ಅವಾಗ ಸಂಕ್ಷಿಪ್ತ ದಾಖಲೆಗಳು ಸಿಗುತ್ತೆ. ಒಬ್ಬ ವ್ಯಕ್ತಿನ ಅಂತ ಕೇಳಕ್ ಹೋದಾಗ ಅವ್ರ ಕಡೆಯಿಂದ ನಿಮಗೆ ಥ್ರೆಟ್ ಬರೋದಿರ್ಬೋದು, ಇಂಡೈರೆಕ್ಟ್ಲಿ ನಿಮ್ಮ ಮನೆಗಳಿಗೆ ಹಣ ಕಳಿಸೋಂತ ಇರ್ಬೋದು, ಇಲ್ಲ ನಿಮ್ಮ ಕುಟುಂಬದ ಕಡೆಯಿಂದ ಏನಾದ್ರೂ ಬಂದು ತೊಂದರೆ ಕೊಡುವಂಥದ್ದು ಇರ್ಬೋದು, ಇಲ್ಲ ಕಾಂಪ್ರಮೈಸ್ ಮಾಡೋಂತಿರ್ಬೋದು. ನಿಮ್ಮ ಮೂಲ ಉದ್ದೇಶನ ಅವ್ರಿಗೆ ಮಾಡ್ತಾರೆ. ನೀವು ಅರ್ಜಿ ಹಾಕ್ತಕ್ಕಂಥದ್ದು ಯಾವ ವ್ಯಕ್ತಿ ಬಗ್ಗೆ ಅರ್ಜಿ ಹಾಕ್ತಿದೀವಿ ಅನ್ನೋದು ಇಲಾಖೆಗೆ ಗೊತ್ತಾಗ್ಬಾರ್ದು. ಮೊದಲನೇದಾಗಿ ಕೆಲವರು ನೇರವಾಗಿ ಅರ್ಜಿಗಳನ್ನ ಹಾಕ್ತಾ ಹೋಗ್ತಾರೆ. ನೇರವಾಗಿ ಅರ್ಜಿ ಹಾಕೋದು ಅವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ, ಇಂಥವನ್ನೇ ಉದ್ದೇಶ ಇಟ್ಕೊಂಡು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಥ್ರೆಟ್ಟಿಂಗು ಮತ್ತೊಂದು ಸ್ಟಾರ್ಟ್ ಆಗುತ್ತೆ. ಯಾವುದೇ ಅರ್ಜಿ, ಈಗ ಯಾವುದೋ ಒಂದು ಪಂಚಾಯತಿಯಲ್ಲಿ ಇವತ್ತರ ಕಲಬುರ್ಗಿಯಿಂದ ಫೋನ್ ಮಾಡಿದ್ರು, ಒಂದು ಅರ್ಜಿ ಹಾಕ್ಬೇಕಾದ್ರೆ ಅವ್ರು ಇಂಥ ಪರ್ಪಸ್ ವರ್ಕ್ ಅಂತ ಹೇಳಿ ಹಾಕ್ತಾರೆ. ಈಗ ಮೊನ್ನೆ ಚುನಾವಣೆ ಆಯ್ತು. ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಹಣನ ಪಂಚಾಯತಿಯವರು ಖರ್ಚು ಮಾಡಕ್ ಬರೋದೇ ಇಲ್ಲ. ಟಾಯ್ಲೆಟ್ ಕ್ಲೀನ್ ಇರ್ಬೋದು, ಪೈಂಟಿಂಗ್ ಹೊಡ್ಸೋದಿರ್ಬೋದು, ಬೋರ್ಡ್ ಬರೋದು ಚುನಾವಣಾ ಆಯೋಗ ಮಾಡಬೇಕು. ಚುನಾವಣಾ ಆಯೋಗದವ್ರು ಏನ್ ಮಾಡ್ತಾರೆ ಅಂದ್ರೆ, ಜಿಲ್ಲಾಧಿಕಾರಿಗಳು ತಮಗೆ ಉಳಿದಷ್ಟು ಉಳಿಲಿ ಅಂತೇಳಿ ಕನ್ಸಲ್ಟ್ ಪಂಚಾಯತಿಗಳಿಗೆ ಹೇಳ್ಬಿಡ್ತಾರೆ. ಅವ್ರು 15ನೇ ಹಣಕಾಸಲ್ಲಿ ಹಣ ಖರ್ಚು ಮಾಡ್ತಾರೆ. ನೀವು 15ನೇ ಹಣಕಾಸಲ್ಲಿ ಹಣ ಖರ್ಚು ಮಾಡೋಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಚುನಾವಣೆ ಸಮಿತಿ ಬಂದಾಗ ಚುನಾವಣಾ ಆಯೋಗದವರೇ ಹೇಳಿರ್ತಾರೆ, ಯಾವುದೇ ಕಾರಣಕ್ಕೂ ನೀವು ಹೊಸ ಕಾಮಗಾರಿಗಳು ಮಾಡಂಗಿಲ್ಲ ಅಂತ ಹೇಳಿ. ಆದ್ರೂ ಇವ್ರು ಮಾಡಿ ಬಿಲ್ ತಗೊಳ್ತಾರೆ. ನೀವು ಚುನಾವಣಾ ಆಯೋಗ ಸಂಬಂಧಪಟ್ಟಿದ್ದೇ ಕೇಳಕ್ ಹೋದಾಗ
ನೇರವಾಗಿ ನಿಮ್ಮ ಮೇಲೆ ಟಾರ್ಗೆಟ್ ಮಾಡೋದು ಮತ್ತೊಂದು ಅದಕ್ಕೆ ಸಂಬಂಧಪಟ್ಟವ್ರ ಕೈಲಿ ಕಿರಿಕ್ ಮಾಡಿಸ್ತಾರೆ. ಅದಕ್ಕೆ 15ನೇ ಹಣಕಾಸಲ್ಲಿ ಏನೆಲ್ಲ ಖರ್ಚಾಯ್ತು ಅಂತ ಕೇಳಿದಾಗ ಅದ್ರ ಜೊತೆ ಈ ದಾಖಲೆಗಳು ಕೂಡ ಸೇರಿ ಬರುತ್ತೆ. ಅವಾಗ ಈ ದಾಖಲೆಗಳನ್ನ ದೂರು ಕೊಟ್ಟು ಆ ಜಿಲ್ಲಾಧಿಕಾರಿಗಳೇ ತರಿಸ್ಕೊಂಡಿರೋದ್ರಿಂದ ಲೋಕಾಯುಕ್ತರಿಗೋ ಅಥವಾ ಚೀಫ್ ಸೆಕ್ರೆಟರಿಗೋ ಯಾರಿಗೋ ದೂರು ಕೊಟ್ಬಿಟ್ಟು ಕ್ರಮ ತಗೊಳಕ್ ಮಾಡಬೇಕು. ಮಾಹಿತಿ ಹಕ್ಕಲ್ಲಿ ದಾಖಲೆ ತಗೊಂಡ್ಬಿಟ್ಟು ಮನೇಲಿ ಇಟ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಅದನ್ನ ಯಾವ ಅಥಾರಿಟಿ ಕಡೆಯಿಂದ ನಾವು ಎನ್ಕ್ವೈರಿ ಮಾಡಿಸ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾನು ಸೇರಿರ್ತಕ್ಕಂಥ ಕೇಳ್ತೀನಿ, ಏನಾದರೂ ಡೌಟ್ಸ್ಗಳಿದ್ರೆ, ಪ್ರತಿದಿನ ಏನಾದ್ರು ತೊಂದರೆಗಳೇನು ಆಗ್ತಾ ಇದ್ರೆ, ಇಲ್ಲ ಮಾಹಿತಿ ಕೊಡೋಕೆ ವಿಳಂಬನೆ ಅನಿಸ್ತಾ ಇರ್ತಾ ಇದ್ರೆ, ಅಲ್ಲ ತಮಗೆ ಏನಾದರೂ ಮಾಹಿತಿ ಹಾಕ್ಲಿಕ್ಕೆ ಗೊತ್ತಾಗ್ದಲೇ ಇದ್ರೆ ದಯವಿಟ್ಟು ಕೇಳಿ, ಸಂದರ್ಭದಲ್ಲಿ ನಾನು ಉತ್ತರ ಕೊಡ್ತೀನಿ. ಯಾರಿಗಾದ್ರು ಪ್ರಶ್ನೆಗಳಿದೆಯಾ? ಪ್ರಶ್ನೆಗಳಿದ್ರೆ ಕೇಳಿ, ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ. ಈಗ ಮಾಹಿತಿಯನ್ನ ಪಡ್ಕೊಳ್ಳೋದಷ್ಟೇ ಅಲ್ಲ, ಮಾಹಿತಿಯನ್ನ ಪಡ್ಕೊಂಡು ಅದರ ನಿಟ್ಟಲ್ಲಿ ಹೋರಾಟವನ್ನ ಮಾಡಬೇಕು ಅನ್ನೋದು ಸಲಾವುದ್ದೀನ್ ಅವ್ರದ್ದು ಆಶಯ ಅಲ್ವಾ ಸರ್? ಸರ್, ನಾನು 960 ಕೇಸ್ಗಳನ್ನ ಕರ್ನಾಟಕ ಲೋಕಾಯುಕ್ತದಲ್ಲಿ ಹಾಕಿದ್ದೀನಿ ಸರ್. ಮಾತಾಡಿ ಸರ್, ಮಾತಾಡಿ ಮಾತಾಡಿ ಪ್ಲೀಸ್. ನಮ್ಮ ಹೆಸರು ಮಾತಾಡಿ ಸರ್, ಮಾತಾಡಿ 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 ಸರ್. ಓಪೋ ಅವರು ಓಪೋ ಅಂತ ಮಾತಾಡಿದ್ರು. ಹಾ ಸರ್ ಮಾತಾಡಿ, ನಿಮ್ ಧ್ವನಿ ಕೇಳಿಸ್ತೇವೆ, ಮಾತಾಡಿ. ಅದು ಟ್ರಾಫಿಕ್ ಅಲ್ಲಿ ಇದ್ದಂಗಿದ್ದಾರೆ. ಸರ್ ನನ್ನ ಹೆಸರು ಹೊನ್ನೂರು ಕಟ್ಟಿಮನಿ. ಹಾ ಸರ್ ಮಾತಾಡಿ ಸರ್ ಪ್ಲೀಸ್. ಸರ್ ರಾಯಚೂರು ಡಿಸ್ಟಿಕ್. ಹಾ ಸರ್ ಮಾತಾಡಿ ಸರ್ ಪ್ಲೀಸ್. ಸರ್ ಇದು 15 ಹಣಕಾಸಿನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಹಾ ಸರ್ 50% ಅನಿರ್ಬಂಧಿತ, 25% SC/ST ಅವರಿಗೆ, ಇನ್ನು 25% ಅದರ್ಸ್ಗೆ ಸರ್ಕಾರದಿಂದ ಅನುದಾನ ಎಷ್ಟು ಬಂದೈತೆ, ಹಾ ಸರ್ ನೀವೇನು ಖರ್ಚು ಮಾಡಿದ್ರಿ ಅದ್ರ ಬಿಲ್ಲು ವೋಚರ್ಸ್, ಹಾ ಸರ್ PDO ಅವರು ಇದಕ್ಕ ಒಪ್ಪಿಗೆ ದಾಖಲಾತಿ ಇದು ಬಿಲ್ ಮಾಡಾಕ ನೀವೇನ ಆರ್ಡರ್ ಮಾಡಿದ್ರಿ ಅದ್ರೆಲ್ಲ ದಾಖಲಾತಿ ಕೇಳಿದ್ವಿ ಸರ್. ಹಾ ಸರ್ ಪ್ರಥಮ ಮೇಲ್ಮನವಿ PDO ಗೆ ಬಂತ್ರಿ. ಅಲ್ಲಿ ಸೆಕ್ರೆಟರಿ ಇರ್ಲಿಲ್ವಾ? ಅಲ್ಲಿ ಹೌನ್ರಿ, ಸೆಕ್ರೆಟರಿ ಪಂಚಾಯತ್ ಕಾರ್ಯದರ್ಶಿ ಇದಾರೆ ಅಲ್ಲಿ. ಇದಾರೆ ಇಲ್ಲ PDO ಇದಾರೆ. ಅಲ್ಲಲ್ಲ, PDO ಇದ್ದಾರೆ. PDO ಸಾರ್ವಜನಿಕ ಮಾಹಿತಿ ಅಧಿಕಾರಿ ಆಗ್ಬೇಕಾದ್ರೆ ಅಲ್ಲಿ ಸೆಕ್ರೆಟರಿ ಇರಬಾರ್ದು, ಕಾರ್ಯದರ್ಶಿ ಇರಬಾರ್ದು. ಇಲ್ಲ ರೀ, PDO ಮತ್ತೆ ಕಾರ್ಯದರ್ಶಿ ಇಬ್ರು ಇದ್ದಾರೆ. ಪ್ರಶ್ನೆ ಉತ್ತರ ಕೊಡಿ. PDO ಮತ್ತೆ ಕಾರ್ಯದರ್ಶಿ ಇಬ್ರು ಇದ್ದಾರಾ? ಇಲ್ಲ ರೀ, PDO ಅಷ್ಟೇ ಇದ್ದಾರೆ. PDO ಅಷ್ಟೇ ಇದ್ರೆ PDO ಸಾರ್ವಜನಿಕ ಮಾಹಿತಿ ಅಧಿಕಾರಿ ಆಗ್ತಾರೆ. ತಾಲೂಕ್ ಪಂಚಾಯತ್ ಇಒ ಮೊದಲನೇ ಮೇಲ್ಮನೆ ಪ್ರಾಧಿಕಾರ ಆಗ್ತಾರೆ. ಸೆಕ್ರೆಟರಿ ಇಲ್ಲ ಅಂದ್ರ? ಸೆಕ್ರೆಟರಿ ಇಲ್ಲ ಅಂದಾಗ PDO ಸಾರ್ವಜನಿಕ ಮಾಹಿತಿ ಅಧಿಕಾರಿ ಆಗ್ತಾರೆ. ಹೌದು ಸರ್. ಮೊದಲನೇ ಮೇಲ್ಮನೆ ಪ್ರಾಧಿಕಾರ ನೀವು PDOಗೆ ಹಾಕಕ್ಕಾಗಲ್ಲ, ಇಒಗೆ ಹಾಕ್ಬೇಕಾಗುತ್ತೆ. ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಹಾಕ್ಬೇಕಾಗುತ್ತೆ. ಸೆಕ್ರೆಟರಿ ಇದ್ರಷ್ಟೇ ಸಾರ್ವಜನಿಕ ಮಾಹಿತಿ ಅಧಿಕಾರ ಆಗ್ತಾರ. PDO ಅವರು ಪ್ರಥಮ ಮೇಲ್ಮನೆ ಅಧಿಕಾರಿ ಆಗ್ತಾರೆ. ಸೆಕ್ರೆಟರಿ ಇಲ್ಲ ಅಂದಿದ್ದ ಪಂಚಾಯತಿಯಲ್ಲಿ ಎರಡು ಒಬ್ಬರೇ ನೋಡ್ಕೊಳ್ತಿದ್ದಾಗ ಅವರು ಒಂದು ಮಾತ್ರ ಆಗ್ತಾರೆ, ಸಾರ್ವಜನಿಕ ಮಾಹಿತಿ ಅಧಿಕಾರಿ ಆಗ್ತಾರೆ. ನೀವು ಮೇಲ್ಮನೆ ತಾಲೂಕ್ ಪಂಚಾಯತಿ ಇಒ ಕಚೇರಿಗೆ ಹಾಕ್ಬೇಕಾಗುತ್ತೆ. ಮೊದಲನೇ ಮೇಲ್ಮನೆ ಪ್ರಾಧಿಕಾರ ತಾಲೂಕು ಪಂಚಾಯತಿ ಕಾರ್ಯಾಲಯ ಡ್ಯಾಶ್ ತಾಲೂಕು, ನಿಮ್ ತಾಲೂಕು ಯಾವ್ದಂತ ಹಾಕಿ ಅಲ್ಲಿಗೆ ಹಾಕ್ಬೇಕಾಗುತ್ತೆ. ಹೌದಾ ಸರ್? ಈಗ ಸೆಕೆಂಡ್ನೇ ಮೇಲ್ಮನವಿ ಆಯೋಗಕ್ಕೆ ಹಾಕಿವಿ ಸರ್. ಎರಡನೇ ಮೇಲ್ಮನವಿ ಆಯೋಗ ಕಳಿಸಿವಿ ಸರ್. ಯಾರಿಗೆ ಕಳಿಸಿ? ಇಒ ಕಳಿಸಿರಾ? ಹಾ ಸರ್. ಇಲ್ಲ ಸರ್, ಅಲ್ಲಲ್ಲ, ಮೊದಲನೇ ಮೇಲ್ಮನವಿ ಯಾರಿಗೆ ಕಳಿಸಿದ್ರಿ? PDOಗೆ ಹಾಕಿವಿ ಸರ್. ಸರ್ ಅದೇ ತಪ್ಪು. ಸಾರ್ವಜನಿಕ ಮಾಹಿತಿ ಅಧಿಕಾರಿ PDO ಹಾಕಿದ ತಕ್ಷಣ ಅಲ್ಲಿ ರಾಜ್ಯ ಮಾಹಿತಿ ಆಯೋಗ ಏನ್ ಹೇಳುತ್ತೆ ಅಂದ್ರೆ ಒಂದು ಅಪೀಲ್ನ ಹಾಕೊಂಡು ಇಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ. ಸರ್ ಮೊದಲನೇ ಮೇಲ್ಮನವಿ ಹಾಕೊಂಡು ಅಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ. ನೀವು ಮೊದಲನೇ ಮೇಲ್ಮನವಿ ಹಾಕ್ದಲ್ಲ ಹೋದ್ರೆ ಅವರು ಅದನ್ನು ವಜಾ ಮಾಡ್ತಾರೆ. ಈಗ ಮತ್ತೆ ನಾವು ರಿಟರ್ನ್ ಆಗ್ತಾನೆ ಸರ್. ಮತ್ತೆ ನೀವು ಅಲ್ಲಿಗೆ ಹಾಕಿರ್ತಕ್ಕಂಥದ್ದು ಏನಿದೆ PDOಗೆ ಏನು ಹಾಕಿದೀರಾ, ಅವ್ರು ನಿಮ್ಗೆ ಉತ್ತರ ಕೊಟ್ಟಿಲ್ಲಲ್ಲ ಮೊದಲನೇ ಮೇಲ್ಮನವಿಯಲ್ಲಿ? ಕೊಟ್ಟಿಲ್ಲ ಸರ್, ಅವರು ಕೊಟ್ಟಿಲ್ಲ. ಕೇಳಿದ್ರ ನೀವು ಹಾಗಾಗ್ಬಿಟ್ಟು ನೀವು ಮೊದಲು ಕೊಟ್ಟಿರ್ತಕ್ಕಂಥ ಅರ್ಜಿ, ಎರಡನೇದು ಏನು PDO ಕೊಟ್ಟಿದ್ರೆ ಆ ಎರಡೂ ಅರ್ಜಿನ ನಿಮ್ಮ ತಾಲೂಕ್ ಪಂಚಾಯತಿ ಬಗ್ಗೆ ಮೊದಲನೇ ಮೇಲ್ಮನೆ ಪ್ರಾಧಿಕಾರ ಅಂತ ಹೇಳಿ ಹಾಕಿ ನೀವು ಫಿರ್ಯಾದಿದಾರರಾಗಿ ನಿಮ್ಮ ವಿರುದ್ಧ ಅವ್ರನ್ನ ವಿರುದ್ಧ ಅಂತ ಹೇಳಿ ಬರೆದ್ಬಿಟ್ಟು ನಿಮ್ಮ ಯಾರು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇಂಥ ಗ್ರಾಮ ಪಂಚಾಯತಿ ಅಂತ ಬರೆದ್ಬಿಟ್ಟು ನೀವು ಅವರಿಗೆ ಮೊದಲನೇ ಮೇಲ್ಮನೆ ಸಲ್ಲಿಸಿ. ನಮಗೆ 30 ದಿನ ಕಳೆದ್ರಿಂದ ಯಾವುದೇ ದಾಖಲೆಗಳನ್ನ ಕೊಡದಲ್ಲೇ ಇರೋದ್ರಿಂದ ನಮಗೆಲ್ಲಾ ದಾಖಲೆಗಳನ್ನ ಉಚಿತವಾಗಿ ಕೊಡಬೇಕು. ಮತ್ತೆ ಮೊದಲನೇ ಏನ್ ಸಾರ್ವಜನಿಕ ಮಾಹಿತಿಯಲ್ಲಿ ಇವ್ರಿಗೆ ದಂಡ ಹಾಕ್ಬೇಕು ಅಂತ ಮೊದಲನೇ ಮೇಲ್ಮನೆ ಪ್ರಾಧಿಕಾರ ದಂಡ ಹಾಕ್ಲಿಕ್ಕೆ ಯಾವುದೇ ಇದಿಲ್ಲ, ಅವಕಾಶಗಳಿಲ್ಲ. ಆದ್ರೂ ಎಚ್ಚರಿಕೆ ಕೊಡೋ ಉದ್ದೇಶದಲ್ಲಿ ಅವರಿಗೆ ಗರಿಷ್ಠ 25,000 ದಂಡ ಹಾಕ್ಬೇಕು. ಮತ್ತೆ ಸೇವಾ ನಿಯಮಾವಳಿ ಪ್ರಕಾರ ಕರ್ನಾಟಕ ರಾಜ್ಯದ ಏನ್ ಸೇವಾ ನಿಯಮಾವಳಿ ಇದೆ, KCS ನಿಯಮ ಇದೆ, ಇವರು ಕರ್ತವ್ಯ ಮಾಡಿರೋದ್ರಿಂದ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಅದೇ ಮೊದಲನೇ ಮೇಲ್ಮನೆ ಪ್ರಾಧಿಕಾರದಲ್ಲಿ ಅರ್ಜಿಯಲ್ಲಿ ಒಂದು ಉಲ್ಲೇಖ ಬರೆದ್ಬಿಟ್ಟು ತಾವು ದೂರು ಸಲ್ಲಿಸಿ. 90 ದಿನ ಮೀರಿದೆ ಸರ್. ಅಲ್ಲ, ಮೀರ್ಲಿ, 90 ದಿನ ಮೀರಲ್ಲ. ಯಾಕಂದ್ರೆ ನೀವು ಮೊದಲನೇ ಮೇಲ್ಮನೆ ಪ್ರಾಧಿಕಾರಿ PDOಗೆ ಹಾಕಿದಿರಲ್ಲ. ಹ್ಞೂ ಸರ್. PDOಗೆ ಹಾಕಿ ಎಷ್ಟು ದಿನ ಮುಗ್ದಿದೆ ಅದು?
90 ದಿನ ಆಯ್ತು ಸರ್ ಈಗ. ಆಯ್ತು, ಆದ್ರೂ ಹಾಕ್ಬೋದು. ಯಾಕಂತ ಹೇಳಿದ್ರೆ ನಿಮಗೆ ಸಾರ್ವಜನಿಕ ಮಾಹಿತಿಗಾರರಿಗೆ ಅರ್ಜಿ ಕೊಡ್ತಾರಲ್ಲ, ನಿಮ್ಗೆ ಉತ್ತರ ಇದು ಮಾಡಿ ಲೆಟರ್ ಕೊಡ್ತಾರಲ್ಲ, ಆವಾಗ ಮೊದಲನೇ ಮೇಲ್ಮನವಿ ಪ್ರಾಧಿಕಾರ ಯಾರು ಅಂತ ಹೇಳ್ಬಿಟ್ಟು ಅವ್ರು ನಿಮಗೆ ಅದ್ರಲ್ಲಿ ಬರಿಬೇಕಾಗುತ್ತೆ ಉಲ್ಲೇಖ. ನಾನು ಕೊಡ್ತಿರ್ತಕ್ಕಂಥ ಮಾಹಿತಿ ಸಮಂಜಸವಾಗಿಲ್ಲ ಆದ್ರೆ ನೀವು ಮೊದಲನೇ ಮೇಲ್ಮನವಿ ಪ್ರಾಧಿಕಾರ ಇಂಥವ್ರನ್ನ ಸಂಪರ್ಕಿಸಬೇಕು ಅಂತ ಅವ್ರು ತಪ್ಪಾಗಿರುತ್ತೆ. ಏನು ಅವ್ರ ಲೆಟರ್ ಏನೇ ಕೊಟ್ಟಿಲ್ಲ ಸರ್. ಕೇಳಿದ್ರ ಮಾಹಿತಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತೇಳಿ ಹಿಂಗೆ 90 ದಿನ ಮುಂದೂಡಿದ್ದಾರೆ ಸರ್. ಅದಕ್ಕೆ ನಾನು ಎರಡನೇ ಮೇಲ್ಮನವಿ ಮೊದಲನೇ ಮೇಲ್ಮನವಿ ಹಾಕಿದಿರಲ್ಲ ನೀವು ಆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ನಾನು ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಇಂಥ ದಿನಾಂಕ ಇಂಥ ದೂರು ಕೊಟ್ಟಿದ್ದೆ, ಇಂಥ ದಿನಾಂಕ ಈ ರೀತಿಯಲ್ಲಿ ನಾನು ಇದು ಮಾಡಿದ್ದೆ, ಆದ್ರೂ ಅವ್ರು ನಮಗೆ ಯಾವುದೇ ದಾಖಲೆಗಳು ಕೊಡೋದ್ರಿಂದ ಇವ್ರ ಮೇಲೆ ಸರ್ಕಾರದ ಏನು ಸೇವಾ ನಿಯಮಾವಳಿ ಇದೆ ಇದ್ರ ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ಒಂದು ಪತ್ರ ಬರೀರಿ. ಅದನ್ನ ಸ್ಥಳೀಯ ಮಾಧ್ಯಮಗಳಿದಾವಲ್ಲ, ಸ್ಥಳೀಯ ಮಾಧ್ಯಮದ ಮೇಲೆ ನಾ ಇವ್ರ ವಿರುದ್ಧ ದೂರು ಕೊಟ್ಟಿದ್ದೀನಿ ಅಂತ ಕೊಡ್ಬೋದು. ಸರಿ ಸರ್. ನೆಕ್ಸ್ಟ್ ಯಾರು ಇದ್ದೀರಾ ಸರ್ ಪ್ಲೀಸ್? ಒಬ್ಬರಾದ್ಮೇಲೆ ಒಬ್ರು ಮಹಾದೇವಪುರ ಆಮೇಲೆ ಕೇಳಿವ್ರಂತೆ. ನಮಸ್ಕಾರ. ಓಕೆ ಸರ್. ನಮಸ್ಕಾರ. ನಮ್ಮ ಹೆಸರು ಶರಣಪ್ಪ ಅಂತೇಳಿ ಯಾದಗಿರಿ ಡಿಸ್ಟ್ರಿಕ್ಟ್ ವಕೀಲರು ಮಾತಾಡೋದು. ರಾಯಚೂರು ಡಿಸ್ಟ್ರಿಕ್ಟ್ ಸರ್? ಯಾದಗಿರಿ ಸರ್. ಯಾದಗಿರಿ ಮಾತಾಡಿ ಸರ್ ಪ್ಲೀಸ್. ವಕೀಲರಂತೆ ನೋಡಿ ಸರ್. ಮಾತಾಡಿ ಸರ್ ಪ್ಲೀಸ್. ನಿಮ್ಗೆಲ್ಲ ಒಂದು ಕಾರ್ಯವೈಖರಿ ನೋಡಿದ್ರೆ ನಮ್ಗೆ ತುಂಬಾ ಸಂತೋಷ ಆಗತ್ತೆ ಸರ್. ನಮ್ಗಿನ ನೀನು ತುಂಬಾ ಎಕ್ಸ್ಪರ್ಟ್ ಇದ್ದೀರಿ. ಥ್ಯಾಂಕ್ಸ್ ಸರ್. ಹೇಳಿ ಸರ್. ನನ್ನ ಪ್ರಶ್ನೆ ಏನಂತಂದ್ರೆ, ಸರ್ ಈಗ ಮಾಹಿತಿ ಅಧಿಕಾರಿ PDO ಆಗಿರ್ಬೋದು ಅಥವಾ ಸೆಕ್ರೆಟರಿ ಆಗಿರ್ಬೋದು ಅಥವಾ ಇವ್ರಿಬ್ರಲ್ಲಿ ಇದು ಮಾಡಿದೆ ನಾವು ಏಕಕಾಲಕ್ಕೆ PDO-ಗೊಂದು ಮತ್ತೆ ಸೆಕ್ರೆಟರಿಗೊಂದು ಮತ್ತೆ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿಗೆ 3 ಏಕ ಸಾರಿ ಕೇಳ್ಬೋದ ನಾವು? ಸರ್ ಈಗ ಅಲ್ಲೀಗ ನೀವು ಈಗ ಅರ್ಜಿನ ವಿಚಾರ ವಿಚಾರ ಬೇರೆ ಬೇರೆನಾ? ಇಲ್ಲ, ಒಂದೇ ವಿಚಾರ. ಈಗ 15 ಫೈನಾನ್ಸ್ ಇದೆ. ಒಂದೇ ಈಗ 15 ಫೈನಾನ್ಸ್ ನೀವೇನು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ನೀವು ಒಂದು ಅರ್ಜಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇಂಥ ಗ್ರಾಮ ಪಂಚಾಯತಿ ಅಂತ ಕೊಡ್ತೀರಾ. ನೀವು ತಾಲೂಕ್ ಪಂಚಾಯತಿಗೆ ಅರ್ಜಿ ಹಾಕಿದ್ರೆ ಅಥವಾ ಜಿಲ್ಲಾ ಪಂಚಾಯತಿಗೆ ಅರ್ಜಿ ಹಾಕಿದ್ರು ಆ 2 ಅರ್ಜಿಗಳನ್ನು 6/3 ವರ್ಗಾವಣೆ ಮಾಡಿ ನಿಮ್ಮ ಪಂಚಾಯತಿಗೆ ಕಳಿಸ್ತಾರೆ ಅವರು. ಯಾಕಂದ್ರೆ ದಾಖಲಾತಿ ಇರೋದು ಸಂಬಂಧಪಟ್ಟ ಪಂಚಾಯತಿ ಒಳಗಡೆ. ಓಕೆ ಸರ್. ಈಗ ಅವ್ರ ಮೇಲೆ 30 ದಿವಸ 99 ದಿವಸ ಒಂದು 100 ದಿವಸ ಅಲ್ಲೇ ಕಳೆದಕ್ಕಿಂತ ಮೊದಲ ಎಟ್ ಎ ಟೈಮ್ ಅವ್ರಿಗೆ ಸಂಬಂಧಪಟ್ಟಂಗೆ ಫೀಸ್ ಸಪರೇಟ್ ತುಂಬಿದ್ರೆ 30 ದಿವಸದಲ್ಲೇ ಮಾಹಿತಿ ಸಿಗುತ್ತಲ್ಲ ಅಂತ. ಅಲ್ಲ ಈಗ ಏನಾಗುತ್ತೆ ಅಂದಾಗ ಈಗ ಅದು ನೀವು ಯಾರಿಗೆ ಕಳಿಸಿದ್ರು, ನೀವು CEO-ಗೆ ಕಳಿಸಿದ್ರು ಅವರು ಸಾರ್ವಜನಿಕ ಮಾಹಿತಿ ಆದರೆ ಗ್ರಾಮ ಪಂಚಾಯತ್ಗೆ ಅದನ್ನ ಫಾರ್ವರ್ಡ್ ಮಾಡ್ತಾರೆ. ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಾರೆ. 5 ದಿನ ಜಾಸ್ತಿ ತಗೊಳುತ್ತೆ. 30 ದಿನ ತಗೊಳ್ಳಿ ಕೊಡ್ತಕ್ಕಂಥ ಅರ್ಜಿನ 35 ದಿನ ಆಗುತ್ತೆ. 5 ದಿನ ಎಕ್ಸ್ಟ್ರಾ ತಗೊಳ್ತಾರೆ ಅವರು ಪೋಸ್ಟ್ ಮಾಡಕ್ಕೆ. ಆ 35 ದಿನದಲ್ಲಿ ನಿಮ್ಗೆ ಇವರೇ ಮಾಹಿತಿ ಕೊಡಬೇಕು. ಯಾವುದೇ EO ಆಗ್ಲಿ ಯಾವುದೇ DC ಆಗ್ಲಿ ಯಾರು ಮಾಹಿತಿ ಕೊಡಲ್ಲ. ಆ ಕನ್ಸಲ್ಟ್ ಪಂಚಾಯತ್ ಅಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕೊಡಬೇಕು. ಕೊಡದೇ ಇದ್ದಾಗ ನೀವು ಮತ್ತೆ ಮೇಲ್ಮನವಿನ ಆ ಪಂಚಾಯತಿಯಲ್ಲಿ PDO ಇದ್ರೆ PDO ಕೊಡ್ಬೇಕು, ಇಲ್ಲ ಅಂದ್ರೆ ತಾಲೂಕ್ ಪಂಚಾಯತ್ EO ಕೊಡ್ಬೇಕು. ಇದು ಫಾರ್ಮಾಲಿಟೀಸ್. ಈಗ ಆಲ್ರೆಡಿ ಅದೇ ಕಾಪಿ ಅವ್ರಿಗೆ ಕೊಟ್ಟಿರ್ತೀವಲ್ಲ ಸರ್, ಅದು ಕನ್ಸಲ್ಟ್ ಆಗಲ್ವಾ? ಇಲ್ಲ ಕನ್ಸಲ್ಟ್ ಆಗಲ್ಲ. ನೀವು ಕೊಡೋದೇನಂತ ಈಗ ಮಾಹಿತಿ ಹಕ್ಕಿದೆಯಲ್ಲ, KEB-ಗೆ ನೀವು ಒಂದು ಅರ್ಜಿ ಕೊಟ್ಟು FIR ಕೇಳ್ಬೋದು ಮಾಹಿತಿ ಕಾಯ್ದೆಲ್ಲ. ಯಾಕಂತ ಹೇಳಿದ್ರೆ ಸಾರ್ವಜನಿಕರಿಗೆ ಎಲ್ರಿಗೂ ಜ್ಞಾನೋದಯ ಇರಲ್ಲ, ಎಲ್ರೂ ಉದ್ಯೋಗದಲ್ಲಿ ಇರಲ್ಲ, ಎಲ್ರೂ ಎಜುಕೇಟೆಡ್ ಆಗಿರಲ್ಲ. ಹಾಗಾಗ್ಬಿಟ್ಟು ನೀವು ಯಾವುದೇ ಮಾಹಿತಿ ಅಧಿಕಾರಿ ಮುಂದೆ ಹೋಗಿ ಅರ್ಜಿ ಕೊಡ್ಬೋದು. ಈಗ KEB-ಗೆ ಹೋಗ್ಬಿಟ್ಟು ನನಗೆ FIR ಕೊಡಿ ಅಂತ ಹೇಳಿದ್ರೆ ಆತ ಅರ್ಜಿ ತಗೊಳ್ಳೇಬೇಕು ಅವನು. ಎಷ್ಟು ಮಟ್ಟಿಗೆ ಕಾಯ್ದೆ ಸ್ಪಷ್ಟವಾಗಿದೆ ಅಂದ್ರೆ, ನಾನು ಅನಕ್ಷರಸ್ಥ, ನನಗ್ ಬರೆಯಕ್ ಬರಲ್ಲ ಅಂತ ಹೇಳಿದ್ರೆ ನಾನು 10 ರೂಪಾಯಿ ಹಣ ಇಟ್ಕೊಂಡು ಹೋಗಿ ಖಾಲಿ ಹಾಳೆ ತಗೊಂಡು ಹೋದ್ರೆ ಅಲ್ಲಿ ಯಾವ ಇಲಾಖೆಗೆ ಹೋಗ್ತಿ ಆ ಇಲಾಖೆಯಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಮಾಹಿತಿ ಇದ್ದಾರೆ ಅವನು ನಾವು ಹೇಳಿದ್ನ ಅರ್ಜಿನ ಬರೆದ್ಬಿಟ್ಟು ಆತ ಪೋಸ್ಟ್ ಮಾಡ್ಬೇಕು. ಈಗ ಸರ್ ನನ್ನ ಪ್ರಶ್ನೆ ಏನಂದ್ರೆ, ಈಗ ತಾಲೂಕ್ ಪಂಚಾಯತ್ ಮುಖಾಂತರ ನಾವು ಅರ್ಜಿ ಕೊಟ್ಟಿವಂದ್ರೆ ನಾಳೆ ಅಲ್ಲಿ ಬೆಂಗಳೂರಲ್ಲಿ ಪಾರ್ಟಿನ ಏನು ಈ ತಾಲೂಕ್ ಪಂಚಾಯತಿದವ್ರನ್ನ ಮಾಡ್ಬೇಕಾ ಅಥವಾ ಗ್ರಾಮ ಪಂಚಾಯತ್ದವ್ರದ್ದು ಮಾಡ್ಬೇಕಾ? ಇಲ್ಲ, ಗ್ರಾಮ ಪಂಚಾಯತ್ ಅವ್ರನ್ನ ಮಾಡ್ಬೇಕು. ತಾಲೂಕ್ ಪಂಚಾಯತ್ ಅನ್ವಯಿಸಲ್ವಾ? ಇಲ್ಲ, ನೀವು ತಾಲೂಕ್ ಪಂಚಾಯತಿ ಕೊಡಿ, KEB ಕೊಡಿ, ಜಿಲ್ಲಾ ಪಂಚಾಯತಿ ಕೊಡಿ, ಅರ್ಜಿ ನಿಮ್ ಗ್ರಾಮ ಪಂಚಾಯತಿಗೆ ಬರುತ್ತೆ. ಅವರೇ ಹಾಕ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಕೊಟ್ಟಾಗ ಏನ್ ಮಾಡ್ತಾರೆ ಅಂದಾಗ ಒಂದು ಎಕ್ಸ್ಟ್ರಾ ಒಂದು ಪತ್ರ ಬರೀತಾರೆ. ಅದರಲ್ಲಿ ನೀವು ಕಳಿಸಿರ್ತಕ್ಕಂಥ ಇಂಥ ಏನು ಅರ್ಜಿ ಈ ತರ ಬಂದಿದ್ದಾವೆ 6/3 ಇದನ್ನ ವರ್ಗಾಯಿಸಿ ನಾನು ನಿಮ್ಮ ಪಂಚಾಯತಿ ಕಳಿಸ್ತಾ ಇದ್ದೀನಿ. ಇದನ್ನ 30 ದಿನದೊಳಗಡೆ ಅವರಿಗೆ ದಾಖಲಾತಿಗಳನ್ನ ಕೊಟ್ಟು ನಮಗೆ ಮಾಹಿತಿ ಕೊಡಿ ಅಂತ ಅವ್ರು ಹಿರಿಯ ಅಧಿಕಾರಿಗಳಿಗೆ ಕೊಟ್ಟರೆ ಅವರು ಅದನ್ನು ಒಂದು ಎಕ್ಸ್ಟ್ರಾ ಲೈನ್ ಬರೀತಾರೆ. 30 ದಿನದೊಳಗಡೆ ಅವ್ರಿಗೆ ಕೊಟ್ಟು ಈ ಮಾಹಿತಿಗಳನ್ನ ನಮ್ ಗಮನಕ್ಕೆ ತಿಳಿಸಿ ಅಂತ. ಯಾರು EO ಕೊಟ್ರೆ ಇಲ್ಲ CO ಕೊಟ್ರೆ ಅದು ಅನುಕೂಲ ಆಗುತ್ತೆ. ಅಂದ್ರೆ ಮತ್ತೆ ನೀವೆಲ್ಲ ಆ ಪಂಚಾಯತಿಯಲ್ಲಿ ಸೆಕ್ರೆಟರಿನು PDO ಇಬ್ರು ಇದ್ರೆ ನೀವು ಮೊದಲನೇ ಮೇಲ್ಮನವಿ PDO-ಗೆ ಹಾಕ್ಬೇಕಾಗುತ್ತೆ. ಮತ್ತೆ ಮೇಲ್ಮನವಿ ಅವ್ರಿಗೆ ಬರ್ಬೇಕು, PDO-ಗೆ ಹಾಕ್ಬೇಕಾಗುತ್ತೆ. CS ಹಾಕಕ್ ಬರಲ್ಲ.
ಒಂದ್ ವೇಳೆ PDO ಒಬ್ರೇ ಇದ್ರೆ ಮತ್ತೆ ತಾಲೂಕ್ ಪಂಚಾಯತಿಗೆ ಹಾಕ್ಬೇಕು. PD ಒಬ್ಬರಿದ್ರೆ ಮತ್ತೆ ತಾಲೂಕ್ ಪಂಚಾಯತಿಗೆ ಹಾಕ್ಬೇಕು. ಅವ್ರ ಕಡೆಯಿಂದ ಮತ್ತೆ ಜಿಲ್ಲಾ ಪಂಚಾಯತಿ. ಇಲ್ಲ ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕ್ ಪಂಚಾಯತಿಗೆ ಹಾಕಿದ್ರೆ ನೆಕ್ಸ್ಟ್ ಎರಡನೇ ಮೇಲ್ಮನವಿ ಪ್ರಾಧಿಕಾರಿ ರಾಜ್ಯ ಮಾಹಿತಿ ಹಕ್ಕು ಆಯೋಗನೇ ಇರೋದು. ಈಗ ಜಿಲ್ಲಾಕ್ಕೆ ಹಾಕೋದಿಲ್ವಾ? ಇಲ್ಲ 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 ಯಾವ್ದಿಲ್ಲ. ಬೇರೆ ಅರ್ಜಿಗಳು, ಲಿಟಿಗೇಷನ್ ಅರ್ಜಿಗಳು, ಸಂಬಂಧಪಟ್ಟ ಸಿವಿಲ್ ಅರ್ಜಿಗಳು ಯಾವ್ದು ಬೇಕಾದ್ರೆ ಅವ್ರ ಮುಂದಿನ ಅಧಿಕಾರಿಗಳಿಗೆ ಹಾಕ್ಬೋದು. ಆದ್ರೆ ಈ ಅರ್ಜಿಗಳು, ಮಾಹಿತಿ ಹಕ್ಕು ಅರ್ಜಿಗಳು ಒಂದು ಮಾತ್ರ ಮೇಲ್ಮನವಿ ಹಾಕಕ್ಕೆ ಅವಕಾಶ ಇರೋದು. ಒಂದು ಮೇಲ್ಮನವಿ ಆ ಕಚೇರಿಯಲ್ಲಿ 2 ಜನ ಅಧಿಕಾರಿಗಳಿದ್ರೆ ಅವರಿಗೆ ಮೇಲ್ಮನವಿ ಹಾಕ್ಬೇಕಾಗುತ್ತೆ. ಆ ಕಚೇರಿ ಒಳಗಡೆ ಒಬ್ಬನೇ ಅಧಿಕಾರಿ ಇದ್ರೆ ಅವರ ನಂತರದ ಯಾರು ಅಧಿಕಾರಿ ಇರ್ತಾರೆ, ಈಗ ಏನು ಜಿಲ್ಲಾ ಪಂಚಾಯತಿಯಲ್ಲಿ ಕೇಳಿದ್ರೆ ಜಿಲ್ಲಾ ಪಂಚಾಯತಿ AW ಮತ್ತೆ ಇಂಜಿನಿಯರ್ ಇರ್ತಾರೆ. ಯಾರು ಇಲ್ಲದ್ರೆ ಒಬ್ಬನೇ ಇಂಜಿನಿಯರ್ AW ಚಾರ್ಜ್ ಮಾಡ್ತೀರಾ, ಆ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ಈ ಆಫೀಸಿಗೆ ಕಳಿಸ್ಬೇಕಾಗುತ್ತೆ ಮೊದಲನೇ ಮೇಲ್ಮನವಿ. ಇದಕ್ಕೆ ನಷ್ಟ ಏನ್ ಇನ್ನುವರೆಗೆ ಆದ್ರೂ ಈ ಪ್ರಾಧಿಕಾರ ಏನಾದ್ರೂ ಪೆನಲ್ಟಿ ಹಾಕಿದೆ ಸರ್? 25,000 34 ಜನಕ್ಕೆ ಹಾಕ್ಸಿದೀನಿ. ಆಯ್ತಾ, 200 ರೂಪಾಯಿ ದಿನಕ್ಕಂಗೆ 106 ಜನಕ್ಕೆ ಹಾಕ್ಸಿದೀನಿ. ಅದು ಏನು ಪೆನಲ್ಟಿ ಏನು ಗೌರ್ಮೆಂಟ್ ಅಕೌಂಟ್ಗೆ ಹೋಗುತ್ತಾ ಅಥವಾ ಏನಂತ ಹೇಳಿದ್ರೆ ಸರ್, ಅಲ್ಲ ಗೌರ್ಮೆಂಟ್ ಅಕೌಂಟಿಗೆ ಹೋಗುತ್ತೆ ಪೆನಾಲ್ಟಿ, ಅವ್ರು ಕಟ್ತಾರೆ. ಅದೆಲ್ಲ ಉದ್ದೇಶ. ಸರ್ಕಾರಿ ನೌಕರಾದರೂ ಒಂದು ಆಯ್ತಾ, ಅವರು 1 ರೂಪಾಯಿ ದಂಡ ಕಟ್ಟಬಾರ್ದು. ಅಪ್ ಟು ಅವ್ರ ಕೆಲಸಕ್ಕೆ ಸೇರಿ ರಿಟೈರ್ಡ್ ಆಗಿ ಪೆನ್ಷನ್ ಸೆಟ್ಲ್ ಆಗುವವರೆಗೂ 1 ರೂಪಾಯಿ ದಂಡ ಕಟ್ಟಬಾರ್ದು. ದಂಡ ಕಟ್ಟಿದ್ರೆ ಅವನನ್ನ ಇಲಾಖೆಯಿಂದ ವಜಾ ಮಾಡಿಸ್ಲಿಕ್ಕೆ ಇವನು ಅಯೋಗ್ಯ, ಇವನು ದಂಡ ಕಟ್ತಾನೆ, ಇವ್ನು ತಪ್ಪು ಮಾಡಿದೆ ಅಂತ ಸಾಬೀತಾಗಿದೆ, ಇಲಾಖೆಯಿಂದ ವಜಾ ಮಾಡಿ ಅಂತೇಳಿ ನಾನು 40-50 ಅರ್ಜಿ ಬರ್ದಿದ್ದೀನಿ ಸರ್. ದಂಡ ಕಟ್ತಾ ಇದ್ರಲ್ಲ ಅದನ್ನು ಮತ್ತೆ ಅದು ಇಲಾಖೆ ಅಂತ ನಡೀತಾ ಇರುತ್ತೆ. ಅವ್ರು ತುಂಬಾ ದುಡ್ಡು ಖರ್ಚು ಮಾಡ್ತಾರೆ, ಲಂಚ, ಇನ್ಫ್ಲೂಯೆನ್ಸ್ ಅಂತ ಒದ್ದಾಡ್ತಾ ಇರ್ತಾರೆ. ಆದ್ರೆ ನೆಮ್ಮದಿರ್ತಿಲ್ಲ, ಜೀವನದಲ್ಲಿ ಮುಂದೆ ತಪ್ಪು ಮಾಡಕ್ ಹೋಗಲ್ಲ, ಅಷ್ಟು ಸಫರ್ ಮಾಡುತ್ತೆ. ಯಾಕಂದ್ರೆ ಅವನು 200 ರೂಪಾಯಿ ದಂಡ ಹಾಕಿದ್ರೆ 200 ರೂಪಾಯಿ ವಿಷಯ ಬರಲ್ಲ. ಅವನು 1 ರೂಪಾಯಿ ಕೂಡ ಹಣ ಕಟ್ಟಿದ್ರೆ ಅವನು ಇಲಾಖೆ ಅರ್ಹ ಇಲ್ಲ, ಅನರ್ಹ ಅವನು. ವಜಾ ಮಾಡ್ಲಿಕ್ಕೆ ಏನೇನು ಅವಕಾಶ ಇದೆ ಅದನ್ನ ಅವ್ರು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ, ಅವರಿಗೆ ಯಾರು ಸಂಬಳ ಕೊಡ್ತಾರೆ ಅಥಾರಿಟಿ, ಅವರಿಗೆ ಅದನ್ನ ಅರ್ಜಿ ಕೊಟ್ಟಾಗ ಅವರು ಅದನ್ನ ಹಿರಿಯ ಅಧಿಕಾರಿಗಳಿಗೆ ಕಳಿಸ್ತಾರೆ. ಆಮೇಲೆ ಸಂಬಂಧಪಟ್ಟ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಕಳಿಸ್ತಾರೆ. ಅವರು ಅಲ್ಲಿ ಸರ್ಕಾರದ ಲೆವೆಲ್ ಅಲ್ಲಿ ಅವರ ಮುಂದಿನ ಇನ್ಕ್ರಿಮೆಂಟ್ ಗಳನ್ನ ತಡೆ ಹಿಡಿಯೋದು, ಅವರಿಗೆ ಪ್ರಮೋಷನ್ಗಳನ್ನ ತಡೆ ಹಿಡಿಯೋದು ಇದಾಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಅವ್ರಿಗಿಂತ ಜೂನಿಯರ್ಗಳು ಇವರಿಗೆ ಆಫೀಸರ್ಗಳಾಗಿ ಹೋಗ್ತಾ ಇರ್ತಾರೆ. ಆ ಹಿಂಸೆ ತಡೆಯಕ್ಕಾಗದಲ್ಲಿ ಅವ್ರು ಏನ್ ಮಾಡ್ತಾರೆ, ಮುಂದೆ ಸ್ವಲ್ಪ ಸಿದ್ಧಿ ಬಗ್ಗೆ ನಡೀತಾ ಇರ್ತಾರೆ. ನೆಕ್ಸ್ಟ್ ಮಹದೇವಪ್ಪ ಸರ್ ಬನ್ನಿ. ಸರ್ ನಮಸ್ಕಾರ, ನನ್ನ ಹೆಸರು ಮಹದೇವಪ್ಪ ಸರ್. ಸರ್ ಹೇಳಿ ಸರ್ ಪ್ಲೀಸ್. ಸರ್ ಇದು ಒಂದು ಹಲ್ಲೆ ಆಗಿತ್ತು, RTI ಮಾಹಿತಿ ಕೇಳಬೇಕಾದ್ರೆ ನಾನು ನಂಜನಗೂಡಿಂದ ಮಾತಾಡ್ತಾ ಇರೋದು. ನಂಜನಗೂಡಿಂದ ಮಾತಾಡಿ ಸರ್. ಹಲೋ. ಸರ್ ಮಾತಾಡಿ, ಕೇಳಿಸ್ತೇನೆ, ಮಾತಾಡಿ ಸರ್. ಅದೇ ಸರ್, ಇದು ಅಲ್ಲಿ ನಾವು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದು. ಸರ್ ನಮ್ಮ ವಿರುದ್ಧ ಪಾರ್ಟಿ ಏನವನೇ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಅವನಿಗೆ ಏಟ್ ಆಗಿರ್ಲಿಲ್ಲ, ಅವನು ಅಬ್ಸೆಂಟ್ ಆಗಿದ್ದಾನೆ. ಅದ್ರ ಬಗ್ಗೆ ಮಾಹಿತಿ ಕೇಳಿದ್ರೆ ಕೊಡಕ್ ಬರಲ್ಲ ಅಂತ ಅಂದ್ಬಿಟ್ಟು ಹಿಂಬಾರ ಕೊಟ್ಟಿದ್ದಾರೆ. ಅಬ್ಸೆಂಟ್ ಅಂದ್ರೆ ಅರ್ಥ ಆಗ್ಲಿಲ್ಲ, ನಿಮ್ ಪ್ರಶ್ನೆ ಸರಿಯಾಗಿ ಸ್ಪಷ್ಟವಾಗಿ ಅರ್ಥ ಆಗ್ಲಿಲ್ಲ. ಅವನು ಅಲ್ಲಿಂದ ಹಾಸ್ಪಿಟಲ್ ಗಲಾಟೆ ಆದಾಗ ಸರ್ ಅವನು ಹಾಸ್ಪಿಟಲ್ಗೆ ಬಂದ. ಸರ್ ಅವನು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಪುನಃ 1 ಗಂಟೆ ಟೈಮಲ್ಲೇ ಅಬ್ಸೆಂಟ್ ಆಗಿದ್ದಾನೆ ಹಾಸ್ಪಿಟಲ್ ಇಂದ. ಸರ್ ಅಬ್ಸೆಂಟ್ ಆಗಿರೋ ಬಗ್ಗೆ ಮಾಹಿತಿನ ಕೇಳಿದಾಗ ನಮ್ಗೆ ಇದನ್ನ ಕೊಡಕ್ ಬರಲ್ಲ, ಅದು ವೈಯಕ್ತಿಕ ಅಂತ ಹೇಳ್ತಾ ಇದಾರೆ. ಅದ್ರ ಬಗ್ಗೆ ಏನಾದ್ರು ಮುಂದಿನ ಕ್ರಮ? ಸರ್ ಈಗ ನೀವು ನಾನು ಅದನ್ನ ಫಸ್ಟಿಗೆ ಮಾತಾಡ್ತೀವಿ ಹೇಳಿದೆ, ಒಬ್ಬ ವ್ಯಕ್ತಿಯ ವಿಚಾರವಾಗಿ ಕೇಳಿದಾಗ ಅವನ ವೈಯಕ್ತಿಕ ಅಂತ ಹೇಳ್ತಾರೆ. ಹೌದು ಸರ್. ನೀವು ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ದಿನಾಂಕ, ಈಗ ಅವನು 5ನೇ ತಾರೀಕಿಗೆ ಅಡ್ಮಿಟ್ ಆಗಿದ್ದ ಅಂತ ನಿಮ್ಗೆ ಅನ್ಸೊಂದಾಗ ನೀವು ಅರ್ಜಿ ಕೊಡ್ಬೇಕಾದ್ರೆ ಆಸ್ಪತ್ರೆಯಲ್ಲಿ 2ನೇ ತಾರೀಕು, ಅದು ಮೇ ತಿಂಗಳು, ಇಲ್ಲಿಂದ 8ನೇ ತಾರೀಕು ಮೇ ತಿಂಗಳವರೆಗಡೆ ನಿಮ್ಮ ಹಾಸ್ಪಿಟಲ್ ಎಷ್ಟು ಜನ ಅಡ್ಮಿಟ್ ಆಗಿದ್ರು, ಏನೇನು ಟ್ರೀಟ್ಮೆಂಟ್ ತಗೊಂಡಿದ್ರು ಅದನ್ನ ಕೊಡಿ ಅಂದಾಗ ಅಡ್ಮಿಟ್ ಆಗಿರೋ ರಿಜಿಸ್ಟರ್ ಬುಕ್ ಇದೆಯಲ್ಲ ಅದನ್ನ ಕೊಡ್ತಾರೆ. ನೀವು ವೈಯಕ್ತಿಕ ಕೇಳಿದ ತಕ್ಷಣ ಏನಾಗುತ್ತೆ ಅಂದಾಗ ಅವ್ರ ಕಡೆಯಿಂದ ಒತ್ತಡಗಳು ಮತ್ತೊಂದು ಬರೋದು, ಮತ್ ನಮ್ಗೆ ಯಾಕಪ್ಪ ಇರಿಸ್ಕೊಳ್ಳೋದು, ಇನ್ನು 30 ದಿನ ಟೈಮ್ ಇದೆ ಇದ್ ಮಾಡ್ತಾರೆ. ನೀವೇನ್ ಮಾಡ್ಬೇಕು, ಆ ದಿನಾಂಕದಿಂದ 4-5 ದಿನ ಹಿಂದಿನ ದಿನಾಂಕ, ಒಂದು 4-5 ದಿನ ಮುಂದಿನ ದಿನಾಂಕ ಹಾಕ್ಬಿಟ್ಟು ಈ ದಿನದಲ್ಲಿ ಯಾರ್ಯಾರು ಆಸ್ಪತ್ರೆ ಅಡ್ಮಿಟ್ ಆಗಿದ್ರು ಅವ್ರದ್ದೆಲ್ಲ ದಾಖಲೆಗಳು ಕೊಡಿ ಅಂದಾಗ ಅಡ್ಮಿಟ್ ಆಗಿದ್ದು ಬುಕ್ಕಿಂದ ಹಂಗೆ ಎಕ್ಸ್ಟ್ರಾ ತೆಗೆದು ನಿಮ್ಗೆ ಸೀಲ್ ಹೊಡೆದು ಕೊಡ್ತಾರೆ. ಆವಾಗ ಅವನ ಹೆಸರು ಮತ್ತೆ ವಿಳಾಸ ಇರುತ್ತಲ್ಲ, ಅದು ನಿಮಗೆ ನ್ಯಾಯಾಲಯಕ್ಕೆ ಬರುತ್ತೆ. ಅದು ಯಾವತ್ತೂ ಕೇಳ್ಬೇಕಾದ್ರೆ ಅಲ್ಲ, ನೀವ್ ಯಾರ ವಿರುದ್ಧ, ಮಾಧವಪ್ಪ ಸರ್, ನೀವ್ ಯಾರ ವಿರುದ್ಧ ಕೇಳ್ತಾ ಇದ್ದೀರೋದು ಮಾಹಿತಿ ಹಕ್ಕು ಅಧಿಕಾರಿ ಗೊತ್ತಾಗಬಾರ್ದು. ನೀವೇನ್ ಮಾಡಿ, ಈಗ ಇವತ್ತು 10 ಜನ ಅಡ್ಮಿಟ್ ಆದ್ರು, ನೆನ್ನೆ 10 ಜನ ಅಡ್ಮಿಟ್, ಮೊನ್ನೆ 10 ಜನ ಆಗಿರ್ತಾರೆ. ನೀವು ಒಂದ್ ವಾರದಲ್ಲಿ ಇಷ್ಟ ದಿನಾಂಕ ಯಾರ್ಯಾರು ನಿಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ಅವರು ಅಡ್ಮಿಟ್ ಆಗಿರೋದು ವಿಳಾಸ ಎಲ್ಲ ಕೊಡಿ ಅಂತ ಕೇಳಿದಾಗ ಅವ್ರಿಗೆ ಕಾಮನ್ ಬುಕ್ ಅಲ್ಲಿ ಅಡ್ರೆಸ್ ಅದು
ಕಾಮನ್ ಆಗಿ ಜೆರಾಕ್ಸ್ ಮಾಡಿ ಅಟೆಸ್ಟ್ ಮಾಡಿ ಕೊಟ್ಬಿಡ್ತಾರೆ. ಆವಾಗ ನಿಮ್ ನ್ಯಾಯಾಲಯಕ್ಕೆ ಇವ್ರು ಇಂತ ಇಷ್ಟೊತ್ತಿಗೆ ಇಲ್ಲ ಇದ್ದ, ಪೊಲೀಸರು ಬಂದಿಲ್ಲ ಅಂತನೋ, ಇಲ್ಲ ಇವನ್ ಗಲಾಟೆ ಆಗಿಲ್ಲ ಅಂತನೋ, ಇಲ್ಲ ಸುಳ್ಳು ಕೇಸಿಗೆ ಬಂದಿಲ್ಲ ಅಂತ ನ್ಯಾಯಾಲಯದಲ್ಲಿ ಪ್ರೂವ್ ಮಾಡಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಅದೇ ಸರ್, ನಾನು ಒಬ್ಬನ ಕೇಳಿಲ್ಲ. ಅವತ್ತೊಂದು ದಿನದದು ಯಾವತ್ತು ಒಂದು ದಿನದ ಬೆಳಿಗ್ಗೆ ಅವತ್ತಿನ ದಿನ ತಕ್ಷಣ ಅವ್ರಿಗೆ ಅರ್ಥ ಆಗುತ್ತೆ. ಕಂಪ್ಲೇಂಟ್ ಮಾಡಿರ್ತೀರ, ಅವ್ರು ನಿಮ್ಮ ಮೇಲೆ ಮಾಡಿರ್ತಾರೆ. ಅದಕ್ಕೆ ಅವ್ರಿಗೆ ಗೊತ್ತಾಗ್ದಂಗೆ ನಿಮಗೆ ನಿಮ್ ಪರಿಚಯಸ್ಥರ ಹೆಸರಲ್ಲಿ ಮುಂದಿನ 4 ದಿನ ಸೇರ್ಸಿ ಹಾಕ್ಬಿಡ್ಬೇಕು. ಅವಾಗ ಏನಾಗುತ್ತೆ, ಈ ಇಂಡಿವಿಜುವಲ್ ಇಂಥವ್ರದ್ದು ಅಂತ ಗೊತ್ತಾಗಲ್ಲ, ಬುಕ್ ಅಲ್ಲಿ ಜೆರಾಕ್ಸ್ ಅಟೆಸ್ಟ್ ಮಾಡಿ ಕೊಟ್ಬಿಡ್ತಾರೆ. ನಾವೇನ್ ಮಾಡ್ಬೇಕು ಅಂದ್ರೆ, ಮಾಹಿತಿ ಅಧಿಕಾರಿಗಳು ನಮಗೆ ಸಾವಿರಾರು ರೀತಿಯಲ್ಲಿ ದಿಕ್ ತಪ್ಪಿಸ್ತಾರೆ. ನಾವು ಸಾವಿರಾರು ರೀತಿಯಲ್ಲಿ ಅವ್ರಿಗೆ ದಿಕ್ ತಪ್ಪಿಸಿ ದಾಖಲೆಗಳನ್ನ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೆ ದಾಖಲೆ ಅವ್ರಿಗೆ ತೊಂದರೆ ಆಗೋದು, ಅವರಿಗೆ ಮುಳ್ಳಾಗೋದು. ಹಾಗಾಗಿ ಅವ್ರು ಅದ್ರಲ್ಲಿ ಸಿಗಾಕೊಂಡು ನಾಳೆ ಒದ್ದಾಡೋದ್ಕಿಂತ ನಾವು ಇದೇ ರೀತಿ ಸಾಫ್ಟ್ ಆಗಿ ಸ್ವಲ್ಪ ಹಂಗಾರ ಒಂದು 3 ತಿಂಗಳು 4 ತಿಂಗಳು ಅದ್ರ ಮರ್ತು ಬಿಡ್ತಾರೆ ಅಂತ ನಮ್ಮನ್ನು ಮರ್ಸಕ್ ಪ್ರಯತ್ನ ಪಡ್ತಿರ್ತಾರೆ. ನಾವು ಕೇಳ್ತಿರ್ತಕ್ಕಂಥ, ಈಗ ಯಾವ್ದೋ ಒಂದು ನರೇಗಾದಲ್ಲಿ ಒಂದು ಕೆಲಸ ಮಾಡಿದ್ದಾರೆ ಒಂದು ಪಂಚಾಯತಿಯಲ್ಲಿ, ಆ ಒಂದು ಕೆಲಸ ಮಾಡಿದ ತಕ್ಷಣ ಆ ಕೆಲಸ ಮಾಡಿರ್ತಕ್ಕಂಥ ಪಂಚಾಯತಿ ಮೆಂಬರ್ ಯಾರು, ಇಲ್ಲ ಅಧ್ಯಕ್ಷರು ಯಾರು, ಇಲ್ಲ ಸ್ಥಳೀಯವಾಗಿ ಬೇರೆ ಯಾರು ಸೇರಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ, ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ನಿಮ್ಮೆಲ್ಲ ಚೂ ಬಿಡೋದು, ನಿಮ್ ಮನೆ ಹತ್ರ ಕೇಳೋದು, ನಿಮ್ ಫ್ಯಾಮಿಲಿ ಕಡೆ ಹೇಳಿಸು, ಈ ತರ ಮಾಡ್ತಾರೆ. ನೀವೇನ್ ಮಾಡ್ಬೇಕು ಅಂದ್ರೆ, 1 ವರ್ಷದಲ್ಲಿ ಎಲ್ಲ ಕೆಲಸ ಕೇಳ್ಬಿಡ್ಬೇಕು. 1 ವರ್ಷದಲ್ಲಿ ಆಗಿರೋ ಅವ್ರಿಗೆ ಯಾವ್ದು ಅಂತ ಗೊತ್ತಾಗಲ್ಲ. ನೀವು ಉದ್ದೇಶಪೂರ್ವಕ ಯಾವ್ದನ್ನ ಕೇಸ್ ಮಾಡ್ಬೇಕು ಅದೊಂದು ತಗೊಳಕ್ಕೆ ನೀವು 10 ದಾಖಲೆಗಳನ್ನ ಕೂಡಿ ತಗೊಳ್ಬೇಕಾಗುತ್ತೆ. ಅವಾಗ ಸುಲಭವಾಗಿ ಸಿಗುತ್ತೆ. ನೀವು ಒಂದೇ ಕೇಳಿದಾಗ ಉದ್ದೇಶಪೂರ್ವಕ ಊರಲ್ಲಿ ಗಲಾಟೆ, ಪಂಚಾಯತಿ ಮೆಂಬರ್ ನನ್ ಮೇಲೆ ಅಲ್ಲೇ ಮಾಡಿರೋದು. ಹಾ ಸರ್, ಈಗ ಅಲ್ಲೇ ಮಾಡಿದಾರಲ್ಲ ಸರ್. ಈಗ ನೀವು ಅಟ್ಲೀಸ್ಟ್ 1 ವಾರದ ಕೇಳಿ. ಈಗ ನೀವು ಕೇಳಿದ್ರೆ ಅನುಮಾನ ಬರುತ್ತೆ ಅಂದ್ರೆ, ನಮ್ ತರದ ಸ್ನೇಹಿತರುಗಳು ಈ ಮಾಹಿತಿ ಕೇಳಿದ್ರೆ ಸಾವಿರಾರು ಜನ ಸ್ನೇಹಿತರುಗಳು ನಿಮಗಿದ್ದಾರೆ ಈ ಗ್ರೂಪ್ ಅಲ್ಲಿ. ಯಾರಿಗಾದ್ರೂ ಒಬ್ರಿಗೆ ನನಗೆ ಆ ದಾಖಲೆ ತಕ್ಕೊಡ್ರಪ್ಪ ಅಂತ ಹೇಳಿದ್ರೆ ನಾವು ಯಾರಾದ್ರೂ ಅರ್ಜಿ ಹಾಕಿ ತರಿಸ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ಸ್ ಸರ್, ಒಳ್ಳೆ ಮಾಹಿತಿ. ಯಾರಾದ್ರೂ ಬನ್ನಿ ಸರ್. ಯಾರಾದ್ರೂ ಇದ್ರೆ ಬನ್ನಿ ಪ್ಲೀಸ್. ರಮೇಶ್ ಅವ್ರು ಕೇಳಲಿ. ಸರ್ ನಮಸ್ಕಾರ. ನಮ್ಮ ತುಮಕೂರು ಡಿಸ್ಟಿಕ್ ಚಿಕ್ಕನಾಯಕನಹಳ್ಳಿ ತಾಲೂಕು. ಹಾ ಸರ್, ನಮಸ್ತೆ ಸರ್, ಹೇಳಿ ಸರ್. ಸರ್, ಇವಾಗ ಏನಾಗಿದೆ ಅಂತಂದ್ರೆ, ಇವಾಗ ಆಲ್ಮೋಸ್ಟ್ ಸರ್ಕಾರದಿಂದ ಮಂಜೂರಾಗಿರೋ ಗೋವಿನ ಕಟ್ಟೆ ಅಂತೇಳಿ ಮಂಜೂರಾಗಿದ್ದಾವೆ. ಸರ್ಕಾರದಿಂದ ಗೋವಿನ ಕಟ್ಟೆ ಅಂತ ಮಂಜೂರಾಗಿದೆ. ಸರ್, ಅದನ್ನ ಕಾಮಗಾರಿ ಮಾಡ್ತಾವ್ರೆ. ಹಾ ಸರ್. ಅದು ಅವರು ಕೃಷಿ ಇಲಾಖೆ ಕೇಳಿದ್ರೆ ಪಾಣಿ ಯಾರು ಬರುತ್ತೆ ಅವರಿಗೆ ನಾವು ಕೊಟ್ಟಿರ್ತೀವಿ, ಮಂಜೂರಾಗಿರುತ್ತೆ ಅಂತ ಅವ್ರು ಹೇಳ್ತಾರ ಕೃಷಿ ಇಲಾಖೆನಾಗ. ಹಾ ಸರ್. ಬಟ್ ಕೃಷಿ ಇಲಾಖೆ ಪಾಣಿ ಇಲ್ದಂತ ಗೋಮಾಳ ಜಮೀನಾಗ ಅನ್ಬೋದಿರಂತ ಒಬ್ಬ ರೈತನ ಮಾಡ್ತಾವ್ರೆ. ಹಾ ಸರ್. ಅದನ್ನ ಬಟ್ಟು ನಾನು ಕ್ವಶನ್ ಮಾಡೋ ಹೊತ್ತಿಗೆ ಅದನ್ನ ನಿನಗೆ ಕೇಳೋ ಅಧಿಕಾರ ಇಲ್ಲ, ಹಂಗೆ ಹಿಂಗೆ ಅಂತೇಳಿ ದೊಡ್ಡ ಗಲಾಟೆ ಆಗಿ ಸ್ಟೇಷನ್ಗೆಲ್ಲ ಆಯ್ತು, ಕಂಪ್ಲೇಂಟ್ ಎಲ್ಲ ಆಯ್ತು. ಬಟ್ ಇವಾಗ ಅದನ್ನ ನಾವು ಕ್ವಶನ್ ಮಾಡೋ ಪರಿಸ್ಥಿತಿನಾಗ ಇಲ್ಲ. ಯಾಕೆಂದ್ರೆ ಗೋಮಾಳದ ಅವ್ನು ಕೃಷಿ ಇಲಾಖೆ ಹೋಬಳಿ ಲೆವೆಲ್ ಆಗಿರೋ ಕೃಷಿ ಇಲಾಖೆರು ಹೇಳ್ತಾರೆ, ಗೋಮಾಳ ಜಾಗದಾಗ ಎಲ್ಲಿ ಬೇಕಾದ್ರೂ ಮಾಡಬಹುದು, ನೀನ್ ಅನ್ಬೋದಾಗಿದ್ರೆ ಏನು ಅಂತ ರೈತರಿಗೆ ಧಮಕಿ ಹಾಕ್ತವ್ರೆ. ಬಟ್ ಇವರು ಸುಮಾರು ವರ್ಷದಿಂದ ಅನುಭವ ಮಾಡ್ಕೊಂಡ್ ಬಂದಿರೋದ ಇವಾಗ ಬಿಡಿಸ್ಬಿಟ್ಟಿದ್ದಾರೆ. ಅಲ್ಲಿ ಅವರು ಪಕ್ತಾರ ಏನ್ ಹೇಳ್ತಾರೆ, ಅಲ್ಲಿ ಒಂದು ಪ್ರಬಲವಾಗಿರೋದ್ರಿಂದ ಒಂದು 7-8 ಜನ ಅಲ್ಲೇ ಅಕ್ಕಪಕ್ಕದಾಗಿರೋಂತ ಒಂದು ಊರು ಇವರು ಬೇರೆ ಊರವ್ರು ಅರ್ಜಿ ಹಾಕಿರೋದು ಅಲ್ಲಿಗೆ. ಅವ್ರು ಪ್ರಬಲವಾಗಿರೋರು, ನಿನಗೆ ರೋಡ್ ಬಿಡಲ್ಲ ನಾವು, ಅದ್ ಹೆಂಗಾಗ್ತೆ ಇದ್ ಮಾಡು, ನಾನು ಮಾಡ್ಸದೆ ಇಲ್ಲಿ ಅಂತೇಳಿ ಪಾಪ ಒಬ್ಬ ಬಡ ರೈತರ ಅವನ ಹತ್ರ ಇವತ್ತು ಸತ್ರ ಉಣಕ್ಕೆ ಜಾಗ ಇಲ್ಲ ಅಂತ ರೈತನ ಜಮೀನ ದಬ್ಬಾಳಿಕೆ ಮಾಡ್ಬಿಟ್ಟು ಕೃಷಿ ಹೊಂಡ ಮಾಡಿಸಿದ್ದ. ಅದು ಗೋವಿನ ಕಟ್ಟೆ ಮಾಡಿಸಿದ್ದಾರೆ. ಬಟ್ ಆ ಗೋವಿನ ಕಟ್ಟೆಯಿಂದ ಪೈಪ್ ಲೈನ್ ಮಾಡಿಸ್ಕೊಂಡಿದ್ದಾನೆ. ಯಾರು ಈ ಸ್ಥಳೀಯವಾಗಿರೋ ಅಂತ ಒಬ್ಬ ಪಕ್ಕದಾಗಿರೋ ಜಮೀನನು. ಅವಂದು 116 ಸರ್ವೆ ನಂಬರು, ಇವ್ರದ್ದು 115. 116ಕ್ಕೆ ಮಂಜೂರಾಗಿದೆ ಅಂತ ಹೇಳ್ತಾರೆ ಕೃಷಿ ಇಲಾಖೆಗ. ಬಟ್ ಇವರು 115ಕ್ಕೆ ಮಾಡಿಸಿದ್ದಾರೆ. ಬಟ್ 25 ಕುಂಟೆಯಿಂದ 30 ಕುಂಟೆವಷ್ಟು ಜಾಗ ದೊಡ್ಡದ ಮಾಡಿದ್ದಾರೆ. ಬಟ್ ಅವರು ಅಲ್ಲಿಂದ ಮಣ್ಣು ತೆಗೆದ್ಬಿಟ್ಟು ಅಡಿಕೆ ಗಿಡಕ್ಕೆ ರೀಫಿಲಿಂಗ್ ಮಾಡ್ಕೊಂತ ತಗೊಂಡೋಗ್ತಾವ್ರೆ ಅಡಿಕೆ ಗಿಡಕ್ಕೆ. ಅದನ್ನ ಕ್ವಶನ್ ಮಾಡಂಗಿಲ್ಲ. ಇವಾಗ ಸರ್ಕಾರದವ್ರ ಹೇಳ್ತಾರೆ, ಸರ್ಕಾರದಾಗ ಆದೇಶ ಹೇಳ್ತಾವ್ರೆ ಕೆರೆಯಿಂದ ಮಣ್ಣು ಎತ್ತಂಗಿಲ್ಲ, ಕೆರೆ ಇದನ್ನ ಹಾಳು ಮಾಡಂಗಿಲ್ಲ ಅಂತ. ಬಟ್ ಆ ಪರ್ಮಿಷನ್ ಎಲ್ಲಿ ಬಂದಿದ್ ಇವತ್ತು ಕೂಡ ನಾನು ಎಲ್ಲೆಲ್ಲ ನೋಡಿದೆ, ಫೇಸ್ಬುಕ್ ಆಗೆಲ್ಲ ಹಾಕಿದ್ದಾರೆ ಕೆಲವು ಜನ. ಬಟ್ ಇದು ಯಾವ ತರ ಆಗ್ತಿದೆ, ಗೋಮಾಳದಾಗ ಅವ್ನ ಪಾಪ ಅನುಭವ ಸುಮಾರು ವರ್ಷದಿಂದ ಇದ್ದಾನೆ, ಅದನ್ನ ಕಿತ್ಕೊಂಡ್ಬಿಟ್ಟು ಇವರು ದಬ್ಬಾಳಿಕೆ. ಇಲ್ಲಿ ಏನಾಗಿದೆ ಅಂತ ಒಂದು ಪ್ರಬಲವಾಗಿರೋ ಅಂತರು ಆ ತರ ಕೆಲಸ ಮಾಡ್ತಾವ್ರೆ. ನಿಂದ ಏನೈತೆ ತಗೊಂಬ ಅಂತಾರ. ಬಟ್ ಅವ್ರು ಅರ್ಜಿ ಹಾಕಿದ್ದಾರೆ, ಬಗಾರಕೊಮ್ಮಗ ಅರ್ಜಿ ಹಾಕಿರ, ಅಕ್ಲೈಮೆಂಟ್ ಇದೆ, ಎಲ್ಲ ಇದೆ. ಬಟ್ ನಿನ್ ಪಕ್ತಾಗೈತಲ್ಲಪ್ಪ, ನಿಂದ ಆ ಸರ್ವೆ ನಂಬರ್ ಈ ಸರ್ವೆ ನಂಬರ್ ಬರಲ್ಲ ಅಂತ ದಿಶಾಂಕಾಗೆಲ್ಲ ಅವ್ರು ಬಿಡಿಸಿ ಹೇಳಿದ್ರು ಕೂಡ ಆ ರೈತನ ದಬ್ಬಾಳಿಕೆ ಮಾಡಿ ಈ ತರ ಮಾಡಿದಾರಲ್ಲ ಸರ್. ಅದಕ್ಕೆ ಇವಾಗ ಕೃಷಿ ಇಲಾಖೆಗೆ ನಾವು ಅರ್ಜಿ ಹಾಕಿ ಇದ್ರೆ ಇದನ್ನ ತಗೋಬಹುದಾ?
ಈಗ ನೀವು ಫಸ್ಟ್ ಏನ್ ಮಾಡ್ಬೇಕಾಗುತ್ತೆ, ಅದು ನರೇಗಾ ಯೋಜನೆ ಅಡಿಯಲ್ಲಿ ಮಾಡಿರ್ತಾರೆ. ಓಕೆ. ಗೋವಿನ ಕಟ್ಟೆ ಏನಿರುತ್ತೆ ಅಂತ ಅದು ಆಳ 4 ಅಡಿಗಿಂತ ಹೆಚ್ಚು ಆಳ ತೆಗಿಯಂಗಿಲ್ಲ. ಜಾಸ್ತಿ ಇದೆ ಸಾಯ್ದೆ. ಜಾಸ್ತಿ ಆಗ್ತದೆ, ತಪ್ಪದು. ಅದಂದ್ರೆ Okay. ಗೋವುಗಳು ಬಂದು ಸ್ನಾನ ಮಾಡ್ಕೊಂಡು ಗೋವು ಸಾಯ್ದಂಗೆ ಗೋವು ನೀರು ಹೌದು. ಕುತ್ಕೊಂಡು ಹೋಗಕ್ ಮಾತ್ರ ಗೋವಿನ ಕಟ್ಟೆ ಅಂತ ಒಂದ್ 3-4 ಜಿಲ್ಲೆಯಲ್ಲಿ ಇಂಪ್ಲಿಮೆಂಟ್ ಆಗಿದೆ ನರೇಗಾ ಯೋಜನೆಯಲ್ಲಿ. ಹೌದು. ಅದನ್ನ ಖಾಸಗಿ ಜಮೀನುಗಳಿದಾವೆ, ಖಾಸಗಿ ಜಮೀನು ಮಾಡಕ್ ಮಾತ್ರ ಅವಕಾಶ ಇದೆ. ಓಕೆ. ನೀವು ಹೇಳ್ದಂಗೆ ಗೋಮಾಳದಲ್ಲಿ ಮಾಡೋಕ್ಕೂ ಅವಕಾಶ ಇಲ್ಲ. ಮತ್ತೆ ಇನ್ನೊಬ್ಬ ಯಾರೋ ಒಬ್ಬ ಅದನ್ನ ತುಂಬಾ ವರ್ಷದ ಕಲ್ಟಿವೇಶನ್ ಮಾಡ್ಕೊಂಡು ಅವನು ಹಿಡಿತದಲ್ಲಿದ್ದು ಅವನಿಗೆ ಪಾಣಿ ಸಿಗ್ದಲ್ಲಿದ್ರು ಅಲ್ಲೂ ಮಾಡಕ್ ಅವಕಾಶ ಇಲ್ಲ. ಇದೇನಾಗಿದೆ, ಮತ್ತೆ ಅದರಿಂದ ಗೋವಿನ ಕಟ್ಟೆಯಿಂದ ಒಂದು ಹನಿ ನೀರನ್ನು ಹೊರಗಡೆ ತಗೊಂಡು ಹೋಗ್ಲಿಕ್ಕೂ ನರೇಗಾದಲ್ಲಿ ಅವಕಾಶ ಇಲ್ಲ. ಹೌದಿಲ್ಲ. ಆಯ್ತಾ? ಕನ್ಸರ್ನ್ ಗ್ರಾಮ ಪಂಚಾಯತಿಯಲ್ಲಿ ನೀವು ಅದ್ರ ದಾಖಲೆಗಳನ್ನ ಅಂದ್ರೆ ನೀವು ಒಂದು ಕೆರೆ ತಗೊಳಕ್ ಹೋಗ್ಬೇಡಿ. ನಿಮ್ಮ ಏನು ತಾಲೂಕು ಪಂಚಾಯತಿ ಇಒ ಅವರಿಗೆ ಒಂದು ಪತ್ರ ಬರೆದು ಅಲ್ಲಿ ನರೇಗಾಕ್ಕೆ ಒಬ್ಬ ಸಹಾಯಕ ನಿರ್ದೇಶಕರು ಅಂತ ಒಂದು ಪೋಸ್ಟಿಂಗ್ ಇರುತ್ತೆ. ಬರ್ಕೊಳ್ಳಿ, ತಾಲೂಕ್ ಪಂಚಾಯತಿ ಒಳಗಡೆ. ಆಯ್ತಾ? ಸಹಾಯಕ ನಿರ್ದೇಶಕರು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ಒಬ್ರು AD ಪೋಸ್ಟ್ ನಲ್ಲಿ ಇರ್ತಾರೆ. ಅವರು ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಇದನ್ನ ಮಾಡ್ತಾರೆ. ಅವರಿಗೆ ಅರ್ಜಿ ಬರೆದ್ಬಿಟ್ಟು ನೀವು ತಮ್ಮ ತಾಲೂಕು ವ್ಯಾಪ್ತಿ ಒಳಗಡೆ ಎಷ್ಟು ಗೋವಿನ ಕಟ್ಟೆಗಳಿಗೆ ಮಂಜೂರು ಮಾಡಿದಿರಿ, ಆ ಮಂಜೂರು ಮಾಡ್ಬೇಕಾದ್ರೆ ಸ್ಥಳೀಯರು ನೀಡಿರ್ತಕ್ಕಂಥ ದಾಖಲೆಗಳು ಏನ್ ಕೊಟ್ಟಿದ್ದಾರೆ ಆ ದಾಖಲೆಗಳು ಮತ್ತೆ ನರೇಗಾ ಕೂಲಿ ಕಾರ್ಮಿಕರು ಹೆಸರುಗಳು ಕೊಟ್ಟಿರ್ತಾರೆ. ಅಷ್ಟು ಇಡೀ ತಾಲೂಕಿನ ದಾಖಲೆಗಳು ತಗೊಳ್ಳಿ. ಅವಾಗ ಇಡೀ ತಾಲೂಕಿನ ಕಾಮನ್ ಆಗಿ ಬರುತ್ತೆ. ಬಾಕಿ ಎಲ್ಲ ಬಿಟ್ಬಿಟ್ಟು ನಿಮಗೆ ಎಲ್ಲಿ ಅನ್ಯಾಯ ಆಗಿದೆ ಅದನ್ನ ಸಂಬಂಧಪಟ್ಟ CO ಅವರಿಗೆ ಇಲ್ಲ ಕರ್ನಾಟಕ ಲೋಕಾಯುಕ್ತರು, ಈಗ ನೋಡಿ ಇಲಾಖೆಯವರು ತಮ್ಮ ಮೇಲಧಿಕಾರಿಗಳ ವಿರುದ್ಧ ಕ್ರಮ ಯಾವಾಗ ತಗೊಳ್ತಾ ಇಲ್ವೋ ಹಾಗಾಗಿ ಲೋಕಾಯುಕ್ತರು ಹುಟ್ಟಿದ್ದು, CODಗಳು ಹುಟ್ಟಿದ್ದು, CBI ಹುಟ್ಟಿದ್ದು, ID ಹುಟ್ಟಿದ್ದು, ಎಲ್ಲ ಇಲಾಖೆ ಮುಖ್ಯಸ್ಥರು ಯಾವ ಕ್ರಮ ತಗೊಳ್ಳೋ ಹಾಗಾಗಿ ಬೇರೆ ಇಲಾಖೆಗಳು ಹುಟ್ಟಿದ್ದು. ನೀವು ಸುಮ್ಮನೆ ಕೂಡದಲ್ಲೇ ಡಾಕ್ಯುಮೆಂಟ್ ನ ತಾಲೂಕು ಪಂಚಾಯತ್ ಇರ್ತಕ್ಕಂಥ ನರೇಗಾ ಏನು ಸಹಾಯಕ ನಿರ್ದೇಶಕರಿದ್ದಾರೆ ಅವ್ರ ಕಚೇರಿಗೆ ಅರ್ಜಿ ಕೊಟ್ಟು ಆ ದಾಖಲೆ ಎಷ್ಟಾದ್ರೂ ದಾಖಲೆ ಸಿಗ್ಲಿ, ನಿಮ್ಗೆ 1, 2 ಎಷ್ಟಾದ್ರೂ ದಾಖಲೆ ಸಿಗ್ಲಿ, ಆ ದಾಖಲೆ ತಗೊಂಡು 1 ಮತ್ತು 2ರಲ್ಲಿ 1 ಫಾರಂ ಅಲ್ಲಿ ಲೋಕಾಯುಕ್ತರು ನಿಮ್ಮ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ಲೋಕಾಯುಕ್ತರು ದೂರು ಸಲ್ಲಿಸಿದ್ರೆ ನಿಮ್ಮ ಇಡೀ ಪ್ರಕರಣನೂ ಬಯಲಿಗೆ ಬರುತ್ತೆ. ಮತ್ತೆ ತಪ್ಪಿತಸ್ಥ ಅಧಿಕಾರಿಗಳಿಗೂ ಶಿಕ್ಷೆನೂ ಆಗುತ್ತೆ. ಮತ್ತೆ ಅದಕ್ಕೆ ವಾಪಸ್ ರೀಫಂಡ್ ಫಿಲ್ ಮಾಡೋಂಥ ಕೆಲಸನೂ ಆಗುತ್ತೆ. ನೀವು ದಾಖಲೆಗಳನ್ನ ಅಲ್ಲಿ ತಗೊಳ್ಳಿ. ಅದೇ ಸರ್, ಇವಾಗ ನಾವು ಯಾಕೆಂದ್ರೆ ನಾನು ಯಾವತ್ತು ನಾನು RTI ನಾಗಿ ನಾನು ಇವತ್ತು ದಾಖಲೆಗೆ ಅಂತ ಅರ್ಜಿ ಹಾಕಿರ್ಲಿಲ್ಲ. ಫಸ್ಟ್ ಟೈಮ್ ಯಪ್ಪ ನಮ್ ಪಕ್ಕದಾಗೆ ಇದ್ದ ಯಪ್ಪ ಬಂದು ಗೋಳಾಡೋದ್ ನೋಡಕ್ ಆಗದಲ್ಲೇ ನಾನು RTI ನಾಗಿ ಗ್ರೂಪ್ ಆಗಿ ಜಾಯಿನ್ ಆಗಿದ್ದೆ. ಬಟ್ ಯಾವತ್ತು ನಾನು ಇದು ಮುಂದೆ ತಗೊಂಡ್ ಹೋಗಿರ್ಲಿಲ್ಲ. ಬಟ್ ನಾವು ಹೆಂಗೆ ಏನು ಅಂತ ನನಗೂ ಅದ್ರ ಬಗ್ಗೆ ಅನುಭವ ಇರ್ಲಿಲ್ಲ ಸರ್. ನಾನು ಯಾವತ್ತು ಇದ್ ಮಾಡಿರ್ಲಿಲ್ಲ. ಅಲ್ಲ ಸರ್, ನನ್ನ ವೈಯಕ್ತಿಕ ನಂಬರ್ ತಗೊಳ್ಳಿ. ನಿಮ್ಗೆ ಅರ್ಜಿ ಬರೆಯೋ ಸಂದರ್ಭದಲ್ಲಿ ಗೊತ್ತಾಗ್ಲಿಲ್ಲ ಅಂತ ಹೇಳಿ ನನಗೆ ಕಾಲ್ ಮಾಡಿ, ಇಲ್ಲ ನನಗೆ ವಾಟ್ಸಪ್ ಅಲ್ಲಿ ಮಾಡ್ಬಿಟ್ಟು ನನಗೆ ಅರ್ಜಿ ನಮೂನೆ ಕಳಿಸಿ ಅಂತೇಳಿ ನಾನು ಅರ್ಜಿ ಟೈಪ್ ಮಾಡ್ಬಿಟ್ಟು ಇಲ್ಲ ಬರೆದ್ಬಿಟ್ಟು ನಿಮಗೆ ವಾಟ್ಸಪ್ ಮಾಡ್ತೀನಿ. ನೀವು ಅದೇ ತರ ಬರೆದ್ಬಿಟ್ಟು ಅಲ್ಲಿ ಸಹಾಯಕ ನಿರ್ದೇಶಕರ ಕಚೇರಿಗೆ ಕೊಡಿ. ಅದೇ ಸರ್, ಈ ತರ ಫುಲ್ ಪ್ರಾಬ್ಲಮ್ ಸರ್. ಯಾರು ನನಗೆ ಅವಾಗ ಏನ್ ಬೇಕಾಗುತ್ತೆ ಅಂದಾಗ ನಿಮ್ಮ ತಾಲೂಕು ಮತ್ತೆ ಜಿಲ್ಲೆ, ಆಯ್ತಾ, ಮತ್ತೆ ಏನ್ ಅರ್ಜಿ ಕೊಡ್ತಕ್ಕಂಥವ್ರ ವಿಳಾಸ, ಅವ್ರ ಫೋನ್ ನಂಬರ್ ಇವೆಲ್ಲ ಬೇಕಾಗುತ್ತೆ. ನೀವು ನನಗೆ ಅರ್ಜಿಗೆ ನೀವು ಕಾಲ್ ಮಾಡಿ, ನಾನು ನಿಮ್ ಸಂಕ್ಷಿಪ್ತ ಅರ್ಜಿನ ಟೈಪ್ ಮಾಡಿ ಕಳಿಸ್ತೀನಿ. ಆ ಕನ್ಸಲ್ಟ್ ಅರ್ಜಿನ ನೀವು ಅಲ್ಲಿ ಕೊಟ್ಬಿಟ್ಟು ನಂತರ ಡಾಕ್ಯುಮೆಂಟ್ ತಗೊಂಡಿದ್ಮೇಲೆ ನನಗೆ ಕಾಲ್ ಮಾಡಿ, ನಾನು ಲೋಕಾಯುಕ್ತರು 1 ಫಾರಂ, ಅಫಿಡೇಟ್ ಫಾರಂ ಎಲ್ಲ ಕಳಿಸ್ತೀನಿ. ಅದನ್ನೆಲ್ಲ ಹಾಕಿ ಲೋಕಾಯುಕ್ತರು ಕ್ರೆಡಿಟ್ ಮಾಡಿ ಬನ್ನಿ, ಖಂಡಿತ ನ್ಯಾಯ ಸಿಗುತ್ತೆ. ನಾವೆಲ್ಲರೂ ನಿಮ್ ಬೆನ್ನಿಗಿದ್ದೀವಿ, ನಿಮ್ ಜೊತೆಗಿರ್ತೀವಿ. ಸರಿ ಸರ್, ಇವಾಗ ನಮ್ಮ ಮೇಲೆ ನಾವು ಇದನ್ನೇ ನಾವೇ ಅರ್ಜಿ ಇದ್ ಮಾಡಿ ನಮ್ಮ ಹೆಸರು ಮೇಲೆ ಹಾಕ್ಬೋದಾ ಸರ್? ಅದು ಹಾಕ್ಬೋದು ಸರ್. ಯಾರು ಒಂದು ತಿಳುವಳಿಕೆ ಇರ್ತಕ್ಕಂಥ ಒಂದು ಮಗುವಿನ ಹಿಡಿದು ವಯಸ್ಸಾದವ್ರ ತನಕನು ಯಾರ ಹೆಸರು ಬೇಕಾದ್ರೆ ಅರ್ಜಿ ಹಾಕ್ಬೋದು. ಇದಕ್ಕೆ ಯಾವುದೇ ಸಂಘ ಸಂಸ್ಥೆ ಮತ್ತೊಂದು ಅಧಿಕಾರಿ ಏನಿಲ್ಲ. ವೈಯಕ್ತಿಕ ನಿಮ್ಮ ಹೆಸರು, ನಿಮ್ ತಂದೆ ಹೆಸರು, ನಿಮ್ ಗ್ರಾಮ ವಿಳಾಸ ಇಷ್ಟ ಹಾಕಿದ್ರೆ ಸಾಕು. ಸರ್, ಯಾಕೆಂದ್ರೆ ಅದು ಏನಾಗಿದೆ ಈಗ ಈ ವಿಚಾರ ಸ್ವಲ್ಪ ಸ್ಪ್ರೆಡ್ ಆಗಿರೋದ್ರಿಂದ ಅವ್ರು ದಾಖಲೆ ಕೊಡಕ್ಕೆ ಹಿಂದೆ ಮುಂದೆ ಮಾಡೋದ್ರಿಂದ ಪಕ್ಕದ ಹೋಬಳಿಗಳಲ್ಲಿ ನಿಮ್ ರಿಲೇಟಿವ್ಸ್ ಯಾರಾದ್ರೂ ಇದ್ರೆ, ನಿಮ್ ನೆಂಟರುಗಳು ಯಾರಾದ್ರೆ ಅವ್ರ ಹೆಸರು ಇಡೀ ತಾಲೂಕಿಂದ ಹಾಕ್ಸ್ಬಿಡಿ. ಅವ್ರಿಗೆ ದಾಖಲೆ ಸಿಗುತ್ತೆ, ನೀವು ತಗೊಂಡ್ ಬನ್ನಿ. ಇಲ್ಲ ಅಂದಾಗ ಈ ದಾಖಲೆನ ಹೈಟ್ ಮಾಡೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅವ್ರು ಮಾಡಿರೋದು ಮೋಸ, ಯಾವ್ದೋ ಇನ್ಫ್ಲೂಯೆನ್ಸ್ ಅಲ್ಲಿ ಮಾಡಿರ್ತಾರೆ, ತಪ್ಪು ಮಾಡಿರ್ತಾರೆ. ಹಾಗಾಗಿ ನಿಮ್ ದಾಖಲೆ ಸಿಗೋದು ಲೇಟ್ ಆಗೋ ಸಾಧ್ಯತೆ ಇರೋದ್ರಿಂದ ನೀವು ಯಾವ್ದಾದ್ರು ನಿಮ್ ರಿಲೇಟಿವ್ ಫ್ರೆಂಡ್ಸ್ ಹೆಸರಲ್ಲೋ ಇಲ್ಲ ಪಕ್ಕ ತಾಲೂಕರ ಹೆಸರಲ್ಲೋ ಯಾರ್ದಾರ ಒಂದು ಹೆಸರಲ್ಲಿ ಅರ್ಜಿ ಹಾಕ್ಸಿ. ನೀವು ನನಗೆ ಫೋನ್ ಮಾಡಿ ನಾನು ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಅದು ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಾಗ ಕೂಡ ನಾವು ಕೆಲಸ ನಿಲ್ಲಿಸ್ರಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಸ್ಪಾಟ್ ಹೋಗಿದ್ದು ಸರ್. ಬಟ್ 2 ಓವರ್ 3 ದಿವಸಕ್ಕಾದ್ರೂ ಸ್ಪಾಟಿಗೆ ಕೂಡ ಪೊಲೀಸ್ನವ್ರು ಬಂದು ಅದನ್ನ ತಡೆಯಕ್ ಆಗಿಲ್ಲ ಅವ್ರಿಗೆ. ಅಲ್ಲ, ತಡೆಯಕ್ಕಾಗ್ಲಿಲ್ಲ ಅಂದಾಗ ರಾಜಕೀಯ ವ್ಯವಸ್ಥೆ ನಮ್ಮ ದೇಶ 75 ವರ್ಷ ಆದ್ರೂ ನಾವು ಹೈವೇ ನ್ಯಾಷನಲ್ ಹೈವೇ ಇದೆ, ಅಲ್ಲಿಂದ 2 ಕಿಲೋಮೀಟರ್ ಹೋದ್ರೆ ದೇಶ ಎಷ್ಟು ಅಭಿವೃದ್ಧಿ ಆಗಿದೆ, ಎಷ್ಟು ರೋಡ್ ಚರಂಡಿ ಆಗಿದೆ ಅಂತ ಗೊತ್ತಾಗೋದು. ಇವರು ಆಯ್ತಾ, ನ್ಯಾಷನಲ್ 4 ರೋಡ್ ಮಾಡ್ಬಿಟ್ಟು ಹೈವೇ ಮಾಡಿ ತೋರಿಸ್ತಾರೆ. 2 ಕಿಲೋಮೀಟರ್ ಇಳಿದ್ರೆ ಭಾರತ ಹಳ್ಳಿ ಹೆಂಗಿದೆ ಅಂತ ಈಗಲೂ ಹಂಗೆ ಇದೆ 75 ವರ್ಷ ಆದ್ರೂ. ನಾವು ಇವತ್ತಿಗೂ 1 ಲೀಟರ್ ನೀರಿಗೆ 20 ರೂಪಾಯಿ ನಾವು ಕೊಟ್ಟು ಕುಡಿತಾ ಇದೀವಿ ಅಂತ ಹೇಳಿದ್ರೆ ನಮಗೆ ಯಾವ ಸರ್ಕಾರಗಳು ಶುದ್ಧ ನೀರು ಕುಡಿಯೋದು ಕೊಟ್ಟಿಲ್ಲ ಅಂತಾನೆ ಅರ್ಥ.
ನಾವೀಗ ಈಗ ಏನಾಗಿದ್ರೆ ನಾವು ಬೇಡ ಕಾಲ ಹೋಯ್ತು, ಈಗ ಕಿತ್ಕೊಳ್ಳೋ ಕಾಲ ಬಂದಿದೆ. ನಾವು ಹೋರಾಟ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಇನ್ನೊಂದು ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟ ಮಾಡಕ್ಕಾಗುತ್ತೆ. ನೀವು ದಯಮಾಡಿ ಹೋರಾಟ ಕೇಳಿರಿ. ನಿಮ್ಗೆ ಯಾವ ರೀತಿ ಮಾಹಿತಿ ಬೇಕು, ಯಾವ ರೀತಿ ಬೇಕು ಅಂತ ಹೇಳ್ತೀನಿ. ದಾಖಲೆಗಳನ್ನ ಬುದ್ಧಿವಂತಿಕೆ ತಗೊಳ್ಳಿ. ಮುಂದೆ ಯಾವ ರೀತಿ ಮಾಡ್ಬೇಕು ನಾನು ನಿಮ್ ಜೊತೆಗೆ ಇರ್ತೀನಿ. ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ. ಇದ್ರೆ ಇರ್ಲಿ, ಇಲ್ಲ ಅಂದ್ರೆ ಈಗ ಹೇಳ್ತೀನಿ, ನಂಬರ್ ಸೇವ್ ಮಾಡ್ಕೊಳ್ಳಿ. ಅಲ್ಲ ಸರ್, ಇವಾಗ ನಿಮ್ ನಂಬರ್ ನಾವು ಗ್ರೂಪ್ ನಲ್ಲಿ ಹಾಕ್ತಿವಿ ಸರ್. ನಿಮ್ದು ಏನಾದ್ರು ಒಂದು ವಿಸಿಟಿಂಗ್ ಕಾರ್ಡ್ ಇದ್ರೆ ಕೊಡಿ ಸರ್ ದಯವಿಟ್ಟು. ಸರಿ 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 ಸರ್. ಸರ್ ಈಗ ಒಂದ್ ಕೆಲಸ ಮಾಡಿ, ಈಗ ಎಲ್ಲಾರ ಪ್ರಶ್ನೆಗಳು ಕೇಳ್ಬೇಕಾಗ್ತದೆ. ಈಗ ರಮೇಶ್ ಅವರೇ, ಈಗ ನೀವು ಅವ್ರ ನಂಬರ್ ನಾವು ಗ್ರೂಪ್ ನಲ್ಲಿ ಹಾಕ್ತಿವಿ ಸರ್. ನೀವು ದಯವಿಟ್ಟು ಅವ್ರನ್ನ ವೈಯಕ್ತಿಕವಾಗಿ ನೀವು ಫೋನ್ ಮಾಡ್ಕೊಂಡು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಈಗ ನಾವು ಕಲಿಕೆ ಈ RTI ಆಕ್ಟ್ ಇದ್ರು ಕಲಿಕೆ ಬಗ್ಗೆ, ಅದ್ರಲ್ಲೂ ನಾವು ಪ್ರಾಯೋಗಿಕ ಪ್ರಾಕ್ಟೀಸ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಒಂದು ಅವಕಾಶ ಕೊಡೋಣ. ಸೊ ನೀವು ಅವ್ರಿಗೆ ವೈಯಕ್ತಿಕವಾಗಿ ಕಾಲ್ ಮಾಡಿ ಇದ್ ಮಾಡ್ಕೊಳ್ಳಿ ಸರ್. ಈಗ ಇನ್ನೊಬ್ರು ರೆಡಿ ಇದ್ದಾರೆ, ಶಿವಾನಂದ್ ಅಂತ ಹೇಳಿ, ಅವ್ರಿಗೆ ಅವಕಾಶ ಮಾಡ್ಕೊಡಿ ಸರ್. ಶಿವಾನಂದ್ ಅವರೇ ಮಾತಾಡಿ ಸರ್. ಇದು ನಿಮ್ಮ ಕೊನೆಯ ಕಾಲ ಆಗಿರ್ತದೆ ಸರ್. ಈಗ RTI ಕಾರ್ಯಕರ್ತರು ಹೆಂಗೆ ಅಂತಂದ್ರೆ ಅವ್ರು ನಿಮ್ಗೆ RTI ಗೈಡ್ ಅಂತಾನು ನಾವು ಹೇಳಿದ್ರು ತಪ್ಪಾಗ್ಲಾರ್ದು. ಸೊ ಈ ನಿಟ್ಟಿನಲ್ಲಿ ಅವ್ರದ್ದು ಏನು ವಿಸಿಟಿಂಗ್ ಕಾರ್ಡ್ ಇರ್ಬೋದು, ಅವ್ರ ನಂಬರ್ ಇರ್ಬೋದು, ನಾವು ಗ್ರೂಪ್ ನಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಸೊ RTI ಸಂಬಂಧಪಟ್ಟಂಗೆ ತಾವು ಏನೇ ಎಂಕ್ವೈರಿಗಳಿದ್ರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ನೀವು ಅವ್ರ ಜೊತೆ ನೀವು ಸಂವಾದವನ್ನ ಮಾಡ್ಬೋದು, ಡಿಸ್ಕಷನ್ ಮಾಡ್ಬೋದು. ನಿಮ್ಮ ಏನು ಅರ್ಜಿ ವಿಚಾರದಲ್ಲಿ ಗೊಂದಲ ಇತ್ತು ಅಂದ್ರೆ ಅವ್ರ ಕಡೆಯಿಂದ ನೀವು ಪರಿಹಾರವನ್ನ ಮಾಡ್ಕೊಬಹುದು. ಸೊ ಈಗ ಇವರಿದ್ದಾರೆ, ಶಿವಾನಂದ್ ಅಂತ ಇದ್ದಾರೆ, ಅವ್ರದ್ದು ಪ್ರಶ್ನೆ ಕೇಳೋಣ ಸರ್. ಮಾತಾಡಿ ಸರ್ ಪ್ಲೀಸ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ, ಕೇಳಿಸ್ತಾ ಇದೆ ಸರ್? ಮಾತಾಡಿ ಸರ್, ಮಾತಾಡಿ ಸರ್. ನಾನು ಒಂದು ಅರ್ಜಿ ಹಾಕಿದ್ದೆ ಸರ್, ತಹಶೀಲ್ದಾರ್ ಆಫೀಸು. ನಾನು ಪ್ರಾಪರ್ ಚಿಕ್ಕೋಡಿಯಿಂದ ಮಾತಾಡೋದು. ನೆರೆ ಪ್ರವಾಹ 2019ರಲ್ಲಿ ನೆರೆ ಪ್ರವಾಹ ಬಂದಿತ್ತು ಸರ್. ಅವಾಗ ನೆರೆ ಪ್ರವಾಹದ ಬಗ್ಗೆ ಯಾವ್ದಾವ್ದು ಅದ್ರದ್ದು ಏನೇನ್ ಬೇಕು ಅದೆಲ್ಲ ನಾನು ಕೇಳಿದ್ದೆ ಸರ್. ಸೊ ಅವಾಗ ಕೇಳಿದಾಗ ಅವ್ರು ಏನ್ ಹೇಳಿದಾರೆ ಅಂದ್ರೆ 88 ಮಾತ್ರ ಬಂದಿದೆ. ಸೊ ಅದಾದ್ಮೇಲೆ ಒಂದು 62 ಫೈಲ್ ಮಾತ್ರ ನಮ್ಗೆ ಕೊಟ್ರು ಅವರು. ಕೇಳಿಸ್ತಾ ಇದೆ ಸರ್? ಹಲೋ ಹಲೋ ಸರ್, ಕೇಳಿಸ್ತಾ ಇದೆ, ಮಾತಾಡಿ ಸರ್. 62 ಫೈಲ್ ಮಾತ್ರ ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ತುಂಬಾ ಭ್ರಷ್ಟಾಚಾರ ಆಗಿದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ 5 ಲಕ್ಷ ರೂಪಾಯಿನ ಮಂಜೂರು ಮಾಡಿದ್ದಾರೆ. ಸೊ ಅದ್ರಲ್ಲಿ ಏನಾಗಿದೆ ಅಂದ್ರೆ ಬಡವರು ಸಿಗಬೇಕಾಗಿರೋ ಮನೆಗಳು ಯಾವ್ದು ಸಿಕ್ಕಿಲ್ಲ. ಸೊ ರಾತ್ರಿ ಯಂತ್ರೋಪಕರಣಗಳಿಂದ JCB ತೆಗೆದ್ಬಿಟ್ಟು ಸೊ ಇನ್ಫ್ಲೂಯೆನ್ಸ್ ಯಾರ್ದಾರೆ ಅವ್ರ ಕಡೆಗೆ 5 ಲಕ್ಷ ರೂಪಾಯಿ ಮಾಡಿದ್ದಾರೆ. ಸೊ ಅದು ಫಸ್ಟ್ ಅಪೀಲ್ ನಾವು ತಹಶೀಲ್ದಾರ್ಗೆ, ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ, ಆಮೇಲೆ ಸೆಕೆಂಡ್ ಅಪೀಲ್ ತಹಶೀಲ್ದಾರ್ ಕೊಟ್ಟರು ಕೂಡ ಅಲ್ಲಿ ಅಪೂರ್ವ ಮಾಹಿತಿ ಕೊಟ್ಟಿದ್ದಾರೆ. ಅದು ನಾವು ಸೆಕೆಂಡ್ ಮೇನ್ ಮೇಲೆ ಸಲ್ಲಿಸಿದೆ ಸರ್. ಸೆಕೆಂಡ್ ಮೇನ್ ಮೇಲೆ ಸಲ್ಲಿಸಿದ್ರು ಕೂಡ ಅದು 1 ವರ್ಷ ಆದ್ಮೇಲೆ ನಮ್ಗೆ ಇವಾಗ ಬಂದಿದೆ. ಅದು ಏನ್ ಮಾಡಿದ್ದಾರೆ ಅಂದ್ರೆ ಬೆಳಗಾವಿ ಬೆಂಚ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆ ಬೆಳಗಾವಿ ಬೆಂಚ್ ಅಲ್ಲಿ ಏನಾಗಿದೆ, ಕಮಿಷನರ್ ಇಲ್ಲ ಸರ್. ಸೊ ಹಾಗಾಗಿ ಇದು ಕಮಿಷನರ್ ಅವ್ರ ಗೌರ್ಮೆಂಟ್ ನೇಮಿಸುವವರೆಗೂ ಕೂಡ ಅವ್ರದ್ದು ಹಂಗೆ ಇರುತ್ತಾ ಅಥವಾ ಹೇಗೆ ಅನ್ನೋದೊಂದು ನಮ್ಗೆ ಸಜೆಷನ್ ಬೇಕಾಯ್ತು ಸರ್. ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ, ನಿಮ್ದು ಇದ್ ಮಾತ್ರ ಕೇಳಿಸ್ತಾ ಇದೆ. ಸಲಾವುದ್ದೀನ್ ಸರ್, ವಾಯ್ಸ್ ಕೇಳಿಸ್ತಾ ಇಲ್ಲ. ಸಲಾವುದ್ದೀನ್ ಸರ್, ನಿಮ್ದು ವಾಯ್ಸ್ ಹೋಗಿದೆ. ಸಲಾವುದ್ದೀನ್ ಸರ್. ಸರ್ ಈಗ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಈಗ ತಾವೇನ್ ಮಾಡಿದೀರಾ, ಶಿವಾನಂದ್ ಸರ್ ಅರ್ಜಿ ಹಾಕ್ಬೇಕಾದ್ರೆ ಶಿವಾನಂದ್ ಸರ್ ಧ್ವನಿ ಕೇಳ್ತಾ ನೀವು ತಹಸೀಲ್ದಾರ್ ಆಫೀಸಿಗೆ ಕಳಿಸಿದ್ರಾ? ಶಿವಾನಂದ್ ಸರ್ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ, ಮಾತಾಡಿ ಸರ್. ಶಿವಾನಂದ್ ಸರ್ ಧ್ವನಿ ಕೇಳಿಸ್ತಾ ಇಲ್ಲ ನನಗೆ ವಾಪಸ್. ಇಲ್ಲ, ಅವ್ರು ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಸರ್ ನೀವು ಮಾತಾಡಿ ಸರ್, ನೀವು ಮಾತಾಡಿ. ನೀವು ಅರ್ಜಿ ಕೊಡ್ಬೇಕಾದ್ರೆ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀರಾ? ತಹಸೀಲ್ದಾರ್ ಮನೆ ಕೊಡಕ್ಕೆ ಎಲಿಜಿಬಲ್ ಅಲ್ಲ. ತಹಸೀಲ್ದಾರ್ ಕಚೇರಿಯಲ್ಲಿ ಯಾವುದೇ ಮನೆಗಳಾಗಲ್ಲ. ಮನೆಗಳು ಕೊಡ್ತಕ್ಕಂಥದ್ದು ಗ್ರಾಮ ಪಂಚಾಯತಿಯಿಂದ ಕೊಡ್ತಾರೆ ಮನೆಗಳನ್ನ. 5 ಲಕ್ಷ ಮನೆಗಳು ಏನ್ ಮಾಡ್ತಾರೆ, ಈ ಮನೆ ಬೀಳ್ದಲ್ಲ ಇದ್ರು ಮನೆ ಇಲ್ದಲ್ಲ ಇದ್ರು ಅವ್ರಿಗೆ ಕೊಡ್ತಾರೆ. ಇಲ್ಲಿ ಗ್ರಾಮ ಪಂಚಾಯತಿಯವ್ರು ಕೊಡ್ತಾರೆ. ಅದಕ್ಕೆ ಆ ಏರಿಯಾದ ಲೋಕೋಪಯೋಗಿ ಇಲಾಖೆ ಏನ್ PWD AWL ಇದ್ದಾರೆ ಅವ್ರು ಅದಕ್ಕೆ ಸರ್ಟಿಫೈ ಮಾಡ್ತಾರೆ. ನೀವು ದಾಖಲೆಗಳನ್ನ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಳಿಗೆ ಅರ್ಜಿ ಕೊಟ್ಟು ತಗೊಳ್ಬೇಕು. ಗ್ರಾಮ ಪಂಚಾಯತ್ ಓಕೆ ಸರ್, ಕೇಳಿಸ್ತಾ ಇದೆ. ಬಟ್ ಗ್ರಾಮ ಪಂಚಾಯತಿ PDO ಅವರು ಕೇಳಿದ್ರೆ ಇದು ನಾವು ರಿಪೋರ್ಟ್ ವರದಿ ಕೊಡೋದಷ್ಟೇ, ನೀವು ಏನೇ ಇದು ತಹಶೀಲ್ದಾರ್ ಕಚೇರಿಯಲ್ಲಿ DC ಕಚೇರಿಯಲ್ಲಿ ಕೇಳಂತ ಹೇಳ್ತಾರೆ. ಇಲ್ಲ, ನಿಮ್ಗೆ ಇಬ್ರು ಸೇರಿ ನಿಮ್ಗೆ ದಿಕ್ತಪ್ಸಿಯಾರೆ. ಆ ವರದಿ ಇದೆಯಲ್ಲ, ತಹಸೀಲ್ದಾರ್ ಕಚೇರಿ ಇವರು ಏನ್ ಪಂಚಾಯತ್ ಅಭಿವೃದ್ಧಿಕಾರಿ ಏನು ವರದಿ ಕಳಿಸಿರ್ತಾರೆ, ಆ ವರದಿಗೆ PWD ಇಂದ ಇಂಜಿನಿಯರ್ಗಳು ಹೋಗ್ಬಿಟ್ಟು
ಅವ್ರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಒಂದು ವರದಿ ಬರೀತಾರೆ. ಈ ಮನೆ 60% ಡ್ಯಾಮೇಜ್ ಆಗಿದೆ, 30% ಡ್ಯಾಮೇಜ್ ಆಗಿದೆ, 10% ಡ್ಯಾಮೇಜ್ ಆಗಿದೆ ಅಂತ. ಅದನ್ನ ತಹಸೀಲ್ದಾರ್ ಏನ್ ಮಾಡ್ತಾರೆ, ಕನ್ಸಲ್ಟ್ ಪಂಚಾಯತಿ ಆ ಏರಿಯಾ ಪಂಚಾಯತಿ ಕಳಿಸ್ತಾರೆ. ಹಣನ ಹೆಬ್ಬೆಟ್ ಕೊಡ್ತಕ್ಕಂಥ ಅಧಿಕಾರ ಪಂಚಾಯತಿ ಪಿಡಿಒಗಿದೆ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇರುತ್ತೆ ಅದು. ಹಾಗಾಗ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲಾ ದಾಖಲೆ ಗ್ರಾಮ ಪಂಚಾಯತಿಯಲ್ಲಿ ಇರುತ್ತೆ. ಇಲ್ಲ ಅಂದ್ರೆ ನೆರೆ ಪರಿಹಾರದಲ್ಲಿ ಕೊಟ್ಟಿರ್ತಕ್ಕಂಥ ಮನೆದು ತಾಲೂಕು ಪಂಚಾಯತಿ ಒಳಗಡೆ ವಸತಿ ರೈತರಿಗೆ ಒಂದು ಸಹಾಯಕ ನಿರ್ದೇಶಕ ಒಂದು ಪೋಸ್ಟ್ ಇರುತ್ತೆ. ಅಲ್ಲಿ ಏನ್ ಮಾಡ್ತಾರೆ, ಎಲ್ಲಾ ವಸತಿ ರೈತರು ಬಿಲ್ಲಿಂಗ್ ಆಗ್ತಾ ಇರುತ್ತೆ. ನೀವು ತಾಲೂಕ್ ಪಂಚಾಯತಿಗೆ ಅರ್ಜಿ ಕೊಟ್ಟು ದಾಖಲೆಗಳು ತಗೊಳ್ಳಿ. ಇಲ್ಲ ಸಂಬಂಧಪಟ್ಟ ನಿಮ್ಗೆ ಯಾವ್ದಾರ ಡೌಟ್ ಇರೋದ್ ಎರಡು, ಯಾಕಂದ್ರೆ ನೆರೆ ಬಂದು ಇಡೀ ತಾಲೂಕಲ್ಲಿ ಬಂದಿರೋ 4-5 ಪಂಚಾಯತಿಯಲ್ಲಿ ಬಂದಿರುತ್ತೆ. ಆ 4-5 ಪಂಚಾಯತಿಗೆ ಅರ್ಜಿ ಹಾಕ್ಬಿಟ್ಟು ಅಲ್ಲಿ ಮನೆಗಳು 2019-20 ನೆರೆ ಪರಿಹಾರದಲ್ಲಿ 5 ಲಕ್ಷ ರೂಪಾಯಿ ಮನೆ ಏನ್ ಸಂಪೂರ್ಣ ಏನು 100% ಡ್ಯಾಮೇಜ್ ಅಂತ ಮನೆ ತಗೊಂಡಿದ್ದೀರಲ್ಲ, ಆ ದಾಖಲೆಗಳು ಕೊಡಿ ಅಂತ ಅಲ್ಲಿಂದ ತಗೊಳ್ಳಿ. ತಗೊಂಡ ನಂತರ ಯಾರ್ಯಾರು ಮನೆ ಕೊಡ್ತಾರೆ ಕೇಳಿಸ್ತಿದೆ ಶಿವರಾಮ್ ಸರ್? ಕೇಳಿಸ್ತಾ ಇದೆ ಸರ್. ಇನ್ನೊಂದು ಏನ್ ನನ್ ಪ್ರಾಬ್ಲಮ್ ಏನು ಅಂದ್ರೆ, ಮುಖ್ಯವಾದ ಅಂದ್ರೆ ದ್ವಿತೀಯ ಮೇಲ್ಮನವಿ ಇಲ್ಲಿ ಮಾಹಿತಿ ಆಯೋಗಕ್ಕೆ ನಾನು ಸಲ್ಲಿಸಿದ್ದೇನೆ, ಎಲ್ಲ ಕೊಟ್ಟಿದ್ದೀನಿ. ಸೊ ಅವ್ರು ಏನ್ ಮಾಡಿದಾರೆ, 1 ವರ್ಷ ಆದ್ಮೇಲೆ ಬೆಳಗಾವಿಗೆ ಸರ್ ಅದು ಓಕೆ ಸರ್, ಅದು ಬೆಳಗಾವಿಗೆ ರೆಫರ್ ಮಾಡಿದ್ರೆ ನಿಮ್ಮ ಅರ್ಜಿನ ಅಲ್ಲಿಗೆ ಮಾಹಿತಿ ಆಯೋಗದವ್ರು ಈಗ ತಾತ್ಕಾಲಿಕ ಮೊನ್ನೆ ಒಬ್ಬರು ನೇಮಿಸಿಯಾರೆ. ಈಗ ಒಂದ್ 2-3 ದಿನ ಆಯ್ತು, ತಾತ್ಕಾಲಿಕ ಆಯೋಗದ ಒಬ್ಬ ಕಮಿಷನರ್ ನೇಮಿಸಿಯಾರೆ. ಹೌದು ಸರ್, ಬೆಳಗಾವಿ ಬಗ್ಗೆ ನೇಮಿಸಿಯಾರೆ. ನಿಮ್ಗೆ ಅದೆಲ್ಲ ಸಮಸ್ಯೆ. ನೀವು ಅಲ್ಲಿ ಅರ್ಜಿ ಕೊಟ್ರೆ ಏನಾಗುತ್ತೆ ಅಂದ್ರೆ, ದಾಖಲೆ ಕೊಡಿ ಅಂತ ಇವ್ರಿಗೆ ಆದೇಶ ಮಾಡ್ತಾರೆ, ಇಲ್ಲ 500,000 ರೂಪಾಯಿ ದಂಡ ಹಾಕ್ತಾರೆ. ನೀವು ಇದ್ರಲ್ಲಿ ವಿಜಯ ಆಗಲ್ಲ. ವಿಜಯ ಆಗ್ಬೇಕು ಅಂತ ಹೇಳಿದ್ರೆ ನೀವು ಅದ್ರ ವಿರುದ್ಧ ಯಾರಿಗೆ ಬೋಗಸ್ ಕೊಟ್ಟಿದ್ದಾರೆ ಅಂದಾಗ ಇಲಾಖಾವಾರೋ ಅಥವಾ ಲೋಕಾಯುಕ್ತನೋ ಅಥವಾ ಸಿಒಡಿಗೋ ಅಥವಾ ನ್ಯಾಯಾಲಯದಲ್ಲೋ ನೀವು ದೂರು ದಾಖಲಿಸಬೇಕಾಗುತ್ತೆ. ಅದಕ್ಕೆ ನಿಮ್ಮ ಹತ್ರ ಪೂರ್ವಭಾವಿ ದಾಖಲೆಗಳು ಗ್ರಾಮ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿಯಲ್ಲಿ ಇರ್ತವೆ. ಮನೆ ಕೊಟ್ಟಿರೋದಕ್ಕೆ ನೀವು ಏನು ಮನೆ ಕೊಟ್ಟಿರೋ ಅರ್ಜಿಗಳನ್ನ ತಗೊಂಡಿದ್ ನಂತರ ಆ ಹಿಂದೆ ಅದ್ರ ಹಿಂದೆ ಅವ್ರು ಕಂದಾಯ ಕಟ್ಟಿರ್ತಾರಲ್ಲ, ಮನೆನೇ ಇಲ್ದಲ್ಲ ಇರ್ತಲ್ಲ ಕೆಲವರು, ಅವರು ಮನೆ ಕಂದಾಯ ಕಟ್ಟಿರಲ್ಲ. ಅವರು ಆ ಮನೆಗೆ ಕಂದಾಯ ಏನ್ ಕಟ್ಟಿರಲ್ಲ, ಆ ದಾಖಲೆಗಳನ್ನ 4 ವರ್ಷ 5 ವರ್ಷ ನೀವು ದಾಖಲೆಗಳು ಪಂಚಾಯತ್ ತಗೊಳ್ಬೇಕು. ನಿಮಗೆ ಇದು 3-4 ತಿಂಗಳು ಪ್ರೋಸೆಸ್ ಆಗುತ್ತೆ. ನೀವು ನನ್ನ ನಂಬರ್ ತಗೊಂಡು ನಾನು ಹೇಳ್ತೀನಿ ನಿಮಗೆ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ. ಅದನ್ನ ತಗೊಂಡ್ಬಿಟ್ಟು ನೀವು ಲೋಕಾಯುಕ್ತರಲ್ಲಿ ದಾಖಲೆ ಮಾಡಿದ್ರೆ ಆಗಿನ PWD ಇಂಜಿನಿಯರ್ ಮತ್ತೆ AW ಯಾರಿದ್ರು, ಆಗಿನ PDO ಯಾರಿದ್ರು, ಆಗಿನ ತಹಸೀಲ್ದಾರ್ ಯಾರಿದ್ರು, ಎಲ್ಲರ ಮೇಲೆ ಭ್ರಷ್ಟಾಚಾರ ಮತ್ತು ಕರ್ತವ್ಯ ಲೋಪದ ಅಡಿಯಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲಿಸಕ್ಕೆ ಅವಕಾಶ ಇರುತ್ತೆ. ಆವಾಗ ಮಾತ್ರ ನಾವು ಜಯಗಳಿಸೋದು. ನೀವು ಅಲ್ಲಿಗೆ ಮೇಲ್ಮನವಿ ಹಾಕಿ ಅಲ್ಲಿಂದ ಬರುತ್ತೆ ಅಂತ ನಂದು ಹೆಚ್ಚು ಕಮ್ಮಿ 1,000 ಅರ್ಜಿಗಳು ಇನ್ನೂ ಪೆಂಡಿಂಗ್ ಇದಾವೆ. ಅದನ್ನ ನಾವು ಮೇಲ್ಮನವಿ ಸಿಕ್ಕಿಲ್ಲ ಅಂತ ಕಾಯ್ತಾ ಕೂತ್ರೆ ಅಲ್ಲಿ ಹೋಗೋದು ಅಲ್ಲಿ ಹೋಗಿರುತ್ತೆ. ನಾವು ತೆಗಿಲಿಕ್ಕೆ ಬೇರೆ ಅಡ್ಡದಾರಿಗಳು ನಮ್ಮನ್ನ ದಿಕ್ ತಪ್ಸಕ್ಕೆ ಎಷ್ಟು ಅಡ್ಡದಾರಿಗಳು ನೋಡಿರ್ತಾರೆ, ನಾವು ಅಷ್ಟೇ ಅಡ್ಡದಾರಿಗಳಲ್ಲಿ ದಾಖಲೆ ತಗೊಳ್ಳೋಕ್ಕೂ ಪ್ರಯತ್ನ ಪಡ್ತಾ ಇರಬೇಕು. ಗ್ರಾಮ ಪಂಚಾಯತಿಯಲ್ಲಿ ಮನೆ ಕೊಟ್ಟಿದ್ದೇ ಇರುತ್ತೆ. ಆ ಮನೆ ಬಿದ್ದೋಗಿದ್ದೆ. ಎರಡೇ ಪ್ರಶ್ನೆ. ಇನ್ನೊಂದು ಲೋಕಾಯುಕ್ತ ಅವ್ರಿಗೆ ನೀವು ಫೈಲ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಸರ್, ಲೋಕಾಯುಕ್ತ ಮೇಲೆ ನಮ್ ಗೌರವ ಇದೆ, ಅದ್ರ ಬಗ್ಗೆ ನಾವು ನ್ಯಾಯ ಸಿಗುತ್ತೆ. ಗೌರವ ಇದೆ ಸರ್. ಲೋಕಾಯುಕ್ತಕ್ಕೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಾವು ಇವತ್ತು ಅರ್ಜಿ ಹಾಕಿ ನಾವು ನಾಳೆ ಸತ್ತು ಹೋದ್ರು ಲೋಕಾಯುಕ್ತರು ಅರ್ಜಿನ ವಜಾ ಮಾಡಲ್ಲ. 10 ವರ್ಷ ಆದ್ರೂ 5 ವರ್ಷ ಆದ್ರೂ ಸಂಪೂರ್ಣ ತನಿಖೆ ಮಾಡ್ತಾರೆ. ಲೋಕಾಯುಕ್ತ ಬೆಂಗಳೂರು ಆಫೀಸ್ ಒಳಗಡೆ ನೀವು ಎಷ್ಟೇ ಅರ್ಜಿ ಹಾಕಿದ್ರು ಅದರಲ್ಲಿ ಜಿಲ್ಲಾ ನ್ಯಾಯಾಧೀಶರುಗಳು, ರಾಜ್ಯ ಹೈಕೋರ್ಟ್ ನ್ಯಾಯಾಧೀಶರುಗಳು, ರಿಟೈರ್ಡ್ ನ್ಯಾಯಾಧೀಶರುಗಳು ಅವ್ರು ಕಾರ್ಯನಿರ್ವಹಿಸ್ತಿರ್ತಾರೆ. ಅವರು 2 ದಾಖಲೆಗಳನ್ನು ನಿಮ್ಮ ದಾಖಲೆಗಳು ಅವ್ರ ದಾಖಲೆಗಳು ಸ್ಕ್ರೂಟಿನಿ ಮಾಡ್ತಾರೆ, ಟೈಮ್ ತಗೊಳ್ತಾರೆ. ಆದ್ರೆ ಜಡ್ಜ್ಮೆಂಟ್ ನೇರವಾಗಿ ಕೊಡ್ತಾರೆ ಅವರು. ಒಂದು 4-5 ಅರ್ಜಿಗಳಲ್ಲಿ 5 ಜನ ಅಧಿಕಾರಿಗಳಿಗೆ VRS ಕೊಡ್ಸಿದ್ದಾರೆ. ವಾಲಂಟರಿ ರಿಟೈರ್ಮೆಂಟ್ ಬಿಟ್ಟು 8,000 ಪೆನ್ಷನ್ ಮಾಡಿ ಓಡಿಸಿದ್ದಾರೆ, ಇಲಾಖೆಯಿಂದ ಹೊರ ಕಳಿಸಿದ್ದಾರೆ. ನೀವು ದಾಖಲೆಗಳನ್ನ ಕೊಡಿ, ನೀವು ಕೇಸ್ ಮಾಡಿ. ದಾಖಲೆಗಳು ತಗೊಳಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಕೇಳಿ, ಖಂಡಿತ ನಿಮಗೆ ಎಷ್ಟೊತ್ತಿಗೆ ಬೇಕಾದ್ರೆ ಕಾಲ್ ಮಾಡಿ, ನಾನು ನಿಮಗೆ ಮಾಹಿತಿಗಳನ್ನ ಕೊಡ್ತೀನಿ. ಮತ್ತೆ ನಿಮಗೆ ಏನ ದಾಖಲೆಗಳು ಸಿದ್ಧಪಡಿಸಕ್ಕೆ ಮಾಹಿತಿ ಯಾವ ರೀತಿ ಎಷ್ಟು ಬುದ್ಧಿವಂತ ತಗೊಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಕೇಳಿ, ನಾನು ಎಲ್ಲ ದಾಖಲೆಗಳನ್ನ ಸಿದ್ಧಪಡಿಸಿ ನಿಮಗೆ ಮುಟ್ಟಿಸ್ತೀನಿ. ಸರ್ ಇನ್ನೊಂದು ಪ್ರಶ್ನೆ, ಲೋಕಾಯುಕ್ತರ ಬಗ್ಗೆ ನಂದು ಯಾವುದೂ ಇಲ್ಲ ಸರ್. ಲೋಕಾಯುಕ್ತ ತುಂಬಾ ಗೌರವ ಇದೆ, ರೆಸ್ಪೆಕ್ಟ್ ಇದೆ, ಅದ್ರ ಬಗ್ಗೆ ಅದಲ್ಲ. ಬಟ್ ಲೋಕಾಯುಕ್ತ ನಾವು ಫೈಲ್ ಕಂಪ್ಲೀಟ್ ಮಾಡಿದ್ರು 4 ವರ್ಷದಿಂದ 5 ವರ್ಷದ್ದು ಇನ್ನು ಪೆಂಡಿಂಗ್ ಇದೆ. ನಂದು ಇದೆ ಸರ್, 2018 ಅವ್ರು ಆಕ್ಷನ್ ಮಾಡಕ್ಕೆ ಇನ್ನೂ ಪೆಂಡಿಂಗ್ ಇದೆ. ಸೊ ಲೋಕಾಯುಕ್ತವರೆಗೂ ಪೆಂಡಿಂಗ್ ಕೇಸ್ ಇಟ್ಕೊಂಡ್ಬಿಟ್ರೆ ಜನಸಾಮಾನ್ಯರು ಏನ್ ಸರ್ ಏನ್ ಮಾಡ್ಬೋದು ಅನ್ನೋದು ಒಂದು ಲೆಕ್ಕಾಚಾರ ಅಲ್ವಾ ಸರ್? ಸರ್ ಹಂಗಲ್ಲ ಸರ್, ಅಲ್ಲಿ ಒಂದು 20 ಟೇಬಲ್ ಇದಾವೆ ಸರ್. ಓಕೆ, 20 ಟೇಬಲ್ ಇರೋದು ಆಯ್ತಾ. ಅದನ್ನ ಕರ್ನಾಟಕನ 6 ಭಾಗ ಡಿವೈಡ್ ಮಾಡ್ಕೊಂಡಿದ್ದಾರೆ. 6 ಭಾಗ ಡಿವೈಡ್ ಮಾಡ್ಕೊಂಡ್ಬಿಟ್ಟು ಒಂದು ಏನದ 6-30 ಒಂದು 5 ಜಿಲ್ಲೆಗಳಿಗೆ ಒಬ್ಬೊಬ್ರು ಅಧಿಕಾರಿಗಳು ಇರ್ತಾರೆ, ಲೋಕಾಯುಕ್ತರು ಅಂತ. ಸಾವಿರಾರು ಅರ್ಜಿಗಳು ಬರುತ್ತೆ. ಅವರು ಅದರಲ್ಲಿ ನೀವು ಲಾಯರ್ನ ಇಟ್ಬಿಟ್ಟು ವಾದ ಮಾಡೋದು, ಇನ್ನೊಬ್ರ ಕೈಲಿ ವಾದನ ಕೇಳೋದು ಏನೂ ಇರಲ್ಲ ಅಲ್ಲಿ.
ನೀವು ಕೊಟ್ಟಿರ್ತಕ್ಕಂಥ ದಾಖಲೆ, ಅವ್ರು ಇಲಾಖೆ ಪೊಲೀಸರ ಕಡೆ ತರಿಸ್ಕೊಂಡಿರ್ತಕ್ಕಂಥ ದಾಖಲೆ ಎರಡನ್ನೂ ವೆರಿಫಿಕೇಶನ್ ಮಾಡಿ ತೀರ್ಮಾನ ಮಾಡಬೇಕಾಗುತ್ತೆ. ಹಾಗಾಗಿ 4-5 ವರ್ಷ ಸಾಮಾನ್ಯವಾಗಿ ಹಿಡಿಯುತ್ತೆ ಅಲ್ಲಿ ಪ್ರಕರಣದ. ಯಾಕಂತ ಹೇಳಿದ್ರೆ ಒಂದೊಂದು ಡೇಟು 3 ತಿಂಗಳಿಗೆ 2 ತಿಂಗಳು ಒಂದು ಡೇಟ್ ಕೊಟ್ಟು 5 ಡೇಟಿಗೆ ನಿಮ್ಗೆ ಹೆಚ್ಚು ಕಮ್ಮಿ ಇದಾಗ 1 ವರ್ಷ ಆಗ್ಬಿಡುತ್ತೆ. ಮತ್ತೆ ಈ ಅಧಿಕಾರಿಗಳಿಗೆ ನೀವು ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಅವ್ರು ಅರ್ಜಿ ಬರೀತಾರಲ್ಲ, ಅವ್ರು ತಂದು ಕೊಡಕ್ಕೆ 2-3 ಡೇಟ್ ಸತಾಯಿಸ್ತಾರೆ. ಅಲ್ಲಿಗೆ ಒಂದು 5-6 ತಿಂಗಳು ಹೋಗಿರುತ್ತೆ. ಕರೆಕ್ಟ್ ಸರ್. ಲಾಸ್ಟ್ ಲೋಕಾಯುಕ್ತ ಫೈನಲ್ ಮಾಡ್ಬಿಟ್ಟು, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಕಮಿಷನರ್ ಅವ್ರಿಗೆ ಪಿಡಿಒ ತಪ್ಪು ಮಾಡಿದ್ದಾರೆ, ಇವ್ರ ಮೇಲೆ ಆಕ್ಷನ್ ಮಾಡಬಹುದಾ ಅಂತ ಹೇಳ್ಬಿಟ್ಟು ಇವ್ರು ಕಳ್ಸಿರ್ತಾರೆ. ಅವ್ನು ಫೈಲ್ ಅಂತ ಫೈಲ್ ಇರುತ್ತೆ, ಅಲ್ಲಿ ಅವ್ರು ಪೆಂಡಿಂಗ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲೇ 3-4 ವರ್ಷ ಪೆಂಡಿಂಗ್ ಇರುತ್ತೆ. ಹೌದೌದು ಸರ್, ಹೌದು ಪಂಚಾಯತ್ ರಾಜ್ ಯಾವಾಗ ಆಕ್ಷನ್ ಮಾಡಿ ಅವ್ರು ಕೊಡ್ತಾರೋ ಸಬ್ಮಿಟ್ ಮಾಡ್ತಾರೋ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಒಂದು 54-55 ವರ್ಷ ಆಗೋ ತನಕ ಅವ್ರನ್ನ VRS ತಗೊಳ್ಳಲ್ಲ ಸರ್ಕಾರದವರು. ಆ ವ್ಯಕ್ತಿಗೆ ಒಂದು 55-56 ವರ್ಷ ಆಗಿದ ತಕ್ಷಣ ಒಂದು 8,000-10,000 ತಿಂಗಳಿಗೆ ಪೆನ್ಷನ್ ಸೆಟ್ ಮಾಡಿ ಸರ್ಕಾರದವ್ರು ಒಳ ಕಳಿಸುತ್ತೆ. ಹೌದು ಸರ್. ಅವ್ರದ್ದು ಅರ್ಜಿದಾರದ್ದು ಏನ್ ಪ್ರಶ್ನೆ ಅಂದ್ರೆ, ಅರ್ಜಿದಾರ ಅವರು ಗೌರ್ಮೆಂಟ್ ಲೋಕಾಯುಕ್ತ ಫೈನಲ್ ಮಾಡ್ಬಿಟ್ಟು ಗೌರ್ಮೆಂಟ್ ಸಲ್ಲಿಸ್ತಾರೆ. ಗೌರ್ಮೆಂಟ್ ಏನ್ ಆಕ್ಷನ್ ತಗೋಬೇಕು, ಆಮೇಲೆ ಲೋಕಾಯುಕ್ತ ಫೈನಲ್ ಮಾಡ್ಬೇಕು ಸರ್, ವಜಾ ಮಾಡ್ಬೇಕು, ಅದೇನ್ ಮಾಡ್ಬೇಕು ಅಂತ. ಸೊ ಅಷ್ಟೊತ್ತವರೆಗೆ ಇವ್ರು ಅರ್ಜಿದಾರ ಏನ್ ಮಾಡ್ಬೇಕು ಹೇಳಿ, ಅರ್ಜಿದಾರ ಮಾನಸಿಕ ಎಂದ್ ಮಾಡ್ಬೇಕು ಅವರು ಅಂತ ನಾನ್ ಕೇಳ್ತಾರೆ ಪ್ರಶ್ನೆ. ಇವ್ರು ಎಲ್ಲ ಅವ್ರು ಮಾಡೋ ಕೆಲಸ ಸಾರ್ವಜನಿಕರು ಅಧಿಕಾರಿಗಳು ಮಾಡುವಂತ ಕೆಲಸಗಳು ಸಾರ್ವಜನಿಕ ಮಾಡಿಕೊಟ್ರು ಇವ್ರು ಸಪೋರ್ಟ್ ಮಾಡಲ್ವಲ್ಲ ಅನ್ನೋದನ್ನ ಲೆಕ್ಕಾಚಾರ. ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಲೋಕಾಯುಕ್ತರು ಅವ್ರ ಕೆಲಸ ನಾವು ಮಾಡ್ತಾ ಇಲ್ಲ. ನಮ್ಮಗಳಿಗೆ ನ್ಯಾಯ ಸಿಗೋಕ್ಕೋಸ್ಕರ ಸರ್ಕಾರ ಒಂದು ಇಲಾಖೆನ ಸೃಷ್ಟಿ ಮಾಡಿರೋದು, ನಮ್ಗಳಿಗೆ ನ್ಯಾಯ ಸಿಗ್ಲಿ ಅಂತೇಳಿ. ಆಯ್ತಾ? ಹಾಗಾಗ್ಬಿಟ್ಟು ನಾವು ಅವ್ರ ಕೆಲಸ ಎಲ್ಲೂ ಮಾಡ್ತಾ ಇಲ್ಲ. ನಮಗೆ ಯಾರು ಅನ್ಯಾಯ ಮಾಡಿದ್ರೆ, ನಮ್ಮ ಅಧಿಕಾರಿ ಯಾರು ಮೋಸ ಮಾಡಿದ್ರೆ, ನಾವು ಅವ್ರಿಗೆ ಮಾಹಿತಿ ಕೊಟ್ಟು ದಾಖಲೆ ಕೊಟ್ಟಾಗ ಅವರು ನಮಗೆ ಗೌರ್ಮೆಂಟ್ ಅವ್ರು ಬಿಡಿ ಸರ್, ನಾನು ಹೇಳಿದಿಲ್ಲ ಸರ್, ನಾವು ಇವತ್ತು 1 ಲೀಟರ್ ನೀರಿಗೆ ಅಧಿಕಾರಿಗಳು ಡಾಕ್ಯುಮೆಂಟ್ ಇಲ್ಲ ಇನ್ನೋದ್ರೆ ಹೇಳ್ತಾರೆ ಏನಂತಂದ್ರೆ, ಸಾರ್ವಜನಿಕ ನೀವು ಏನಾದ್ರು ನೀವೆಲ್ಲ ನೆಕ್ಸ್ಟ್ ಬೇಕಾದ್ರೆ ಗೌರ್ಮೆಂಟ್ ಅವ್ರು ಹೇಳ್ತಾರೆ ಏನಂದ್ರೆ, ಮಾಹಿತಿ ನಮ್ಗೆ ಇಲ್ಲ, ಮಾಹಿತಿ ನಮ್ಗೆ ಡಾಕ್ಯುಮೆಂಟ್ ತೆಗಿಸ್ಕೊಡಿ ಅಂತ ಹೇಳ್ತಾರೆ. ಓಪನ್ ಆಗಿ ಹೇಳ್ತಾರೆ ಅಧಿಕಾರಿಗಳು ನಮ್ಗೆ. ಹಾಗಾಗಿ ಓಪನ್ ಆಗಿ ಹೇಳ್ತಾರೆ, ಹಿಂದ್ಗಡೆ ಅವಾಜ್. ಹೌದು ಸರ್, ಸತ್ಯ ಸರ್. ಈಗ ಅಧಿಕಾರಿಗಳು ಹೆಂಗಾಗಿದ್ದಾರೆ ಅಂತ ಹೇಳಿದ್ರೆ, ಅಧಿಕಾರಿಗಳು ರಾಜಕಾರಣಿಗಳು ಜಾತಿ ವೈಸ್ ಎಲ್ಲ ವಿಭಾಗ ಆಗಿದ್ದಾರೆ. ನಮ್ಮವನು ಅಂತ ಹೇಳ್ಬಿಟ್ಟು ಅಲ್ಲಿ ಸರ್ಕಾರಿ ನೌಕರದ್ದು ಹೆಂಗಾಗಿದೆ ಅಂದ್ರೆ, ಕುರುಬರ ಸಂಘ, ಕುರುಬರ ನೌಕರ ಸಂಘ, ದಲಿತರ ನೌಕರ ಸಂಘ, ಮುಸಲ್ಮಾನ್ ನೌಕರ ಸಂಘ, ವಕೀಲ ನೌಕರ ಸಂಘ, ಆತರ ಮಾಡ್ಕೊಂಡಿದ್ದಾರೆ. ಇಲ್ಲ ಅಂತ ಹೇಳಲ್ಲ, ಆಗಿದೆ. ಆದ್ರೆ ನಮ್ಮ ಹೋರಾಟ ಇದೆಯಲ್ಲ, ನಾವು ಹೋರಾಟ ಮಾಡೋದನ್ನ ಬಿಗಿಯಾಗಿ ಮಾಡಿದ್ರೆ ಎಲ್ಲವೂ ಸಾಧ್ಯ. ಈಗ ನಮಗೊಂದು ಆಸ್ತಿ ಇದೆ. ಈಗ ನಾನು DDPಗಳನ್ನ ಟ್ರಾಪ್ ಮಾಡಿಸಿ ಜೈಲಿಗೆ ಕಳಿಸ್ದೆ, BOಗಳನ್ನ ಕಳಿಸ್ದೆ, ಕ್ಲರ್ಕ್ಗಳನ್ನ ಕಳಿಸ್ದೆ, ತುಂಬಾ ಜನ ಕಳಿಸಿದ್, ದುಡ್ಡು ತಗೊಂಡ್ರನ್ನ ಕಳಿಸಿದ್. ನಾವು ಪ್ರಯತ್ನ ಪಡ್ತಾ ಇದ್ರೆ ಮಾತ್ರ ಸ್ವಲ್ಪ ನಮ್ಮ ಜಿಲ್ಲೆಗೆ ಬರಕ್ ಹೆದರ್ತಾರೆ. ನಾವ್ ಯಾಕಪ್ಪ ತಗಲಾಕೊಳ್ಬೇಕು ಅಂತ. ಹಾಗಾಗಿ ನಾವು ಅವರಿಗೆ ಈ ಹಿಂದೆ ದೇವತೆ ತೊಂದರೆ ಕೊಡ್ತಾ ಇದ್ರು ಅಂದ್ರೆ, ಆ ಮಟ್ಟಕ್ಕೆ ನಾವು ಸತ್ಯದ ಪರ ನಿಂತು ಹೋರಾಟ ಮಾಡಿದ್ರೆ ಅವೆಲ್ಲ ಅಂತ ಕೆಟ್ಟ ಅಧಿಕಾರಿಗಳು ನಿಮ್ ತಾಲೂಕು, ನಿಮ್ ಜಿಲ್ಲೆಗೆ ಬರಕ್ ಹೆದರ್ತಾರೆ. ನೀವು ಅತಿ ಹೆಚ್ಚು ಅರ್ಜಿಗಳನ್ನ ಕೊಡಿ, ಅತಿ ಹೆಚ್ಚಿಗೆ ದೂರುಗಳನ್ನ ದಾಖಲು ಮಾಡಿ. ಈಗ ಅವ್ರು ಮಾಡ್ತಾರ ಬಿಡ್ತಾರ ಅಂತ ಕೂತ್ರೆ 5 ವರ್ಷದ್ರೆ ನಾವೇ ಸತ್ತೋಗಿರ್ತೀವಿ. ನಾವು ಅದನ್ನ ಕಾಯ್ಬಾರ್ದು. ನಾವು ಬದುಕಿರಷ್ಟು ದಿನ ಎಷ್ಟನ್ನ ಸರಿ ಮಾಡಕ್ ಸಾಧ್ಯನೋ ಅಟ್ಲೀಸ್ಟ್ ನಮ್ಮ ಜೀವನದಲ್ಲಿ 1-2 ಜನ ಭ್ರಷ್ಟಾಧಿಕಾರಿಗಳಾದ್ರೂ ರಿಟೈರ್ಡ್ ಆದ್ರೆ ವಾಲಂಟಿ ತಗೊಂಡು ಹೋದ್ರೆ ನಾವು ಸಂತೋಷ ಪಡ್ಬೇಕು. ಮತ್ತೆ 2 ಜನ ನಮ್ಮ ಕಾರ್ಯಕರ್ತಗಳನ್ನ ನಾವು ಒಟ್ಟು ಮಾಡ್ಬೇಕು. ಯಾವ್ದೋ ಒಂದು ಫಂಕ್ಷನ್, ಜಾತ್ರೆ ಅಂದಾಗ 100 ಜನ ಸೇರಿಸ್ತೀವಿ ನಾವು. ಅಟ್ಲೀಸ್ಟ್ ಮಾಹಿತಿ ಕೇಳ್ಬೇಕಪ್ಪ, ಈ ತರ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಚುನಾವಣೆ ಬಂದಾಗ 100 ಜನ ಕ್ಯಾನ್ಸಲ್ ಹೋಗ್ತೀವಿ. ಅದನ್ನೆಲ್ಲ ಬಿಟ್ಟು ಇದನ್ನ ನಾವು 2005ಕ್ಕಿಂತ ಹಿಂದೆ ನಾವು ಡೆಲ್ಲಿ ಒಳಗಡೆ ಇಂಥ ಕಾಯ್ದೆ ಬರಬೇಕು ಅಂತ ಹೋರಾಟ ಮಾಡಿದ್ರಲ್ಲ, ಮೇಧಾ ಪಾಟ್ಕರ್, ಅರವಿಂದ್ ಕೇಜ್ರಿವಾಲ್, ವಜಾತ್ ಅಬ್ಬಿಬುಲ್ಲಾ, ಅವ್ರ ಜೊತೆ ನಾವು ಹೋರಾಟಕ್ಕೆ ಹೋದವರು. ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬರಬೇಕು ಅಂತ 2001-2 ನಾವು ಹೋರಾಟ ಮಾಡಿದವರು. ಆದ್ರೆ 2005 ಕಾಯ್ದೆ ಬಂದಾದ ನಂತರ ನಾವು ಇಂಪ್ಲಿಮೆಂಟ್ ಆಗ್ತಿರಲ್ಲ ಅಂತ ಬೇಸರ ಆಗ್ತಾ ಇದೆ. ಈ ಕಾಯ್ದೆನ ಇಂಪ್ಲಿಮೆಂಟ್ ಎಲ್ರು ಮಾಡ್ಬೇಕು ಅಂತ ಅತಿ ಹೆಚ್ಚು ಕಾರ್ಯಕರ್ತರು. ಯಾಕಂದ್ರೆ ದೇಶದ ಪ್ರತಿಯೊಬ್ಬನಿಗೂ ಕೊನೆಯ ಪ್ರಜೆಯಿಂದ ಹಿಡಿದು ರಾಷ್ಟ್ರಪತಿ ತನಕ ಅವಕಾಶ ಕೊಟ್ಟಿರ್ತಕ್ಕಂಥ ಏಕೈಕ ಕಾಯ್ದೆ ಇದು. ಇದನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳೋಣ. ಏನಾದ್ರು ನಿಮ್ಗಳಿಗೆ ವೈಯಕ್ತಿಕ ಏನಾದ್ರು ಮಾಹಿತಿಗಳು ಮತ್ತೊಂದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಬುದ್ಧಿವಂತಿಕೆ ತಗೊಳ್ಬೇಕು. ದಾಖಲೆ ಅರ್ಜಿ ಕೊಟ್ಟ ತಕ್ಷಣ ಯಾರು ಕೊಡಲ್ಲ. ಯಾಕಂದ್ರೆ ದಾಖಲೆ ಯಾರೇ ಕೊಟ್ಟರು ಅವ್ರು ಸಿಗಾಕೊಳ್ತಾರೆ, ಅವರೇ ತೊಂದರೆ ಸಿಗಾಕೊಳ್ಳೋದು, ಅವರೇ ತಪ್ಪು ಮಾಡಿರೋದು. ಮತ್ತೆ ಏನಾಗ್ತಿದೆ, ಕಾಂಕ್ರೀಟ್ ರೋಡ್ ಮಾಡ್ತಾರೆ. ನನಗೆ ಏನು ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ, ಇಷ್ಟು ದಿನ ನನಗೆ ಕಾಲ್ ಮಾಡಿದ್ರೆ ಯಾರು ಒಂದು ಸ್ಯಾಂಪಲ್ ಕೇಳ್ತಾ ಇಲ್ಲ. ಸ್ಯಾಂಪಲ್ಗಳನ್ನ ಕೇಳಿ. ಕಾಂಕ್ರೀಟು ನಾನು ತೋರಿಸಿರೋ ಜಾಗದಲ್ಲಿ, ನಾನು ಹೇಳಿರೋ ಅಧಿಕಾರಿಗಳ ಸಮ್ಮುಖದಲ್ಲಿ ನನಗೆ ಇಂಥ ಸ್ಯಾಂಪಲ್ ಕಟಿಂಗ್ ಬೇಕು ಅಂದಾಗ ಆ ಪೀಸ್ನ ಕಟ್ ಮಾಡಿ ಕೊಡ್ಬೇಕು. ಅವರು ಅದನ್ನ ಸೀಲ್ ಮಾಡ್ಕೊಡ್ತಾರೆ. ಅದನ್ನ ನೀವು ಕಳಿಸ್ಬಿಟ್ಟು ಅದು ಎಷ್ಟು ಕ್ವಾಲಿಟಿ ಇದೆ, ಎಷ್ಟು ಸಿಮೆಂಟ್ ಇದೆ, ಎಷ್ಟು ಎಲ್ಲಿ ಇದೆ ಅಂತೇಳಿ ಆ ರಿಪೋರ್ಟ್ ತಗೊಂಡು ಕೇಸ್ ಮಾಡಕ್ ಅವಕಾಶ ಇದೆ. ಕಾಂಕ್ರೀಟ್ ರೋಡ್ ಮಾಡಿರ್ತಾರೆ, ಚರಂಡಿ ಮಾಡಿರ್ತಾರೆ, ಅಲ್ಲಿ ಕ್ವಾಲಿಟಿ ಇರಲ್ಲ, ಕ್ವಾಂಟಿಟಿ ಇರಲ್ಲ, ಅದನ್ನು ಪ್ರಶ್ನೆ ಮಾಡಿ. ಅದಕ್ಕೆ ಹೆಂಗೋ ಈಗ ಮೋಹನ್ ಸರ್ ಏನೊಂದು ಗ್ರೂಪ್ ಮಾಡಿದ್ದಾರೆ ಕರ್ನಾಟಕ ಮಾಹಿತಿ, ಅದ್ರಲ್ಲಿ ನಂದು ನಂಬರ್ ಇದೆ, ಅದ್ರಲ್ಲಿ ನೀವು ಗ್ರೂಪ್ ಅಲ್ಲಿ ಹಾಕಿ, ಇಲ್ಲ ಆ ನಂಬರ್ ನನಗೆ ಇಂಡಿವಿಜುವಲ್ ಆಗಿ ನನಗೆ ಹಾಕಿ,
ನಾನು ಮ್ಯಾಕ್ಸಿಮಮ್ ಸಾಧ್ಯ ಆದಷ್ಟು ಕರ್ನಾಟಕದಲ್ಲಿ ಒಳ್ಳೆ ಮಾಹಿತಿ ಕಾರ್ಯಕರ್ತರ ಒಕ್ಕೂಟ, ಪುರುಷೋತ್ತಮ್ ಸರ್ ಇದ್ದಾರೆ, ಅವರೆಲ್ಲ ಮಾರ್ಗದರ್ಶನದಲ್ಲಿ ಒಳ್ಳೆ ಒಂದು ಕಾರ್ಯಕರ್ತರ ಒಕ್ಕೂಟ ಮಾಡಿ ಇಡೀ ರಾಜ್ಯದಲ್ಲಿ ಕರ್ನಾಟಕ ನಂಬರ್ 1 ಮಾಡಕ್ಕೆ ಎಲ್ಲ ಪ್ರಯತ್ನ ಪಡೋಣ. ಭ್ರಷ್ಟಾಚಾರ ಮಾಹಿತಿ ಕಾರ್ಯಕರ್ತರು ಎಷ್ಟು ಜಾಸ್ತಿ ಕೊಡ್ತಾರೆ ಅಷ್ಟು ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ನಿಮ್ಮೂರಲ್ಲಿ 4 ಜನ ಕೇಳೋರು ಇದ್ದಾರೆ, ಅಧಿಕಾರಿಗಳು ಕೆಟ್ಟ ಅಧಿಕಾರಿಗಳು ಟ್ರಾನ್ಸ್ಫರ್ ತಗೊಂಡೇ ಬರಲ್ಲ. ಹೇಳಿ ಮಂಜುನಾಥ್ ಸರ್ ಪ್ಲೀಸ್. ಗ್ರೂಪ್ಗೆ ಸೇರ್ಕೋಬೇಕಂದ್ರೆ ಯಾವ ತರ ಲಿಂಕ್ ನಿಮ್ ಗ್ರೂಪ್ಗೆ ಸೇರ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ಅಲ್ಲ ಅದಕ್ಕೆ ಮಾಹಿತಿ ಕೊಡೋಣ ಸರ್, ಅದಕ್ಕೆ ಮಾಹಿತಿಯನ್ನ ನಾವು ಕೊಡೋಣ. ಅಲ್ಲ ನೀವು ಅದ್ರ ಕೊಟ್ಟು ನಿಮ್ ನಂಬರ್ ಹೇಳಿ ಸರ್, ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ ಸರ್. ನಾವು ಅದು ಪ್ರಯತ್ನ ಮಾಡೋಣ ಸರ್. ಈಗ ನಮ್ಮ ಒಂದು ಗ್ರೂಪ್ ನಲ್ಲೂ ಇದಾರೆ ಅವರು. ಈಗ ನಮ್ ಗ್ರೂಪ್ ನಲ್ಲಿ ನಿಮ್ಮ ಒಂದು ಗ್ರೂಪಿನ ಏನು RTI ಕಾರ್ಯಕರ್ತರ ಒಂದು ಒಕ್ಕೂಟ ಏನಿದೆ ಅದ್ರದ್ದು ಲಿಂಕ್ ನ ನಾವು ಶೇರ್ ಮಾಡ್ತೀವಿ ಸರ್. ಶೇರ್ ಮಾಡಿದಾಗ ಅದರಲ್ಲಿ ತಾವು ಜಾಯಿನ್ ಆಗ್ಬೋದು. ಮತ್ತೆ ಸಲಾವುದ್ದೀನ್ ಸರ್ದು ಏನು ನಂಬರ್ ಇದೆ, ವೈಯಕ್ತಿಕ ನಂಬರ್ ಇದೆ, ಅದನ್ನು ನಾವು ಶೇರ್ ಮಾಡ್ತೀವಿ. ಅದ್ರ ಮುಖೇನ ನಾವು ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಥವಾ ಗ್ರೂಪ್ ಸೇರ್ಕೊಂಡು ಅವ್ರನ್ನ ನೀವು ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಏನು ಮಾಹಿತಿಯ ಹಕ್ಕಿನ ವಿಚಾರವಾಗಿ ಏನಾದ್ರು ಕೇಳೋದಿದ್ರೆ ಅದನ್ನ ಕೇಳ್ಬೋದು ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಒಂದು ಅದ್ಭುತವಾಗಾಯ್ತು ನೋಡಿ. ಇವರು ನಾವು ಸಲಾವುದ್ದೀನ್ ಸರ್ ನಾವು ಬಹಳ ಆಭಾರಿ ಆಗಿರ್ಬೇಕು. ಯಾಕೆ ಅಂತಂದ್ರೆ ನಮ್ಗೆ ರಿಯಾಲಿಟಿಯನ್ನ ತೋರ್ಸ್ಕೊಟ್ಟಿದ್ದಾರೆ. ಏನು ಇನ್ನೂ ಸಾಕಷ್ಟು ಪ್ರಶ್ನೆಗಳು ಕೇಳೋದಿದೆ, ಬಟ್ ಕೇಳ್ತಾ ಕೂತ್ಕೊಂಡ್ರೆ ನಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬಟ್ ಈ ನಿಟ್ಟಿನಲ್ಲಿ ಕೊನೆಯದು ಒಂದು ಪ್ರಶ್ನೆ ಸರ್ ನನಗೆ ಏನು ಅಂತಂದ್ರೆ, ಈ RTI ಕಾರ್ಯಕರ್ತರ ಒಂದು ದುರ್ಬಳಕೆ ಮಾಡ್ಕೊಂತಾರ, ಅದು ಅರ್ಜಿಗಳನ್ನ ಸಲ್ಲಿಸಿ ಹಣವನ್ನ ಮಾಡ್ತಾರ ನಿಟ್ಟಿನಲ್ಲಿ ತಾವು ಏನು ಅಭಿಪ್ರಾಯವನ್ನು ಸೂಚಿಸ್ತೀರಾ ಸರ್? ಖಂಡಿತ ಆ ತರ ನಾವು ಕೆಲವ್ರು ಯಾರು ಮಾಡ್ತೀರ ಅಂದ್ರೆ ಅವಿದ್ಯಾವಂತರಾಗ್ಲಿ ಅಥವಾ ಕೆಲವರು ಪಾಪದವರಾಗ್ಲಿ ಯಾರು ಮಾಡ್ತಾ ಇಲ್ಲ. ಈ ಕೆಲವು ಈ ಪತ್ರಿಕಾ ಮಾಧ್ಯಮದ ನನ್ ಕಂಡಂಗೆ ಕೆಲವು ಸ್ವಲ್ಪ ಏನ ಅರ್ಧಬರ್ಧ ತಿಳ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಅದನ್ನ ಆ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮ ತಗೊಂಡಿದೆ? ನಾನು ಹೇಳ್ತಿರೋದು ಅಂದ್ರೆ ಯಾವ ಅಧಿಕಾರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಆ ಅಧಿಕಾರಿಗಳು ಅವ್ರ ಮೇಲೆ ದೂರ್ ಕೊಡ್ಲಿಕ್ಕೆ ಅವಕಾಶ ಇದೆ. ಹೌದು ಹೌದು, ದೂರ್ ಕೊಡ್ಲಿಕ್ಕೆ ಅವಕಾಶ. ಅಧಿಕಾರಿಗಳು ಏನಾಗಿರ್ತಾರೆ, 1 ಲಕ್ಷ ತಿಂದಿರ್ತಾರೆ, 5,000 ಕೊಡ್ತಾ ಇದ್ದಾರೆ. ಅದು ಇಬ್ರು ಏನಾಗಿದೆ ಅಂದ್ರೆ ಹೇಳೋನು ಕೇಳೋನು ಇಬ್ಬರಿಗೂ ಇದು ಸುಳ್ಳು ಅಂತ ಗೊತ್ತಾದಾಗ ಅದು ಇದಾಗಲ್ಲ, ಅಕ್ರಮ ಆಗಲ್ಲ. ಅದು ಆ ರೀತಿಯಲ್ಲಿ ಕೆಲವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬ ನೈಜ ಏನ್ ಅಧಿಕಾರಿ ಏನ್ ತಪ್ಪು ಮಾಡಿರಲ್ಲ, ಅವ್ನು ಯಾವ ಕಾರಣಕ್ಕೂ ಎಲ್ಲೂ ಹಣ ಕೊಡ್ಲಿಕ್ಕಾಗ್ಲಿ ಹೋಗಲ್ಲ. ಇಲ್ಲಿ ಏನಾಗಿದೆ, ಇಲ್ಲಿ ನಮ್ ತಾಲೂಕಲ್ಲೂ ಇದ್ದಾರೆ, 1 7 ಜನ ನಮ್ ತಾಲೂಕಲ್ಲೂ ಇದ್ದಾರೆ. ಅರ್ಜಿ ಹಾಕೋದು, ಅವ್ರಿಗೆ ಎದುರಿಸೋದು, ದುಡ್ಡು ತಗೊಳ್ಳೋದು, ಅಂತವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗ್ಬೇಕು ಅಂತ ಆಗ್ರಹಿಸ್ತೀನಿ ಸರ್. ಒಳ್ಳೇದಾಗ್ಲಿ ಸರ್, ಒಳ್ಳೇದು. ಬಹಳ ಅದ್ಭುತವಾಗಿ ಮಾತಾಡಿದ್ರೆ ಸರ್. ನೋಡಿ ತಾವು ಹೇಳ್ತಾ ಇದ್ರಿ ಕಾನೂನು, ಈ RTI ಅನ್ನೋದು ಒಂದು ಕಾನೂನು. ಆ ನಿಟ್ಟಿನಲ್ಲಿ ಆ ಕಾನೂನಿನ ಒಂದು ಅಸ್ತ್ರವನ್ನ ಹಿಡಿದು ಸಾಮಾಜಿಕವಾಗಿ ಅಥವಾ ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ನಾವು ಒಂದು ಪ್ರಯತ್ನ ಮಾಡೋದಕ್ಕೆ ಬಹಳ ಒಂದು ಅನುಕೂಲವಾದಂತಹ ಒಂದು ಆಯುಧ ಅಂತಾನು ಹೇಳಿದ್ರಲ್ಲೇ ತಪ್ಪಾಗ್ಲಾರ್ದು ಈ ಒಂದು RTI ಅರ್ಜಿಗಳು. ಸೊ ಈ ನಿಟ್ಟಿನಲ್ಲಿ ಬಹಳ ಒಂದು ಅದ್ಭುತವಾಗಿ ಮಾತಾಡಿದ್ರು ಸಲಾವುದ್ದೀನ್ ಅವರು. ಕರ್ನಾಟಕ ರಾಜ್ಯ RTI ಕಾರ್ಯಕರ್ತರ ಒಂದು ಕ್ಷೇಮಾಭಿವೃದ್ಧಿ ಒಂದು ಸಂಘಟನೆ ಇದು. ಸೊ ಈ ಸಂಘಟನೆ ಒಂದು ಅಡಿಯಲ್ಲಿ ನಮ್ಗೆ ಒಂದು RTI ವಿಚಾರವಾಗಿ ಸರ್, ಈಗ ಒಂದು ಕೆಲಸ ಮಾಡಿ, ಆಲ್ರೆಡಿ ಸಮಯ ಮುಗ್ದಿದೆ. ಸಮಯ ಮುಗ್ದಿರೋದ್ರಿಂದ ನಾವೊಂದು ಕೆಲಸ ಮಾಡೋಣ, ನಾವು ತಮ್ಮ ಏನು ಗ್ರೂಪ್ ಇದೆ ಮತ್ತು ಒಂದು ತಮ್ಮ ಸಂಘಟನೆ ಇದೆ, ಆ ಸಂಘಟನೆದ ಇನ್ಫಾರ್ಮೇಶನ್ ನಾವು ನಮ್ಮ ಗ್ರೂಪ್ ನಲ್ಲಿ ಶೇರ್ ಮಾಡ್ತೀವಿ. ಅಲ್ಲಿ ತಾವು ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಇದು ಒಂದು ಕಾನೂನು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಏನು ಯಾವುದನ್ನ ಜಾಸ್ತಿ ನಾವು ಹೇಳಿಕ್ ಬಯಸ್ತೀವಿ ಅಂತಂದ್ರೆ, ಇದು ಕೇವಲ ಒಂದು ಶೈಕ್ಷಣಿಕ ಕಾರ್ಯಕ್ರಮ. ಈ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ನಾವು ಆಕ್ಟಿವಿಸಮ್ ಅನ್ನ ಹೆಚ್ಚು ತೋರಿಸೋದಕ್ಕಿಂತ ನಾವು ಶೈಕ್ಷಣಿಕವಾಗಿ ಅವ್ರಿಗೆ ಈ ತರ ಎಲ್ಲ ಕಾನೂನು ಇದೆ, ಸೊ ಈ ಕಾನೂನನ್ನ ಸದ್ಬಳಕೆಯನ್ನ ಮಾಡಿಕೊಂಡು ರಾಷ್ಟ್ರ ನಿರ್ಮಾಣ, ಬಲಿಷ್ಠ ರಾಷ್ಟ್ರ ನಿರ್ಮಾಣದ ಒಂದು ಕಾರ್ಯಕ್ಕೆ ಹೇಗೆಲ್ಲ ಕಾನೂನು ಬಳಕೆ ಆಗ್ತದೆ ಅನ್ನೋ ವಿಚಾರವಾಗಿ ಇದು ಒಂದು ಕೇವಲ ಒಂದು ಕಾನೂನು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ, ಸೊ ಈ RTI ವಿಚಾರದಲ್ಲಿ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ನ ತರಬೇಕು ಅನ್ನೋ ನಿಟ್ಟಲ್ಲಿ ನಾವು RTI ಆಕ್ಟಿವಿಸ್ಟ್ ಆದಂತಹ ಸಲಾವುದ್ದೀನ್ ಅವ್ರನ್ನ ನಾವು ಇನ್ವೈಟ್ ಮಾಡಿ ಅವ್ರ ಕಡೆಯಿಂದ ಎಷ್ಟೋ ವಿಚಾರಗಳನ್ನ ಅವರು ಎಷ್ಟು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ, ಅರ್ಜಿಗಳಲ್ಲಿ ಅವ್ರು ಇನ್ಫಾರ್ಮೇಶನ್ ಕೊಡದಲ್ಲೇ ಇದ್ರೆ ನೀವು ಬೇರೆ ರೀತಿಯಲ್ಲಿ ಆದ್ರೂ ನೀವು ಪ್ರಶ್ನೆಗಳನ್ನು ಕೇಳಬೇಕು, ಪ್ರಶ್ನೆ ಮಾಡೋದನ್ನ ಕಲ್ತ್ಕೋಬೇಕು ಅಂತ ಅವ್ರು ಹೇಳ್ತಾರ. ಅವ್ರು ಪ್ರಶ್ನಿಸಿ ನೋಡಿ, ಪ್ರಶ್ನಿಸಿ, ಅದರಲ್ಲಿ ನೀವು ಹೆಂಗ್ ಪ್ರಶ್ನಿಸಿ ಅಂತಾನು ಹೇಳ್ತಾರ ಅವ್ರು. ಆ ರೀತಿಲಿ ಪ್ರಶ್ನೆಯನ್ನ ಮಾಡಿ ನೀವು ಉತ್ತರವನ್ನ ಪಡ್ಕೊಳ್ಳುವಂಥದ್ದು. ಬರೀ
ಕೇವಲ ಉತ್ತರವನ್ನ ಪಡ್ಕೊಬಾರ್ದು, ಆ ನಿಟ್ಟಲ್ಲಿ ಹೋರಾಟವನ್ನ ಮಾಡಿದಾಗ ಮಾತ್ರ ಆ ಒಂದು ಕಾನೂನಿಗೆ, ಆ ಒಂದು ಕಾಯ್ದೆಗೆ, ಆ ಒಂದು ಉದ್ದೇಶಕ್ಕೆ ಅರ್ಥ ಬರುತ್ತೆ ಅಂತ ಹೇಳ್ತಾ ಇವತ್ತು ಅದ್ಭುತವಾಗಿ ನಮ್ ಜೊತೆ ಮಾತಾಡಿದ್ರು ಸಲಾವುದ್ದೀನ್ ಅವರು. ಅವ್ರಿಗೆ ಬಹಳ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಮುಗಿಸೋಣ. ಮುಂದಿನ ಕಾರ್ಯಕ್ರಮ ನಾಳೆ ಒಂದು ಸಿವಿಲ್ ಕಾನೂನಿನ ವಿಚಾರವಾಗಿ, ಸಿವಿಲ್ ನ್ಯಾಯಾಲಯಗಳ ವಿಚಾರವಾಗಿ, ನ್ಯಾಯಾಲಯಗಳು ಹೇಗೆಲ್ಲ ಒಂದು ಒಂದು ನ್ಯಾಯ ವಿಲೇವಾರಿಯನ್ನ ಮಾಡ್ತದೆ ಪ್ರಕರಣಗಳಲ್ಲಿ ಅನ್ನೋ ವಿಚಾರನ ನಾವು ನಾಳೆ ತಿಳ್ಕೊಳ್ಳೋಣ. ಸೊ ಈ ನಿಟ್ಟಿನಲ್ಲಿ ಇವತ್ತು ಏನು ತಾವೆಲ್ಲ ಬಂದಿದ್ದೀರಿ, RTI ಕಾರ್ಯಕರ್ತರಿರ್ಬೋದು, ಅಥವಾ ಕಾನೂನು ಕಲಿಕಾ ಆಸಕ್ತರಿರ್ಬೋದು, ಅಥವಾ ಶಿಕ್ಷಕರಿರ್ಬೋದು. ಸೊ ಎಲ್ಲ ಒಂದ್ ಕಡೆ ಮಾಹಿತಿ ಹಕ್ಕಲ್ಲಿ ಇಷ್ಟೆಲ್ಲ ಶಕ್ತಿ ಇದೆಯಾ ಅನ್ನೋದು ಒಂದು ಎಷ್ಟೋ ಜನಕ್ಕೆ ಅನ್ಸಿದೆ ಇವತ್ತು. ಸರ್ ನಿಮ್ಮ ಏನ್ ಸೆಷನ್ ಇದೆ ಸಲಾವುದ್ದೀನ್ ಸರ್, ಅದಂತೂ ಐ ಓಪನರ್, ಕಣ್ಣನ್ನ ನಮಗ್ ತೆರೆಸ್ಬಿಟ್ಟಿದೆ. ನೀವ್ ಹೇಳ್ತಾರ ನೋಡ್ತಾ ಇದ್ರೆ ನೀವು ದೊಡ್ಡ ಹೋರಾಟಗಾರರಾಗಿ ನಮ್ಗೆ ಕಾಣಿಸ್ತಾ ಇದ್ದೀರಿ. ಸೊ ಇಷ್ಟೆಲ್ಲ ಶಕ್ತಿ ಇದೆಯಾ ಈ ಕಾನೂನಲ್ಲಿ ಅನ್ನೋದಕ್ಕೆ ನೀವೇ ಉದಾಹರಣೆಯಾಗಿ ನಿಂತಿದ್ದೀರಿ. ಸೊ ತಮ್ಮಿಂದ ತಿಳ್ಕೊಳ್ಳುವಂಥದ್ದು ಸಾಕಷ್ಟಿದೆ. ನಾವು ಮತ್ತೊಮ್ಮೆ ಕಾರ್ಯಕ್ರಮವನ್ನ ಕೇವಲ RTI ವಿಚಾರವಾಗಿ ಅಂತಾನೆ ನಾವು ಕರೆಸ್ತೀವಿ ತಮ್ಗೆ. ಮತ್ತು ತಮ್ಮ ಏನು ನಂಬರ್ ಇದೆ, ತಮ್ಮ ಏನು ಒಂದು ಸಂಘಟನೆ ಇದೆ, ಅದನ್ನೆಲ್ಲ ನಮ್ಮ ಗ್ರೂಪ್ ನಲ್ಲಿ ನಾವು ಶೇರ್ ಮಾಡ್ತೀವಿ. ಯಾರಿಗೆಲ್ಲ ಒಂದು ಮಾಹಿತಿ ವಿಚಾರದಲ್ಲಿ ಗೊಂದಲಗಳಿದಾವೆ, ಮಾಹಿತಿ ವಿಚಾರದಲ್ಲಿ ಏನಾದ್ರೂ ಕನ್ಫ್ಯೂಷನ್ಸ್ ಇದ್ದು, ಅರ್ಜಿಯಲ್ಲಿ ಯಾಕೆ ಈ ತರ ರಿಪ್ಲೈ ಬಂತು, ನೆಕ್ಸ್ಟ್ ಏನ್ ಮಾಡೋದು, ಎಲ್ಲಿ ಅಪೀಲ್ ಅನ್ನು ಹೋಗುವಂತದ್ದು, ಈ ಸೆಕ್ಷನ್ ಅಲ್ಲಿ ನಮ್ಗೆ ಈ ತರ ರಿಪ್ಲೈ ಕೊಟ್ಟಿದ್ದಾರೆ, ಇದು ವೈಯಕ್ತಿಕ ಇನ್ಫಾರ್ಮೇಶನ್ ಅಂತ ಹೇಳ್ತಾರೆ. ಸೊ ಅಂತ ನಿಟ್ಟಲ್ಲಿ ಎಲ್ಲರೂ ತಾವು ಈ ಒಂದು ಗೊಂದಲಕ್ಕೆ ತಾವು ಒಬ್ರು ಮಾರ್ಗದರ್ಶಕರಾಗಿ ಕೆಲಸವನ್ನ ಮಾಡ್ತೀರಾ ಅಂತ ಭಾವಿಸ್ತಾ, ಸೊ ಇವತ್ತಿನ ಒಂದು ಕಾರ್ಯಕ್ರಮವನ್ನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸೊ ಒಳ್ಳೇದಾಗ್ಲಿ ಸರ್ ಎಲ್ರಿಗೂ. ಜೈ ಹಿಂದ್. ಥ್ಯಾಂಕ್ ಯು ಸರ್. ಜೈ ಧನ್ಯವಾದಗಳು ಸರ್. ಧನ್ಯವಾದ.